ನಮ್ಮ ತಮನಂಗಡಿ ರೋಹಿಣಿ ಆದಿರಾಜ್ ಆರೋಹ ಇವರು ಕಳೆದ ತಿಂಗಳು 17ನೇ ತಾರೀಕು ಬುಧವಾರ ಸ್ವರ್ಗಸ್ಥರಾದ್ದರಿಂದ ಅವರ ದೇಹದಾನಾದಿ ಕ್ರಿಯೆಗಳ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಚಂದ್ರನಾಥ ಸ್ವಾಮಿ ಸನ್ನಿಧಿಯಲ್ಲಿ 216 ಕಲಶ ಮಹಾ ಅಭಿಷೇಕ ಇವತ್ತು ನಡೆಯಿತು. ಹಾಗೆ ಪರಮಪೂಜ್ಯ ಸ್ವಾಮೀಜಿಯವರನ್ನು ಅವರ ಈ ಧಾರ್ಮಿಕ ಸಭೆಗೆ ಅವರ ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು, ಹಾಗೆಯೇ ಕುಟುಂಬಸ್ಥರು, ಹಾಗೆ ನೆರೆದ ಎಲ್ಲ ಅಭಿಮಾನಿ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತೇನೆ. ಈಗ ರೋಹಿಣಿ ಆದಿರಾಜ್ ಇಲ್ಲಿ ಮೂಡುಬಿದಿರೆಯಲ್ಲಿ ಎಲ್ಲರಿಗೆ ಚಿರಪರಿಚಿತರು. ಶ್ರಾವಕಿಯಾಗಿ, ಜೈನ ಶ್ರಾವಕಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಅದನ್ನೆಲ್ಲ ತನ್ನ ಜೀವಿತಾವಧಿಯಲ್ಲಿ ಮಾಡಿ ತಮ್ಮ ಬದುಕನ್ನು ಬಂಗಾರವನ್ನಾಗಿ ಮಾಡಿದ್ದಲ್ಲದೆ ಇತರರಿಗೂ ತುಂಬ ಸಹಕಾರವನ್ನು ನೀಡಿ ಅವರಿಗೂ ಮಾರ್ಗದರ್ಶಕರಾಗಿ ಅವರ ಬಾಳ್ವೆಯಲ್ಲಿಯೂ ಸಾಕ್ಷಾತ್ಕಾರವನ್ನು ಪಡೆದವರು ನಮ್ಮ ರೋಹಿಣಿ ಆದಿರಾಜ್. ಇವರು ತಮನಂಗಡಿಯವರು ಎಲ್ಲರಿಗೂ ಪರಿಚಿತರು. ಮೂಲವಾಗಿ ಇದು ನೆಲ್ಲಿಕಾರ್ನವರು. ಅವರ ಇಡೀ ತಾಯಿ, ತಂದೆ ಮತ್ತು ಮಕ್ಕಳು ಎಲ್ಲರ ಪರಿಚಯವನ್ನು ಹೊಂದಿದವರು. ಹಾಗೆ ಆತ್ಮೀಯರೂ ಆಗಿರುವಂಥ ನಮ್ಮ ತುಮಕೂರಿನಿಂದ ಹಿರಿಯ ಸಾಹಿತಿಗಳು, ದೊಡ್ಡ ವಿದ್ವಾಂಸರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ SP ಪದ್ಮಪ್ರಸಾದ್ ತುಮಕೂರು ಅವರಿಗೆ ಈ ಕುಟುಂಬದ ಮೇಲೆ ಭಾರಿ ಅಭಿಮಾನ. ಅವರ ಬಗ್ಗೆ ಅವರೇ ಒಂದು 4 ಮಾತು ಮಾತಾಡ್ತೇನಂತೇಳಿ ಹೇಳಿದ ಕಾರಣ ಅವರು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯಲ್ಲಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿ ಪೂಜ್ಯ ಚಂದ್ರನಾಥ ಸ್ವಾಮಿಯಲ್ಲಿಯೂ ಭಟ್ಟಾರಕ ಮಹಾಸ್ವಾಮೀಜಿಯವರಲ್ಲಿಯೂ ನಮಸ್ಕರಿಸಿ, ಧರ್ಮ ಬಂಧುಗಳೆಲ್ಲ ಸೇರಿರ್ತಕ್ಕಂಥ ಈ ಸಭೆಯಲ್ಲಿ ರೋಹಿಣಿ ಅಕ್ಕನವರ ಗತ್ಯಭಿಷೇಕದ ಸಂದರ್ಭದಲ್ಲಿ ಈ ಕುಟುಂಬದೊಡನೆ ನಮಗಿದ್ದಂತಹ ಸುಮಾರು 65 ವರ್ಷಗಳ 3 ತಲೆಮಾರಿನ ಉದ್ದೇಶ. ರೋಹಿಣಿ ಅಕ್ಕನವರ ತವ್ರ ಮನೆ ಅಂತ ಅಂದರೆ ಅದು ಧರ್ಮ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಇವುಗಳ ಕೂಡಲ ಸಂಗಮ ಇದ್ದ ಹಾಗೆ. ಬೆಳ್ತಂಗಡಿಯ ರಾಧಮ್ಮ, ನೆಲ್ಲಿಕಾರಿನ ಶ್ರೀವರ್ಮ ಜೈನಿಯವರ ಕೈ ಹಿಡಿದು ನೆಲೆಸಿ, ಶ್ರೀವರ್ಮ ಜೈನಿಯವರು ಆ ಕಾಲದಲ್ಲಿ ಹೊರ ರಾಜ್ಯಗಳಿಂದ, ಉತ್ತರ ಭಾರತದಿಂದ ಇಂಗ್ಲೀಷು ಮತ್ತು ಹಿಂದಿ ಜೈನ ಪತ್ರಿಕೆಗಳನ್ನು ತರಿಸಿ ಅದನ್ನು ಓದ್ತಾ ಇದ್ದಂಥವ್ರು. ಆ ಪ್ರಭಾವದಿಂದಲೇ ತಮ್ಮ ವಂಶನಾಮವನ್ನು ಜೈನಿ ಅಂತ ಬದಲಿಸಿ ಇಟ್ಕೊಳ್ಬೇಕು ಅಂತ ಹೇಳಿ ಅವರಿಗೂ ಕೂಡ ಅವರು ಸೊಲ್ಲಾಪುರದಲ್ಲಿದ್ದು ಕಳೆದ ವರ್ಷ ತೀರ್ಕೊಂಡ್ರು, ಧನ್ಯಕುಮಾರ್ ಜೈನಿಯವರು. ಆ ಧನ್ಯಕುಮಾರ್ ಜೈನಿಯವರು ಕನ್ನಡದಲ್ಲೂ ಕವಿತೆಗಳನ್ನು ಬರೆದಿದ್ದಾರೆ. ನನ್ನ ಕನ್ನಡ ಜೈನ ಸಾಹಿತ್ಯ ಚರಿತ್ರೆಯ ಕೊನೆಯ ಸಂಪುಟದಲ್ಲಿ ಧನ್ಯಕುಮಾರ್ ಜೈನಿಯವರ ಬಗ್ಗೆ ಕೂಡ ಲೇಖನಗಳನ್ನು ಬರೆದಿದ್ದೇನೆ. ರಾಧಮ್ಮನವ್ರ ಬಗ್ಗೆ ಕೂಡ ಲೇಖನವನ್ನು ಬರೆದಿದ್ದೇನೆ. ಶ್ರೀವರ್ಮ ಜೈನಿಯವರು ಬಹಳ ಜೈನ ನಿಯಮಗಳನ್ನು ಪಾಲಿಸ್ತಾ ಇದ್ದಂಥವ್ರು. ಒಂದು ರಾತ್ರಿ ರಾಧಮ್ಮನವರು ದೋಸೆಗೆ ಹಿಟ್ಟನ್ನು ರುಬ್ತಾ ಇದ್ದಿದ್ದು ನೋಡಿ ಸಿಟ್ಟು ಮಾಡಿಕೊಂಡ್ರು. ಮಾರನೇ ದಿನ ಬೆಳಗ್ಗೆ ದೋಸೆ ಹಾಕಲಿಕ್ಕೆ ಬಂದಾಗ, ನನಗೆ ದೋಸೆ ಬೇಡ, ಗಂಜಿ ಊಟ ಹಾಕು. ರಾತ್ರಿ ಹೊತ್ತು ದೋಸೆ ಹಿಟ್ಟನ್ನು ಕೂಡ ತಿರುಗಬಾರದು ಅನ್ನುವಷ್ಟು ಅಹಿಂಸಾವಾದಿ ಆಗಿದ್ದಂಥವರು ಅವರು. ಅವರ ಮಕ್ಕಳಲ್ಲಿ, ಆ ದಂಪತಿಗಳ ಮಕ್ಕಳಲ್ಲಿ ಇದುವರೆಗೂ ನಮ್ಮ ಜೊತೆಗೆ ಬದುಕಿದ್ದಂತಹ ರೋಹಿಣಿ ಅಕ್ಕ ಈಗ ನಮ್ಮನ್ನು ಭೌತಿಕ ರೂಪದಿಂದ ಆಗಲಿದ್ದಾರೆ. ರಾಧಮ್ಮನವರಿಗೆ ಓದುವ ಹುಚ್ಚನ್ನು ಹಿಡಿಸಿದವರೇ ಶ್ರೀವರ್ಮ ಜೈನಿಯವರು. ಅದರ ಪರಿಣಾಮ ಎಷ್ಟು ಆಯಿತು ಅಂದರೆ, ಸಾಮಾನ್ಯ ಮಹಿಳೆ ರಾಧಮ್ಮ ಆಗಿದ್ದಂಥಕ್ಕೆ ಜೈನ ಮಹಿಳೆ ನೆಲ್ಲಿಕಾರವಾಗಿ,
ಹಾಡುಗಳನ್ನು ರಚಿಸಿ ತಮ್ಮ ಬದುಕಿನ ಕೊನೆಗಾಲದಲ್ಲಿ ಮಹಾವೀರ ಸ್ವಾಮಿಯನ್ನು ಕುರಿತಂತಹ ಮಹಾಕಾವ್ಯವನ್ನು ರಚಿಸಲಿಕ್ಕೆ ತೊಡಗಿ ಅಲ್ಲಿಂದ ಅವರ ಜೀವನ ಅಂತ್ಯ ಆದ್ದರಿಂದ ಮತ್ತೊಬ್ಬರು ಅದನ್ನು ಪೂರ್ಣಗೊಳಿಸಿದರು. ಆ ಕಾವ್ಯ ಇದು ಹೊಂಬುಚದ ಮಠದಿಂದ ಪಬ್ಲಿಷ್ ಆಗಿದೆ. ಅವರ ಹಾಡುಗಳ ಸಂಕಲನ ಕೂಡ ಅಲ್ಲಿಂದ ಪ್ರಕಟ ಆಗಿದೆ. ರೋಹಿಣಿ ಅಕ್ಕನವರ ಹಿರಿಯ ಅಣ್ಣ ಪದ್ಮನಾಭ ಜೈನಿ ಅವ್ರ ಬಗ್ಗೆ ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತು, ಕಿರಿಯರಿಗೆ ಗೊತ್ತಿಲ್ಲ. 10 ವರ್ಷದ ಹುಡುಗ ಆಗಿದ್ದಾಗ ಇಲ್ಲಿಂದ ಭುಜಬಲಿ ಶಾಸ್ತ್ರಿಗಳ ಜೊತೆಯಲ್ಲಿ ಶ್ರೀವರ್ಮ ಜೈನಿ ಅವರು ಅವರನ್ನು ಕಳಿಸ್ಕೊಟ್ರು ಜೈನ ಶಾಸ್ತ್ರದ ಅಭ್ಯಾಸ ಮಾಡಲಿಕ್ಕೆ ಉತ್ತರ ಭಾರತದ ಜೈನ ಗುರುಕುಲದಲ್ಲಿ ಸೇರಿಸಲಿಕ್ಕೆ. ಆ ಕಾರಂಜದಲ್ಲಿ ಅವರನ್ನು ಸೇರಿಸಿದರು ಭುಜಬಲಿ ಶಾಸ್ತ್ರಿಗಳು. ಆವಾಗ 10 ವರ್ಷದ ಹುಡುಗ, ಮರಾಠಿ ಬರ್ತಿರಲಿಲ್ಲ, ಅಲ್ಲಿನ ಪಾಠ ನಡೆಯೋದು ಮರಾಠಿಯಲ್ಲಿ, ಬಟ್ಟೆ ಒಕ್ಕೊಳ್ಳಿಕ್ಕೆ ಬರ್ತಿರಲಿಲ್ಲ. ತಮ್ಮ ಆತ್ಮಕಥೆಯಲ್ಲಿ ಆ ದಿನಗಳನ್ನು ಅವರು ಯಾವುದೇ ಸಂತಾಪ ಇಲ್ಲದೇನೆ ತನ್ನ ಬದುಕಿಗೆ ಕಷ್ಟ ಆಯಿತು ಅನ್ನೋದನ್ನು ಎಲ್ಲೂ ಅವರು ವ್ಯಕ್ತಪಡಿಸ್ತಾನೆ. ಆ ಭಾವನೆಯೇ ಅದಿರಲಿಲ್ಲ. ಅವೆಲ್ಲ ತನ್ನ ಪಾಲಿಗೆ ದೊರೆತು ಬಂದಂತಹ ಒಂದು ಯೋಗ ಅಂಥೇಳಿ ಅವರ ಆತ್ಮಕಥೆಯ ಹೆಸರೇ ಯೋಗ ಕೋ ಇನ್ಸಿಡೆನ್ಸಸ್ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಆ ಆತ್ಮಕಥೆಯನ್ನು ಅನುವಾದ ಮಾಡುವ ಸಂಕಲ್ಪ ನನಗೆ ಬಂತು. ಅದನ್ನು ನಾನು ಮಾಡಿದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಇಮೇಲ್ ಮತ್ತು ವಾಯ್ಸ್ ಮೆಸೇಜ್ಗಳಲ್ಲಿ ಸಂಭಾಷಣೆ ನಡೆಸ್ತಾ ಇದ್ದೆ. ಪದ್ಮನಾಭ ಜೈನಿ ಅವರಿಗೆ 97 ವರ್ಷ. ಆಗ ನಾನು ಹೇಳಿದ್ದೆ ಅವರಿಗೆ, ಇನ್ನೊಂದು ಸ್ವಲ್ಪ ನೀವು ಮುಗಿಸುವ ತನಕ ನಾನು ಬದುಕಿರ್ತೀನೋ ಇಲ್ವೋ ಅಂದರು. ಇಲ್ಲ, ಬಹಳ ಬೇಗ ಮುಗಿಸ್ತೇನೆ, ನೀವು 97ನೇ ವರ್ಷ ಮುಗಿಸೋದ್ರೊಳಗೆ ನಿಮ್ಮ ಆತ್ಮಕಥೆ ಪ್ರಕಟ ಆಗುತ್ತೆ ಅಂತ ಅಂದಿದ್ದೆ. ಆಮೇಲೆ ಜೊತೆಗೆ ಅವ್ರ ತಂದೆ ಜೊತೆಗೆ ನಮ್ಮ ತಂದೆಗಿದ್ದಂಥ ಸಂಬಂಧ, ಅವ್ರ ತಾಯಿಯನ್ನು ನಾನು ನೋಡಿದ್ದಂಥದ್ದು, ಹೀಗೆಲ್ಲ ನಾನು ಬರೆದಿದ್ದೆ ಅವರಿಗೆ. ಆವಾಗ ಅವರು ಅದಕ್ಕೆ ವಾಯ್ಸ್ ಮೆಸೇಜಲ್ಲಿ ಉತ್ತರ ಕೊಡ್ತಾಯಿದ್ರು. ನಮ್ಮ ತಾಯಿ ತಂದೆ ಇವರೆಲ್ಲ ನಿಮಗೆ ಪರಿಚಯ ಇದ್ದಿದ್ದು, ನನ್ನ ತಂಗಿ ರೋಹಿಣಿ ನಿಮಗೆ ಪರಿಚಯ ಇದ್ದಿದ್ದು, ಅವ್ರ ಮನೆಗೆ ನೀವು ಹೋಗ್ತಾ ಇದ್ದಿದ್ದು, ಮತ್ತು ನಮ್ಮ ತಂಗಿ ಇವರು ರೇವತಿ ಮಕ್ಕಳು ಕೂಡ ನಿಮಗೆ ಗೊತ್ತು. ಇದೆಲ್ಲ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ನನ್ನ ಜೀವನದ ಈ ಕಾಲದಲ್ಲಿ ನಿಮ್ಮ ಸಂಪರ್ಕ ನನಗೆ ಆಯಿತು. ಮೊದಲೇ ಆಗಿದ್ದರೆ ಚೆನ್ನಾಗಿರ್ತಿತ್ತು. ನಾನು ಈಗ ಏನೂ ಹೇಳುವ ಸ್ಥಿತಿಯಲ್ಲಿ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ನಿಮಗೆ ನಮ್ಮ ಕುಟುಂಬದ ಬಗ್ಗೆ ಏನೇನು ಗೊತ್ತಿದೆಯೋ ಅದೆಲ್ಲ ಸೇರಿಸಿ ನೀವು ಈ ಅನುವಾದವನ್ನು ಮಾಡಿ ಅಂತ ಹೇಳಿದರು. ಸುಮಾರು 20 ಪುಟದಷ್ಟು ಹೆಚ್ಚುವರಿ ಮಾಹಿತಿಯನ್ನು ನಾನು ಅದರಲ್ಲಿ ಸೇರಿಸಿದ್ದೇನೆ. ಗುರುವಾಯಿನಕೆರೆಯಲ್ಲಿ ಇದ್ದಂತಹ ರಾಧಮ್ಮನವರನ್ನು ನಾನು ಭೇಟಿಯಾಗಿ, ಆವಾಗ ನನಗೆ 13-14 ವರ್ಷ, ಅಲ್ಲಿಂದ ಭೇಟಿಯಾಗಿ ಆಮೇಲೆ ಅಲ್ಲಿಂದ ಇಲ್ಲಿ ಬಂದು ಮತ್ತೆ ತಮ್ಮನಂಗಡಿ ಮನೆಯಲ್ಲಿದ್ದಂತಹ ರೋಹಿಣಿ ಅಕ್ಕ, ಆದಿರಾಜ್ ದಂಪತಿಗಳನ್ನು ನೋಡಿ, ಆಗ ಈ ನಾಗೇಂದ್ರ, ಶೈಲೇಂದ್ರ ಇವರು ಬಹುಶಃ 6-7 ವರ್ಷದ ಹುಡುಗರು. ಪ್ರೈಮರಿ ಶಾಲೆಯಿಂದ ಬುರ್ರಂತ ಮನೆ ಒಳಗೆ ಓಡಿ ಬಂದಿದ್ದು ನನಗೆ ಈಗಲೂ ನೆನಪಿರುತ್ತೆ. ಪದ್ಮನಾಭ ಜೈನಿ ಅವರು ಕಾರಂಜದಲ್ಲಿ, ಅಲ್ಲಿಂದ ನಾಸಿಕ್ನಲ್ಲಿ, ಅಲ್ಲಿಂದ ರೋಹಿಣಿ ಅವರು ಹುಟ್ಟಿದಾಗ ಪದ್ಮನಾಭ ಜೈನಿ ಅವರು ಬಹುಶಃ ನಾಸಿಕ್ ಕಾಲೇಜ್ನಲ್ಲಿ ಅಭ್ಯಾಸ ಮಾಡ್ತಾಯಿದ್ರು. ಪಾಲಿ ಮತ್ತು ಸಂಸ್ಕೃತ್, ಪ್ರಾಕೃತ್ ಮತ್ತು ಸಂಸ್ಕೃತಗಳನ್ನ ತೊಗೊಂಡು ಅಭ್ಯಾಸ ಮಾಡ್ತಿದ್ದು. ಪಾಲಿಯನ್ನು ಅವರು ಕಲ್ತಿದ್ದು ಸಿಲೋನ್ಗೆ ಹೋದ ಮೇಲೆ. ಪ್ರಖ್ಯಾತ ವಿದ್ವಾಂಸರಾಗಿದ್ದಂಥ ಆಚಾರ್ಯ ನರೇಂದ್ರ ದೇವ್ ಒಂದು ಇದನ್ನು ಫೆಲೋಶಿಪ್ಪನ್ನು ಅವರಿಗೆ ಕೊಡಿಸಿ ಶ್ರೀಲಂಕಾಕ್ಕೆ ಕಳಿಸಿದರು. ಬೌದ್ಧ ಮತ್ತು ಜೈನ ಧರ್ಮಗಳು ಎರಡನ್ನೂ, ಅದರಲ್ಲೂ ಜೈನರಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎರಡೂ ಪಂಥದ ಆಗಮ ಗ್ರಂಥಗಳನ್ನು ಅಭ್ಯಾಸ ಮಾಡಿದಂಥ ಏಕೈಕ ಜೈನ ವಿದ್ವಾಂಸ ಅಂದರೆ ಪದ್ಮನಾಭ ಜೈನಿ ಅವರು. ಹೀಗೆ ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಲಂಡನ್ನಿನ ಸ್ಕೂಲ್ ಆಫ್ ಏಷ್ಯನ್ ಸ್ಟಡೀಸ್ ಅಲ್ಲಿ ಪಾಲಿ ಮತ್ತು ಸಂಸ್ಕೃತ ಅಧ್ಯಾಪಕರಾಗಿ ಸೇರಿಕೊಂಡ್ರು. 20 ವರ್ಷ ಅಲ್ಲಿದ್ದು ಆಮೇಲೆ ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದರು. ಅಲ್ಲಿಂದ ಮತ್ತೆ ಅಮೇರಿಕೆಯ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಅವರಿದ್ದು ಕೊನೆಯವರೆಗೂ ಅವರು ಬರ್ಕ್ಲಿಯಲ್ಲೇ ಇದ್ದು ತೀರ್ಕೊಂಡ್ರು. 83ನೇ ವಯಸ್ಸಿನಲ್ಲಿ ಅವರಿಗೆ ಶ್ರವಣಬೆಳಗೊಳದ ಪ್ರಾಕೃತ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಕೊಟ್ಟಾಗ ಶ್ರವಣಬೆಳಗೊಳದ ಸ್ವಾಮೀಜಿಯವರು ಸ್ಥಾಪಿಸಿದ್ದಂಥದ್ದು. ಆಗ ಅವರು ಬಂದಿದ್ದು ಬಹಳ ಈ ಕುಟುಂಬದವರೆಲ್ಲ ಅವರನ್ನು ನೋಡಿದ್ದು ಅದೇ ಕೊನೆ ಇರಬೇಕು. ಆಗಾಗಲೇ 83 ವರ್ಷ ಅವರಿಗೆ, ಸಾಕಷ್ಟು ನಿಶ್ಶಕ್ತರು ಆಗಿದ್ದರು. ಹೀಗೆ ಒಂದು ದೊಡ್ಡ ವಿದ್ವತ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರ ತಂಗಿಯಾಗಿ ಅವರು ನನಗೆ ಕಳಿಸಿದ ಕೊನೆ ವಾಯ್ಸ್ ಮೆಸೇಜನ್ನು ನಾನು ರೋಹಿಣಿ ಅಕ್ಕ ಅವ್ರಿಗೆ ಕೇಳಿಸಿದ್ದೆ. 2 ಸಲ ಫೋನ್ ಮಾಡಿದರು, ನಿನ್ನನ್ನು ನೋಡಬೇಕು ಅನಿಸುತ್ತೆ, ಒಂದು ಸಲ ಬಂದು ಹೋಗು ಅಂತ.
ಅವರ ಆತ್ಮಕಥೆ ಪ್ರಕಟ ಆಗಿದ್ದರದ್ದು ಒಂದು 5 ಪ್ರತಿಯನ್ನು ಕಳಿಸಿದ್ದೆ. ಮತ್ತೊಂದು 4-5 ತೊಗೊಂಬ, ನೀನು ಕೊಟ್ಟಿದ್ದು ಎಲ್ಲೆಲ್ಲೋ ಹೋಗಿದೆ ಅಂತ ಹೇಳಿ. ಆಮೇಲೆ ಬಂದು ತಂದು ಕೊಟ್ಟೆ. ಇದು ಮಾಡಿದರು. ಆ ವಾಯ್ಸ್ ಮೆಸೇಜನ್ನು ಕೇಳಿಸ್ದೆ. ಕಣ್ಣಂಚಿನ ಕಂಬನಿಯನ್ನು ಒರೆಸ್ಕೊಂಡ್ರು. ಆಮೇಲೆ ಅದು ಇಟ್ಟು, ಸರಿ ನೀನು ಸಂಶೋಧನೆ ಮಾಡ್ತಾ ಇದ್ದೀಯಲ್ಲ, ಮಾಡು, ಅತ್ತಿಮಬ್ಬೆ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಬೇಕು, ನನಗೆ ತಿಳಿಸು ಅಂತ ಹೇಳಿದರು. ನಾನು ಹೊರಡುವಾಗ ನನ್ನ ಜೇಬಿಗೆ ಒಂದಿಷ್ಟು ನೋಟುಗಳನ್ನು ತುರುಕಿದ್ರು. ನಾನು ಕೊಟ್ಟೆ ಅಂತ ಯಾರಿಗೂ ಹೇಳಬೇಡ ಅಂತ ಅಂದರು. ಅಲ್ಲಿ ಯಾಕೆ ಅಕ್ಕ ಇದು ಅಂತಂದರೆ, ಇಟ್ಕೋ ನೀನು ಹೋಗು ಅದು ಎಷ್ಟು ಜನಕ್ಕೆ ಹಾಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವರ ಗುರುವಾಯಿನಕೆರೆಯಲ್ಲಿ ಅವರ ಮನೆಯಲ್ಲಿದ್ದಂಥ ದೇವರ ಮೂರ್ತಿಯನ್ನು ಬಸದಿಗೆ ಕೊಟ್ಟಾಗ, ಬೆಳ್ತಂಗಡಿಯ ಬಸದಿಗೆ ಕೊಟ್ಟು ಕೊನೆಯವರೆಗೂ ಅದರ ಅಭಿಷೇಕಕ್ಕೆ ಪೂಜಾ ಖರ್ಚಿಗೆ ಅಂತ ಹಣ ಕೊಡ್ತಾರೆ. ಪರಿಚಯ ಇದ್ದವರಿಗೆ ಅಂತಲ್ಲ, ಇಲ್ಲದೇ ಇದ್ದವರಿಗೂ ಅವರು ಹಣ ಕೊಡ್ತಾಯಿದ್ರು. ಅವರಿಗೆ ಅಗತ್ಯ ಇದೆ, ದೇ ಆರ್ ನೀಡಿ ಅಂತ ಗೊತ್ತಾದಾಗ. ಹೀಗೆ ಕೊಟ್ಟಿದ್ದು ಎಷ್ಟು ಅಂತ ಅವ್ರ ಮಕ್ಕಳಿಗೂ ಗೊತ್ತಿಲ್ಲ. ನಾನೇ ಮೊನ್ನೆ ಶೈಲೇಂದ್ರಂಗೆ ಹೇಳಿದೆ, ನಾನು ಹೇಳಬೇಕಾದಂಥ ಒಂದು ಗುಟ್ಟಿದೆ, ನಿಮ್ಮಮ್ಮ ನನಗೂ ದುಡ್ಡು ಕೊಟ್ಟಿದ್ದರು, ಬೇಡ ಅಂದರು. ಹೊರಗಡೆ ಬಂದು ನಾನು ಲೆಕ್ಕ ಮಾಡಿ ನೋಡಿಕೊಂಡಾಗ 5,000 ರೂಪಾಯಿ ಇತ್ತು ಅದರಲ್ಲಿ. ನನ್ನ ಪುಸ್ತಕದ ಪ್ರಕಟಣೆಗೆ ಅದನ್ನು ನಾನು ಬಳಸ್ಕೊಂಡೆ. ಹೀಗೆ ತನುವನ್ನು ಆರೋಗ್ಯ ಚೆನ್ನಾಗಿರೋವರೆಗೂ ತನುವನ್ನು ಸಂಘದ ಸೇವೆಯಲ್ಲಿ, ಮನವನ್ನು ಆತ್ಮಧ್ಯಾನದ ಅಭ್ಯಾಸದಲ್ಲಿ, ಕೊನೆಯ ಗಳಿಗೆವರೆಗೂ ಜಿನಧ್ಯಾನದಲ್ಲಿ, ಆಮೇಲೆ ಧನವನ್ನು ದಾನ ಸುಪೂಜೆಯಲ್ಲಿ ಕಳೆದಿದ್ದಂತಹ ರೋಹಿಣಿ ಅಕ್ಕನವರ ಅಂತ್ಯಕ್ಕೆ ನಾವು ದುಃಖಿಸಬೇಕಾಗಿಲ್ಲ. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಬದುಕಿದ್ದಂತಹ ಸಾಧ್ವಿ. ಅವರು ಒಂದು ರೀತಿಯಲ್ಲಿ ಗೃಹ ತಪಸ್ವಿನಿ. ಇಂಥವ್ರನ್ನು ಗೃಹ ತಪಸ್ವಿನಿ ಅಂತಲೇ ಕುವೆಂಪು ಅವರು ಕರೆದಿದ್ದಾರೆ. ಆಯಿತಾ. ತುಂಬ ಸುಂದರವಾದಂಥ ಸಂಸಾರ ನಡೆಸಿದವರು. ಪತಿ ಪತ್ನಿಯರಲ್ಲಿ ತುಂಬ ಒಂದು ಒಳ್ಳೆಯ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಲ್ಲಿ. ಯಾವುದೇ ಕಾರಣಕ್ಕೂ ಒಬ್ಬರು ಆದಿರಾಜರಂತೂ ಯಾವಾಗಲೂ ನಗ್ತಾನೆ ಮಾತಾಡ್ತಾ ಇದ್ದಿದ್ದು ಅವರ ಸ್ವಭಾವ. ಸಿಟ್ಟು ಬಂದರೆ ಸ್ವಲ್ಪ ಧ್ವನಿ ಮೇಲಕ್ಕೆ ಇರೋದು ಅಷ್ಟೇ ವಿನಃ ಅದಕ್ಕಿಂತ ಹೆಚ್ಚು ಮುಖ ಕೆಂಪಾಗೋದು ಅವೆಲ್ಲ ಏನೂ ಇರ್ತಿರಲಿಲ್ಲ. ಬಹಳ ಸುಂದರವಾದಂಥ ಸಂತೃಪ್ತವಾದಂಥ ಬದುಕಿನ ಬಗ್ಗೆ ರೋಹಿಣಿ ಅಕ್ಕನವ್ರಿಗೆ ಕಂಪ್ಲೇಂಟೇ ಇರಲಿಲ್ಲ. ಶಿ ವಾಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಮಕ್ಕಳು ಚೆನ್ನಾಗಿ ಬೆಳೆದಿದ್ದನ್ನು, ಬದುಕಿನಲ್ಲಿ ಸೆಟ್ಲಾಗಿದ್ದನ್ನು, ಮೊಮ್ಮಕ್ಕಳು ಚೆನ್ನಾಗಿ ಬೆಳೆದಿದ್ದನ್ನು, ಇವನ್ನೆಲ್ಲ ನೋಡಿದಂತಹ ಧನ್ಯ ಭಾವವನ್ನು ಹೊಂದಿದ್ದಂತಹ ಜೀವ. ಅಂಥವರ ಸಾನ್ನಿಧ್ಯ ನಮಗೆ ಇಲ್ಲ ಆಯ್ತಲ್ಲ ಅನ್ನೋ ಕಾರಣಕ್ಕೆ ನಾವು ಕೊರಗಬೇಕೇ ವಿನಃ ಮತ್ತೇನಿಲ್ಲ. ಅವರ ಆತ್ಮ ಸದ್ಗತಿಯನ್ನು ತಾನಾಗೆ ಪಡೆದಿರುತ್ತೆ. ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸೋದಲ್ಲದೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡೆತ್ ಇಸ್ ಅನ್ ಇನವಿಟಬಲ್ ಥಿಂಗ್. ಅದು ಅನಿವಾರ್ಯವಾದಂಥ ಒಂದು ಘಟನೆ, ಇರ್ರಿವರ್ಸಿಬಲ್ ಥಿಂಗ್, ಹಿಂದಿರುಗಿಸಲಾಗದಂಥ ಒಂದು ಘಟನೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರ ಬಳಗದವರು, ಮಿತ್ರರು, ಅಭಿಮಾನಿಗಳೆಲ್ಲ ಬರೆದಿದ್ದಾರೆ. ಬಹುಶಃ ಮೂಡುಬಿದಿರೆಯ ಅತ್ಯಂತ ಹಿರಿಯ ಶ್ರಾವಕಿ ಆಗಿದ್ದರು ಅಂತ ಕಾಣುತ್ತೆ ಅವರು. ಅಂಥ ಆತ್ಮಕ್ಕೆ ನಮೋ ನಮಃ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪರಮಪೂಜ್ಯ ಸ್ವಾಮೀಜಿಯವರಿಂದ ಮೃತರ ಆತ್ಮಕ್ಕೆ ಉತ್ತಮ ಸದ್ಗತಿಯನ್ನು ಕೋರಿ ಎಲ್ಲರನ್ನು ಆಶೀರ್ವಾದಪೂರ್ವಕ ಹರಸಬೇಕಾಗಿ ಪ್ರಾರ್ಥಿಸಿಕೊಳ್ತೇನೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಮೋಕ್ಷಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮಭೂಭ್ರತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ. जय बोलो अनंतानंत सिद्ध परमेष्टि भगवान की. जय बोलो सहस्रकूट स्थित सहस्र जिन बिंब की. जय बोलो चंद्रप्रभ स्वामी भगवान की. अहिंसा में विश्वधर्म की. ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ಈಗಾಗಲೇ ಶ್ರೀಮತಿ ರೋಹಿಣಿ ಅಮ್ಮನವರು ನಮ್ಮ ಜೈನಕಾಶಿ ಮೂಡುಬಿದ್ರೆಯ ಹಿರಿಯ ಮಹಿಳೆಯಾಗಿ ತಮ್ಮ ಆದರ್ಶ ಜೀವನವನ್ನು ಹೇಗೆ ಕಳೆದರು ಅನ್ನೋದನ್ನು ಸೋದಾಹರಣವಾಗಿ ಶ್ರೀಯುತ ಪದ್ಮಪ್ರಸಾದ್ರವರು ತಿಳಿಸಿದ್ದಾರೆ. ಡಾಕ್ಟರ್ ಪದ್ಮಪ್ರಸಾದ್ರವರು ಕಳೆದ ಅನೇಕ ವರ್ಷಗಳಿಂದ ಜನಪದ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ತುಂಬ ಗಂಭೀರವಾಗಿ ಅಧ್ಯಯನ ಮಾಡಿದ ಹಂಪ ನಾಗರಾಜಯ್ಯ ನಂತರ, ಕಮಲಾ ಹಂಪನನ ನಂತರ ಒಬ್ಬ ಈ ಕಾಲದ ಶ್ರೇಷ್ಠ ವಿದ್ವಾಂಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ಶ್ರೀವರ್ಮ ಜೈನಿಯವರನ್ನು ನಾವೆಲ್ಲ ನೋಡಿಲ್ಲ, ರಾಧಮ್ಮನನ್ನು ನಾವು ನೋಡಿಲ್ಲ, ಆದರೆ ಅವರ ಮಕ್ಕಳನ್ನು ನೋಡಿದ್ದೇವೆ. ರೇವತಿ ಬಲ್ಲಾಳ್ ಇರ್ಬೋದು, ರೋಹಿಣಿ ಅಮ್ಮ ಇರ್ಬೋದು, ಪದ್ಮನಾಭ ಜೈನಿ ಇರ್ಬೋದು. ನಮಗೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ದವರು ಪದ್ಮನಾಭ ಜೈನಿಯವರು.
ಹಾಗೆ ಅದು ನಾವು ಸ್ವಾಮೀಜಿ ಆದ ಮೇಲೆ, ಅದರ ಮೊದಲು ಅವರದ್ದು ಅಷ್ಟು ಪರಿಚಯ ನಿಕಟ ಇರಲಿಲ್ಲ. ಅವರ ಜ್ಞಾನದ ಹರವು, ವಿಸ್ತಾರ ಮತ್ತು ಅವರಿಗೆ ಒಬ್ಬ ಉಪನ್ಯಾಸಕನು ಪಾಠ ಮಾಡುವ ರೀತಿಯಲ್ಲಿ ಸೋದಾಹರಣವಾಗಿ ಹೇಳುವ ರೀತಿ, ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ. 1 ಗಂಟೆ 2 ಗಂಟೆ ಅಲ್ಲ, 3 ಗಂಟೆ ಆದರೂ ನಿರಂತರ ಅದನ್ನು ಹೇಳ್ತಾ ಇದ್ದರು. ಅವರ ಸಹೋದರಿ ಶ್ರೀಮತಿ ರೋಹಿಣಿಯವರು, ಅವರ ಪತಿ ಶ್ರೀಯುತ ಆದಿರಾಜರು ಒಂದು ಗಂಭೀರವಾದಂಥ ಶ್ರೇಷ್ಠ ರೀತಿಯ ಶ್ರಾವಕತನವನ್ನು ತೋರಿಸಿಕೊಂಡು ಯಾವುದೇ ರೀತಿಯ ಧರ್ಮದಲ್ಲಿ ರಾಜಿ ಮಾಡಿಕೊಳ್ಳದಂಥ ಒಂದು ಗಂಭೀರ ಶ್ರಾವಕ. ಅವರು ಶ್ರೀಮಠದ ಬಗ್ಗೆ ಅಪಾರವಾದ ಗೌರವ ಇದ್ದವರು, ಕ್ಷೇತ್ರದ ಬಗೆಗೆ ಅಪಾರ ಕಾಳಜಿ ಇದ್ದವರು, ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಮತ್ತು ಸ್ಥಾನಗಳ ಬಗ್ಗೆ ಬಹಳಷ್ಟು ನಿಷ್ಠೆಯಿಂದ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು. ಹಾಗಾಗಿ ಅವರ ಬಗ್ಗೆ ನಮಗೆ ತುಂಬ ಆತ್ಮೀಯತೆ ಇತ್ತು. ಅವರ ಧರ್ಮಪತ್ನಿಯಾದ ರೇವತಿಯವರು 4 ಜನ ಮಕ್ಕಳನ್ನು ಪಡೆದು, ಮೊಮ್ಮಕ್ಕಳನ್ನು ಪಡೆದು ಒಂದು ಸುಖಿ ಕುಟುಂಬವನ್ನು ನಡೆಸಿದಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅಮ್ಮನವರ ಬಸ್ತಿ, ಶೆಟ್ರ ಬಸ್ತಿ, ಮಠದ ಬಸ್ತಿ ಇರ್ಬೋದು, ಗುರುಗಳ ಬಸ್ತಿ ಇರ್ಬೋದು, ವಿಶೇಷವಾಗಿ 2 ಪಂಚಕಲ್ಯಾಣ ನಡೆಯುವಾಗಲೂ ಕೂಡ ಅದರಲ್ಲಿ ಸಂಪೂರ್ಣವಾದ ಸಹಕಾರವನ್ನು ಅಮ್ಮನವರ ಬಸ್ತಿಗೆ ಅವರು ನೀಡಿದ್ದಾರೆ. ಮತ್ತು 24 ತೀರ್ಥಂಕರರ ಅಭಿಷೇಕ ಪೂಜೆ ಆದಾಗ ತನ್ನ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ತನ್ನ ಪತಿಯೊಂದಿಗೆ ಅರ್ಥಪೂರ್ಣವಾಗಿ ಆ ಪಂಚಕಲ್ಯಾಣ ನಡೆಯುವಲ್ಲಿ ಬೇರೆ ಬೇರೆ ರೀತಿಯ ಪೂಜಾ ಸೇವಾದಾತರೊಟ್ಟಿಗೆ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ಹೊಂದಿ ಗುರುಭಕ್ತಿಯನ್ನು ಪಡೆದಂಥ ಅಪರೂಪದ ಮಹಿಳೆ. ಹಾಗಾಗಿ ಇವತ್ತು ಅವರು ನಮ್ಮೊಂದಿಗಿಲ್ಲ. ಆದರೆ ಅವರು ಬಿಟ್ಟು ಹೋದಂಥ ಯಾವ ಒಂದು ಶ್ರದ್ಧೆಯ, ಭಕ್ತಿಯ, ಸಂಸ್ಕಾರದ ಗುಣ ಏನಿದೆ ಅದನ್ನು ತಮ್ಮ ಮಕ್ಕಳಿಗೆ ಬಳುವಳಿಯಾಗಿ ನೀಡಿ ಹೋಗಿದ್ದಾರೆ ಅನ್ನೋದೇ ತೃಪ್ತಿ. ಇನ್ನು ಉಳಿದಂತೆ ಧಾರ್ಮಿಕ ವಿಚಾರ, ನಮ್ಮ ಜೈನ ಧರ್ಮ ಹೇಳುವಂಥ ಒಂದು ಸಾಂತ್ವನ ಅದು ಏನಂದರೆ, ನಾವು ಮಾಡುವಂಥ ಭಕ್ತಿ, ನಾವು ಮಾಡುವಂಥ ವಿಜ್ಞಾನ, ನಮ್ಮ ಕ್ಷಮೆ, ನಮ್ಮಲ್ಲಿರ್ತಕ್ಕಂಥ ಸಭ್ಯತೆ, ಇದೆಲ್ಲ ಮೈವೆತ್ತಿ ನಮಗೆ ಸಂಪತ್ತನ್ನು ಕೊಡ್ತದೆ. ಹಾಗಾಗಿ ನಮ್ಮ ಮನಸ್ಸು ಎಷ್ಟು ಎಷ್ಟು ಸುಂದರವಾಗ್ತದೋ, ಎಷ್ಟು ಎಷ್ಟು ನಿರ್ಮಲವಾಗ್ತದೋ ಅಷ್ಟು ಅಷ್ಟು ಸಂಪತ್ತು ನಮ್ಮದಾಗ್ತದೆ ಅನ್ನೋದನ್ನು ಜೈನ ಧರ್ಮ ಹೇಳ್ತದೆ. ಯಾವುದೇ ರೀತಿಯ ಹಣ ಸಂಪತ್ತಿಗೆ ಜೈನ ಧರ್ಮ ಬೆಲೆ ಕೊಟ್ಟಿಲ್ಲ. ಜೈನ ಧರ್ಮ ಬೆಲೆ ಕೊಟ್ಟಿದ್ದು ನಮ್ಮ ಸಭ್ಯತೆಗೆ, ನಮ್ಮ ಸಮ್ಯಕ್ ದರ್ಶನಕ್ಕೆ, ಸಮ್ಯಕ್ ಜ್ಞಾನಕ್ಕೆ ಮತ್ತು ಸಮ್ಯಕ್ ಚಾರಿತ್ರಕ್ಕೆ. ಇದನ್ನೇ ತಪೋ ಅಂತ ಹೇಳಿದ್ದಾರೆ. ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ 2 ತಿಳುವಳಿಕೆ ಆದರೆ, ಶ್ರದ್ಧೆ ಆದರೆ, ಆ ತಿಳುವಳಿಕೆ ಶ್ರದ್ಧೆಯನ್ನು ಹೊಂದಿದ ವ್ಯಕ್ತಿ ತನ್ನ ತಪಸ್ಸಿನ ಮೂಲಕ ತನ್ನ ಕರ್ಮದ ನಿರ್ಜರೆಯನ್ನು ಮಾಡುವುದಕ್ಕೆ ಮನಸ್ಸು ಮಾಡಬೇಕು ಎಂದು ಹೇಳುತ್ತದೆ. ಆ ಮನಸ್ಸು ಎಲ್ಲಿದೆ? ಆ ಮನಸ್ಸು ತನ್ನ ಆತ್ಮನಲ್ಲಿದೆ. ಅದನ್ನು ನಮ್ಮ ತಲೆಯಲ್ಲಿ ನೋಡುವುದಲ್ಲ, ಹೆಬ್ಬೆರಳಿನಿಂದ ನೆತ್ತಿಯವರೆಗೆ ಇಡೀ ಉತ್ತುಂಗಮಯವಾದಂಥ ತೇಜೋಮಯನಾದಂಥ ಆ ಆತ್ಮನಲ್ಲಿ ಅಡಗಿರತಕ್ಕಂಥ ಮಹಾತ್ಮನಾದಂಥ ಗುಣಗಳು. ಹಾಗಾಗಿ ಈ ಆತ್ಮನ 3 ಅವಸ್ಥೆಗಳನ್ನು ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ ಎಂದು ನಾವು ಕಂಡುಕೊಂಡಾಗ ಆ ಬಹಿರಾತ್ಮನು ಸಾಮಾನ್ಯನಾಗಿದ್ದಂಥ ಜೀವ ಸಮಾಸಗಳಲ್ಲಿ ಇದ್ದರೆ, ಮಹಾತ್ಮನೆಂಬವನು ತಾನು ಮಾಡತಕ್ಕಂಥ ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪಸ್ಸು, ಕರ್ತವ್ಯ ನಿಷ್ಠೆಯಿಂದ ಹರ್ಷಚಿತ್ತನಾಗಿ ಒಬ್ಬನಲ್ಲಿ ಗುರುತಿಸಲ್ಪಡುತ್ತಾನೆ. ಹಾಗಾಗಿ ತನ್ನ ಜೀವನದಲ್ಲಿ ತಾನು ಸಂತುಷ್ಟನಾಗಬೇಕು, ತಾನು ಒಳ್ಳೆಯವನಾಗಬೇಕು, ಸಭ್ಯನಾಗಬೇಕು ಅಂತ ಹೇಳಿದರೆ ತನ್ನ ಈ 6 ಕರ್ತವ್ಯಗಳನ್ನು ಪೂರೈಸಿದರೆ ಸಾಕು. ಅಂತ ಶ್ರೇಷ್ಠನಿಗೆ ತನ್ವಂ ಸಂಘದ ಸೇವೆಯೋಳು, ಮನವನ್ ಆತ್ಮಧ್ಯಾನದ ಅಭ್ಯಾಸದೋಳು, ದಿನವಂ ಅರ್ಹಧರ್ಮ ಕಾರ್ಯ ಪ್ರವರ್ತನೆಯೋಳು, ನೋಂಪಿ ಅರ್ಧಾಯುಷ್ಯಂ ನೋಂಪಿ ಆತ್ಮಚಿಂತನೆಯಲ್ಲಿ ತೀರ್ಚುವ ಸದ್ಗೃಹಸ್ಥ ಅನರ್ಘ್ಯವಾದ ರತ್ನ ಎಂದು ರತ್ನಾಕರ ವರ್ಣಿ ಸೋದಾಹರಣವಾಗಿ ತನ್ನ ಸಾಂಗತ್ಯದ ರತ್ನಾಕರ ಶತಕದಲ್ಲಿ ವರ್ಣಿಸಿದ ಹಾಗೆ ರೋಹಿಣಿಯವರು ತಮ್ಮ ಜೀವಿತಾವಧಿಯಲ್ಲಿ ಉತ್ತಮವಾದಂಥ ಸಂಸ್ಕಾರ, ತನ್ನ ತಂದೆ ತಾಯಿ ಬಂದಂಥ ಒಂದು ವಿಶೇಷವಾದಂಥ ಆ ಸಂಸ್ಕೃತಿಯನ್ನು, ತನ್ನ ಧರ್ಮದನ್ನು ಉಸಿರಾಗಿ ಮಾಡಿಕೊಂಡು ನಮಗೆಲ್ಲರಿಗೂ ಆದರ್ಶರಾಗಿದ್ದಾರೆ. ನಮ್ಮ
ಅನೇಕ ರೀತಿಯ ವಿಚಾರಗಳನ್ನು ಹೇಳಿದಾಗ ಪ್ರತಿ ಜೀವಿಗೂ 8 ರೀತಿಯ ಕರ್ಮಗಳು ನಮಗೆ ಎದುರು ಬರ್ತವೆ ಅಂತ ಹೇಳಿದ್ದಾರೆ. ಅದನ್ನೇ ವಿವರಿಸಿ ಹೇಳಿದಾಗ ದರ್ಶನಾವರ್ಣೀಯ, ಜ್ಞಾನಾವರ್ಣೀಯ, ವೇದನೀಯ, ಮೋಹನೀಯ, ಆಯುಷ್ಯ, ನಾಮ, ಅಂತರಾಯ ಮತ್ತು ಗೋತ್ರ. ಈ 8 ಕರ್ಮಗಳು ನಮ್ಮ ಮನಸ್ಸಿನ ಕಾರಣದಿಂದ ಬರ್ತವೆ. ಆ ಮನಸ್ಸು ಜೀವಕ್ಕೆ ಬರ್ತದೆ. ಆ ಜೀವಗಳು 5 ರೀತಿಯ ಭೇದದಿಂದ ಇರ್ತವೆ. ಅದರಲ್ಲಿ ವನಸ್ಪತಿ, ನಮ್ಮ ಸ್ಥಾವರಕಾಯ ಮತ್ತು ತ್ರಸಕಾಯ ಅಂತ. ಸ್ಥಾವರಕಾಯ ಜೀವಗಳು ಏಕೇಂದ್ರಿಯ ಉಳ್ಳಂಥದ್ದು. ಅದನ್ನು ವಿಜ್ಞಾನದ ಜಗತ್ತು ಏನು ಇವತ್ತು ನಮ್ಮಲ್ಲಿ ಅರಿವನ್ನು ಮೂಡಿಸ್ತಾ ಇದೆ, ಅದನ್ನು ಪೂರ್ವಾಚಾರ್ಯರು ಹೇಳಿದರು. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಇತ್ಯಾದಿಗಳನ್ನು. ಅದರಲ್ಲಿ ವನಸ್ಪತಿಯನ್ನು ಕೂಡ ಸೇರಿಸಿದರು. ಇದೆಲ್ಲವೂ ಕೂಡ ಒಂದು ಕಾಯದ ಜೀವಗಳು. ಆದರೆ ಅವುಗಳಿಗೆ ಸ್ಪರ್ಶ ಮಾತ್ರ ಒಂದು ಇಂದ್ರಿಯ ಇದ್ದು ಉಳಿದಂಥ 4 ಇಲ್ಲದೆ ಇರುವುದರಿಂದ ತಮ್ಮ ಸಮರ್ಥವಾದಂಥ ಭಾವನೆಯ ಮೂಲಕ ಈ ಕರ್ಮದ ನಿರ್ಜರೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೇಣಿಕಾದಿ ಮಹಾರಾಜರು ಪ್ರಶ್ನಿಸ್ತಾರೆ, 2 ಇಂದ್ರಿಯವನ್ನು ವಿವರಿಸಿ ಅಂತ. ಹೆಚ್ಚೇನು ಹೇಳುವುದಿಲ್ಲ. 2 ಇಂದ್ರಿಯವನ್ನು ಹೇಳಿದಾಗ ಅವರು ಹೇಳ್ತಾರೆ ಸ್ಪರ್ಶ ಮತ್ತು ರಸನ ಮಾತ್ರ ಅಂತ. ಇನ್ನು 3ನೇ ಇಂದ್ರಿಯ ಸ್ಪರ್ಶ, ರಸನ, ಘ್ರಾಣ. ಇನ್ನು ಅವರು ಮುಂದುವರಿಸ್ತಾರೆ. ಆ ಪ್ರಶ್ನೆಯ ಪುಂಖಾನುಪುಂಖವಾಗಿ ಹೋಗ್ತದೆ. ಒಂದೊಂದು ಪ್ರಶ್ನೆಗೂ ಗಂಟೆ ಕಟ್ಟಲೆ ನಾವು ಮಾತಾಡುವಷ್ಟು ವಿಸ್ತೃತವಾಗಿದೆ. ಅವರು ಹೇಳ್ತಾರೆ ಕೊನೆಯ 5 ಇಂದ್ರಿಯದ ಬಗ್ಗೆ ಹೇಳಿ ಅಂತ. ಆಗ ಅವರು ಹೇಳ್ತಾರೆ ಸ್ಪರ್ಶ, ರಸನ, ಘ್ರಾಣ, ಚಕ್ಷು, ಕರ್ಣ. ಈ 5 ಇಂದ್ರಿಯಗಳು ಯಾವುದಕ್ಕಾಗಿ ಇರುವುದು? ತಿನ್ನುವುದಕ್ಕೂ, ಉಣ್ಣುವುದಕ್ಕೂ, ಸುವಾಸನೆಯನ್ನು, ದುರ್ಗಂಧವನ್ನು ವಿಮರ್ಶಿಸುವುದಕ್ಕೂ ಅಂತ ಕೇಳಿದರೆ ಅವರು ಹೇಳ್ತಾರೆ ಅಲ್ಲ. ಈ 5 ಇಂದ್ರಿಯಗಳು ಇರುವುದು ತನ್ನ ಜೀವದ ಅತ್ಯಂತ ಸುಂದರವಾದ ಆ ಸಿದ್ಧತ್ವವನ್ನು ಗುರುತಿಸುವುದಕ್ಕೆ ಬೇಕಾಗಿದೆ. ಆ 5 ಇಂದ್ರಿಯದಲ್ಲಿ ಒಂದು ವಿವೇಕ ಸೇರಿದರೆ, ಸಮ್ಯಕ್ ದರ್ಶನದೊಟ್ಟಿಗೆ ಸಮ್ಯಕ್ ಜ್ಞಾನವೂ ಸೇರಿದಾಗ ಅದರ ಸುಂದರತೆ ಮತ್ತಷ್ಟು ಹೆಚ್ಚಾಗುತ್ತದೆ. ಮತ್ತೆ ಶ್ರೇಣಿಕ ಪ್ರಶ್ನಿಸ್ತಾನೆ, ಈ ಸುಂದರತೆ ಕೇವಲ ರೂಪದಿಂದಲೇ ಅಂತ ಅಲ್ಲ, ಇದು ಗುಣದಿಂದ ಅಂತ ಹೇಳ್ತಾರೆ. ಹಾಗಾಗಿ ಈ ಗುಣವನ್ನು ಅವರ್ಣನೀಯ ಅಂತ ಹೇಳ್ತಾರೆ. ಕರ್ಮಗಳನ್ನು ಕಣ್ಣಿನಿಂದ ನೋಡುವುದಕ್ಕಾಗುವುದಿಲ್ಲ, ಅನುಭವಿಸುವುದಕ್ಕೆ ಮಾತ್ರ ಸಾಧ್ಯ ಅಂತ. ಗಾಳಿಯ ಸಂವೇದನೆ 1000 ಕಂಬದ ಬಸದಿಯ ಕಂಬಗಳ ಎಡೆಯಲ್ಲಿ ತೂರಿ ಬಂದಾಗ ಆಗುವ ಆಹ್ಲಾದತೆ ಅದನ್ನು ವಿವರಿಸುವುದಕ್ಕೆ ಸಾಧ್ಯ ಇಲ್ಲ, ಅನುಭವಿಸುವುದಕ್ಕೆ ಮಾತ್ರ ಸಾಧ್ಯ. ಅದೇ ರೀತಿಯಾಗಿ ಕರ್ಮಗಳ ರಜಗಳು ಬಹಳ ಸೂಕ್ಷ್ಮವಾಗಿರುತ್ತವೆ. ಒಂದು ಕಡೆಯಿಂದ ದುಃಖವೂ ಬರುತ್ತದೆ, ಇನ್ನೊಂದು ಕಡೆ ಸುಖವೂ ಬರುತ್ತದೆ. ನಮ್ಮ ಅಂತರಂಗದಲ್ಲಿ ಸುಖವು ಬಂದಾಗ ಆಗುವಂಥ ಸ್ಪಂದನೆ ಅದು ತನ್ನಾತ್ಮನಿಗೆ ಮಾತ್ರ ಗೊತ್ತು. ತನ್ನ ದುಃಖವು ಎಷ್ಟು ಇದೆ ಎಂದು ಪರೀಕ್ಷಿಸುವುದಕ್ಕೆ ಇನ್ನೊಬ್ಬರಿಗೆ ಸಾಧ್ಯವಿಲ್ಲ, ಅದು ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಹಾಗಾಗಿ ಈ ದುಃಖ ಮತ್ತು ಸುಖ ಅನ್ನೋದು ಈ ಜೀವಾತ್ಮನಿಗೆ ಸಂಸಾರದಲ್ಲಿ ಸಾಮಾನ್ಯ. ಹಾಗಾಗಿ ನಾವು ಅಸಾಮಾನ್ಯವಾದಂಥ ಸಂಸಾರದ ಈ ದುಃಖವನ್ನು ದಾಟಬಲ್ಲಂಥ ಪರಿ ಏನು ಎಂದು ಪ್ರಶ್ನಿಸ್ತಾನೆ. ಹಾಗೆ ಹೇಳ್ತಾರೆ, ಹೇಗೆ ದೋಣಿಯನ್ನು ಒಬ್ಬ ಚಲಿಸುವಂಥ, ಅದನ್ನು ಚಲಾಯಿಸುವಂಥ ಒಬ್ಬ ಅಂಬಿಗ ಇದ್ದಾನೆ, ಅವನ ಪಾತ್ರ ಈ ದೇಹದಲ್ಲಿರುವಂಥ ಆತ್ಮನಲ್ಲಿದೆ. ಹಾಗಾಗಿ ತಮ್ಮ ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರವನ್ನು ತಿಳಿದುಕೊಂಡು ಯಥಾವತ್ತಾಗಿ ಅದನ್ನು ಧರಿಸಲ್ಪಟ್ಟಂಥ ಪುಣ್ಯಾತ್ಮನೇ ಈ ಸಂಸಾರದ ಈ ಸಾಗರವನ್ನು ದಾಟಬಹುದು ಅನ್ನೋ ಉತ್ತರವನ್ನು ನೀಡ್ತಾರೆ. ಈ ರೀತಿಯ ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ಮಾಡಿದಾಗ ತನ್ನಲ್ಲಿ ಸಭ್ಯತೆಯನ್ನು ಮೈಗೂಡಿಸಿಕೊಳ್ಳಬೇಕು, ಅಲುಬ್ಧತೆಯನ್ನು ಮೈಗೂಡಿಸಿಕೊಳ್ಳಬೇಕು, ಪ್ರಸನ್ನತೆಯಿಂದ ಇರಬೇಕು, ವಿಜ್ಞಾನದ ವಿಚಾರವನ್ನು ತಿಳಿದುಕೊಂಡಿರಬೇಕು, ವಿಶೇಷವಾದ ಜ್ಞಾನದ ಅರಿವನ್ನು ತಾನು ಸಭ್ಯತನದಿಂದ ತನ್ನಲ್ಲಿ ಅಡಗಿರತಕ್ಕಂಥ ದೇಹದ ಮುಖ ಸೌಂದರ್ಯ ಮಾತ್ರ ಸುಂದರತೆಯನ್ನು ಕಲ್ಪಿಸುವುದಲ್ಲ, ತನ್ನ ಗುಣ ಸೌಂದರ್ಯತೆಯನ್ನು ಅಳವಡಿಸಿಕೊಂಡವನೇ ನಿಜವಾದ ಸುಂದರ ಅನ್ನುವುದನ್ನು ಶ್ರೇಣಿಕ ಮಹಾರಾಜನು ತಿಳಿದುಕೊಳ್ಳುತ್ತಾನೆ. ಹಾಗೆಯೇ ತಾನು ಸಮ್ಯಕ್ ದರ್ಶನ ಜ್ಞಾನಚಾರಿತ್ರವನ್ನು ಪಡೆಯುವುದರಿಂದ ಏನು ಲಾಭ ಎಂದು ಕೇಳುತ್ತಾನೆ. ಆಗ ಅವರು ಹೇಳ್ತಾರೆ, ಅಭ್ರಕ, ವೈಡೂರ್ಯ, ಮುತ್ತು, ರತ್ನ, ಬೆಳ್ಳಿ, ಚಿನ್ನ ಈ ರೀತಿಯ 31 ರೀತಿಯ ಅಂತಸ್ತುಳ್ಳಂಥ 84,000 ಯೋಜನದಷ್ಟು ಸುಖವನ್ನು ಪಡೆಯತಕ್ಕಂಥ ಸ್ವರ್ಗದ ಅಧಿಪತಿಯಾಗಬಹುದು. ಆ ಸ್ವರ್ಗದಲ್ಲೂ ಕೂಡ 16 ವಿಶೇಷವಾದಂಥ ವೈವಿಧ್ಯಮಯವಾಗಿರತಕ್ಕಂಥ ಸ್ವರ್ಗವನ್ನು ತಿಳಿಸ್ತಾರೆ. ಇದೆಲ್ಲವೂ ಮನಸ್ಸಿನಿಂದ ಮೂಡುವುದು. 1 ರೂಪಾಯಿ ಖರ್ಚು ಮಾಡದೆ ಕೇವಲ ಸಮ್ಯಕ್ ದರ್ಶನ ಜ್ಞಾನಚಾರಿತ್ರ ಅನ್ನುವ ಉಚಿತವಾದಂಥ ಕೇವಲ ತಾಳ್ಮೆ ಮತ್ತು ಸಮಾಧಾನ,
ಮತ್ತು ಕಾಲದ ಒಂದು ಅವಧಿಯನ್ನು ನಾವು ಕಾಯತಕ್ಕಂಥ ತಾಳ್ಮೆ ಯಾರು ಹೊಂದಿರ್ತಾನೋ ಅವನಿಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಆದರೆ ನಮ್ಮಲ್ಲಿ ತಾಳ್ಮೆ ಬೇಕು. ಆ ತಾಳ್ಮೆ ಇದ್ದವನಿಗೆ ಮನಸ್ಸು ಪರಿಶುದ್ಧವಾಗಿದ್ದರೆ ಈ ರೀತಿಯ ಶ್ರದ್ಧೆ, ಅಲುಬ್ಧತೆ, ಪ್ರಸನ್ನತೆ, ವಿಜ್ಞಾನ ಅನ್ನುವ ಗುಣಗಳಿದ್ದರೆ, ಕೈಗೆ ಶೋಭಾಯಮಾನವಾದಂಥ ಅಭಯದಾನ, ಔಷಧಾನ, ವಿದ್ಯಾದಾನ, ಅನ್ನದಾನ ಮಾಡುವಂಥ ಗುಣ ಇದ್ದಲ್ಲಿ ತನ್ನ ಸಿರಿ ಸಂಪದ ಅನ್ನುವ ಗುಣ ಸಂಪದವು ತನ್ನ ಹೃದಯದಲ್ಲಿ ಬಂದು ಮನಸ್ಸಿನಲ್ಲಿ ಮೂಡಿ ಕಾಲ್ಬೆರಳಿನಿಂದ ನೆತ್ತಿಯವರೆಗಿರುವಂಥ ಈ ಪೂರ್ಣ ಆತ್ಮನನ್ನು ಕೇವಲ ಹುಬ್ಬಿನಿಂದ ಗುರುತಿಸುವುದಲ್ಲ, ಕಣ್ಣಿನಿಂದ ಗುರುತಿಸುವುದಲ್ಲ, ಆತ್ಮನನ್ನು ಹೃದಯದಿಂದ ಗುರುತಿಸುವುದಲ್ಲ, ಬದಲಾಗಿ ಇದು ಹೆಬ್ಬೆರಳಿನಿಂದ ನೆತ್ತಿಯವರೆಗಿನೂ ಇರುವಂಥ ಶ್ರೇಷ್ಠವಾದ ಉತ್ತುಂಗಮಯನಾದ ಆ ತೇಜೋಪುಂಜವಾದಂಥ ಆತ್ಮನೇ ನನ್ನನ್ನು ಪರಮಾತ್ಮನನ್ನಾಗಿ ಮಹಾತ್ಮನನ್ನಾಗಿ ಮಾಡಿ ಪರಮಾತ್ಮನಾಗಿಸಬಹುದು. ಹುಟ್ಟು ಸಾವುಗಳನ್ನು ದಾಟಿ ತಾನು ಸಿದ್ಧನಾಗಬಹುದು. ಅದಕ್ಕೆ ನೀನು ಸಿದ್ಧನಾಗಿದ್ದೀಯಾ ಎಂದು ಪ್ರಶ್ನಿಸುತ್ತಾರೆ. ಆಗ ಅವನಿಗೆ ಸಂತೋಷವಾಗುತ್ತದೆ. ತನಗೆ ಆ ಸ್ವರ್ಗವನ್ನು ವಿವರಿಸಿ ಅಂತ ಹೇಳ್ತಾರೆ. ಸಮಯ ಆಗಿರುವುದರಿಂದ ಸೌಧರ್ಮ ಈಶನ, ಸನತ್ಕುಮಾರ ಮಹೇಂದ್ರ, ಬ್ರಹ್ಮೋತ್ತರ, ಲಾಂತವ, ಪ್ರಾಣತ, ಆರಣ, ಅಚ್ಯುತ ಅನ್ನುವ ಸ್ವರ್ಗಗಳನ್ನು ವಿವರಿಸ್ತಾರೆ. ಅದರಲ್ಲಿರುವಂಥ ಒಂದೊಂದು ವಿಚಾರವನ್ನು ನೋಡಿದಾಗ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವೈಡೂರ್ಯ, ಅಭ್ರಕ ಇದನ್ನೆಲ್ಲ ವಿವರಿಸಿದಾಗ ನಮ್ಮ ಸಿದ್ಧಕೂಟ, ಶಾಸ್ತ್ರಕೂಟ ಮತ್ತು ಚಂದ್ರಪ್ರಭು ಸ್ವಾಮಿಯನ್ನು ನೋಡಿದಾಗ ಅಲ್ಲಿ ಕಣ್ಣಿಗೆ ಎಟುಕದ, ನಾವು ನೋಡದ ಆ ಸ್ವರ್ಗವನ್ನು ಜೈನಕಾಶಿ ಮೂಡುಬಿದ್ರೆಯಲ್ಲೇ ತೋರಿಸಿದ್ದಾರೆ. ಇದರ 18 ಬಸದಿಗಳಿರುವಂಥ ಸೌಂದರ್ಯವನ್ನು ಆಸ್ವಾದಿಸಿದರೆ ಸಾಕು. ವರ್ತಮಾನದ ಆನಂದ ಹೆಚ್ಚು ದೂರ ಇಲ್ಲ, ಯಾವ ವಿಮಾನದ ಅಗತ್ಯ ಇಲ್ಲ, ಇಲ್ಲೇ ನೋಡೋಣ ಅನ್ನುವ ಭಾವನೆಯನ್ನು ಮಾಡುವವರಿಗೆ, ನಮ್ಮ ರೋಹಿಣಿ ಅಮ್ಮನವರಿಗೆ ಇಂತಹ ಒಂದು ಜೈನಕಾಶದಲ್ಲೇ ತನ್ನ ಕರ್ಮಿಯಾಗಿ ಸಾಧನಾ ಮಾರ್ಗವನ್ನು ತೋರಿಸತಕ್ಕಂಥ ವ್ಯವಸ್ಥೆಯನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಎಲ್ಲಿ ಶ್ರೀವರ್ಮ ಜೈನಿಯವರು, ಎಲ್ಲಿ ರಾಧಮ್ಮನವರು, ಎಲ್ಲಿ ನಮ್ಮ ರೋಹಿಣಿ ಅಮ್ಮನವರು, ರೇವತಿ ಬಲ್ಲಾಳರು, ಪದ್ಮನಾಭ ಜೈನರವರು, ಆ ಮಕ್ಕಳು ಕಸ್ತೂರಿಯ ಹಾಗೆ ಜಗತ್ತಿನಾದ್ಯಂತ ವಿಶ್ವವಿದ್ಯಾಲಯದಲ್ಲಿ ಇದ್ದು, ಜನಮಾನಸದಲ್ಲಿ ಇದ್ದು, ಸಂಸಾರದ ಒಡನಾಟದಲ್ಲಿ ಇದ್ದು, ಜಗತ್ತಿನ ಎಲ್ಲರೂ ಕೂಡ ನಮ್ಮ ಕುಟುಂಬಸ್ಥರು ಅನ್ನುವ ಭಾವನೆಯಿಂದ ಬುದ್ಧರಿಗೂ ಜೈನರಿಗೂ ವೈದಿಕರಿಗೂ ಒಂದೇ ಭಾವದ ಸರ್ವಧರ್ಮ ಸಮಭಾವದಲ್ಲಿ ತನ್ನ ಎಲ್ಲ ಧರ್ಮದ ತಿರುಳನ್ನು, ಸೂಕ್ಷ್ಮತೆಯನ್ನು ಜಗತ್ತಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಅಣ್ಣ ವಿಶ್ವವಿದ್ಯಾಲಯ ಮೂಲಕ ಅಮೆರಿಕದಲ್ಲಿ ಮಾಡಿದರೆ, ತನ್ನ ತಂಗಿ ಹೆಚ್ಚು ಬರಹ ಇಲ್ಲದಿದ್ದರೂ ಒಳ್ಳೆಯ ಕಾವ್ಯಗಳನ್ನು ಬರೆಯುವಂಥ ಕೆಲಸವನ್ನು ತನ್ನ ತಾಯಿಯಿಂದ ಬಳುವಳಿಯಾಗಿ ಪಡೆದು ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇದ್ದು ಆ ಕೆಲಸವನ್ನು ಮಾಡಿ ಪೂರೈಸ್ತಾರೆ. ಮತ್ತೊಬ್ಬರು ರೋಹಿಣಿ ಜೈನಕಾಶಿ ಮೂಡುಬಿದ್ರಿಯ ತಮ್ಮನಂಗಡಿಯ ಮನೆತನದ ಆರೋಹ ಆದಿರಾಜರ ಧರ್ಮಪತ್ನಿಯಾಗಿ ಸುಂದರವಾದಂಥ ಶ್ರೀಮಠದ ಪರಂಪರೆಯ ಮತ್ತು 18 ಬಸದಿಯ ಒಂದು ಛತ್ರಛಾಯದಲ್ಲಿ ಧರ್ಮನಿರತರಾಗ್ತಾರೆ. ಇದು ಅವರು ನಮಗೆ ನೀಡಿ ಹೋದಂಥ ಕೀರ್ತಿಶೇಷ. ಅಂಥ ಕೀರ್ತಿಶೇಷರಾದಂಥ ತಾಯಿಗೆ ನಾವೆಲ್ಲ ಋಣಿಯಾಗಿರೋಣ ಅಂತ ಕುಟುಂಬಸ್ಥರಿಗೆ ತಿಳಿಸಿ, ಅವರು ಮಾಡಿದಂಥ ಒಳ್ಳೆಯ ಕರ್ಮಗಳನ್ನು ಮುಂದುವರಿಸಿಕೊಂಡು ಹೋಗುವಂಥ ಶಕ್ತಿ ಅವರ ಮಕ್ಕಳಿಗೆ ದೊರೆಯಲಿ. ಅವರ ಅಗಲುವಿಕೆಯಿಂದ ಆಗಿರುವ ದುಃಖವನ್ನು ಸಹಿಸುವ ಶಕ್ತಿಯನ್ನು ನಮಗೆಲ್ಲರಿಗೂ ಆ ಭಗವಂತ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಮಾತೋಶ್ರೀ ರತ್ನಮ್ಮನವರು ಹುಟ್ಟಿದಂಥ ತಮ್ಮನಂಗಡಿಯಲ್ಲಿ ಸಂಕಪ್ ಶೆಟ್ಟರ ಆ ಕಾಲದಲ್ಲಿ ಅವರ ಹಿರಿಯರು ಮಳಲಿ ಮನೆತನದ ಅಬ್ಬಕ್ಕ ರಾಣಿ ಹುಟ್ಟಿದ ಊರಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಮೂಡುಬಿದ್ರಿ ಮಠದ ಭಟ್ಟಾರಕರಾಗಿದ್ದರು. ಅಂಥ ಸಂಕಪ್ ಶೆಟ್ಟರು ಮತ್ತು ತಮ್ಮನಂಗಡಿಯ ಅದೇ ಮನೆತನದಲ್ಲಿ ಆರೋಹ ಆದಿರಾಜರಿದ್ದು ಅವರ ಧರ್ಮಪತ್ನಿಯಾದಂಥ ರೋಹಿಣಿಯವರು ಸ್ವರ್ಗಸ್ಥರಾಗಿದ್ದಾರೆ. ಅವರಿಗೆ ಜಿನೇಂದ್ರನಾದ ಹುಟ್ಟು ಸಾವುಗಳನ್ನು ಮೀರಿ ನಿಂತ ಆ ಚಂದ್ರನಾಥರು ಉತ್ತಮ ಸದ್ಗತಿಯನ್ನು ಪ್ರಾಪ್ತಿಸಿಕೊಡಲಿ. ಅವರ ಅಗಲುವಿಕೆಂದಾಗಿರುವ ದುಃಖವನ್ನು ಸಹಿಸುವ ಶಕ್ತಿಯನ್ನು ನಮಗೆಲ್ಲರಿಗೂ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ಅವರ ಆತ್ಮನಿಗೆ ಚಿರಶಾಂತಿಯನ್ನು ಕೋರಿ ಶಕ್ತಿ ಇದ್ದವರು ಎದ್ದು ನಿಂತು 9 ಬಾರಿ ನಮೋಕಾರ ಮಂತ್ರವನ್ನು ಪಠಣೆ ಮಾಡೋಣ. ಶಕ್ತಿ ಇಲ್ಲದವರು ಅಲ್ಲೇ ಏನು ಬೇಸರ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಕೂತೆ ಕೂಡ ನಮೋಕಾರ ಮಂತ್ರವನ್ನು ಪಠಿಸ್ಬೋದು. ನಮೋ ಹರಿಹೋಣಂ, ನಮೋ ಹರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವಸಾವಣಂ, ನಮೋ ಹರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವಸಾವಣಂ, ನಮೋ ಹರಿಹಂತಾಣಂ, ನಮೋ ಸಿದ್ಧಾಣಂ,
नमो आयर्याणं नमो अरिहन्ताणं नमो सिद्धाणं नमो आयर्याणं नमो उवज्जायाणं नमो आयर्याणं नमो उवज्जायाणं नमो सिद्धाणं नमो आयर्याणं नमो उवज्जासाहुणं ಏಸೋ ಪಂಚನಮೋ ಯಾರು ಸವ ಪಾವಪ್ಪಣಾಸನು ಮಂಗಲಾನಂಚ ಸವೇಸಿಂ ಸಾವೋ ಮಂಗಲಂ ಕೇವಲಿ ಪಣ್ಣತ್ತು ದಮೋ ಮಂಗಲಂ ಚತ್ತಾರಿ ಲೋಗುತ್ತಮ ಅರಿಹಂತ ಲೋಗುತ್ತಮ ಸಿದ್ಧಾ ಲೋಗುತ್ತಮ ಶರಣಂ ಪವಜ್ಜಾಮಿ ಅರಿಹಂತೆ ಶರಣಂ ಪವಜ್ಜಾಮಿ ಸಿದ್ಧೇ ಶರಣಂ ಪವಜ್ಜಾಮಿ ಸಾವೋ ಶರಣಂ ಪವಜ್ಜಾಮಿ ಕೇವಲಿ ಪಣ್ಣತ್ತು ದಮಂ ಶರಣಂ ಪವಜ್ಜಾಮಿ ಸಂಪೂಜಕಾನಂ ಪ್ರತಿಪಾಲಕಾನಂ ಯತೀಂದ್ರ ಸಾಮಾನ್ಯ ತಪೋದನಾನಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ ಕ್ಷೇಮಂ ಸರ್ವಪ್ರಜಾನಾಂ ಪ್ರಭೋತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಕ್ ವರ್ಷತು ಮಘವಾ ವ್ಯಾಧಿಯು ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿ ಕ್ಷಣಪಿ ಜಗತಾಂ ನಾಸ್ಮ ಭೂರ್ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಪ್ರಸರತು ಸರ್ವಸೌಖ್ಯಪ್ರದಾಯಿನಿ ಪ್ರದ್ವಸ್ತಿ ಗಾತಿ ಕರ್ಮಾಣಃ ಕೇವಲ ಜ್ಞಾನ ಭಾಸ್ಕರ ಕುರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯ ಜಿನೇಶ್ವರ ಓಂ ಶಾಂತಿ 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 ಜಯ बोलो चन्नाथ स्वामी भगवान की।
जाति कर्म निवारणा शांति भव भय हारणा सुखि ನಡೆಯದೆ ಧರ್ಮದುಪದೇಶವನ್ನು ಕೇಳದೆ ಧರ್ಮ ಮಾರ್ಗದಿ ನಡೆಯದೆ ಧರ್ಮಶಾಸ್ತ್ರವನ್ನರಿಯದೆ ದುಷ್ಕರ್ಮಿಯಾದೆ ತಪೋನಿದೆ ಧರ್ಮಶಾಸ್ತ್ರವನ್ನರಿಯದೆ ದುಷ್ಕರ್ಮಿಯಾದೆ ತಪೋನಿದೆ ಪೀತರಾಗನ ಮೋಸ್ತುತೆ ಘನಘಾತಿ ಕರ್ಮ ನಿವಾರಣ ಶಾಂತಿ ಭವ ಭಯ ಹಾರಣ ಸುಖ ಶಾಂತಿ ಪಾಲಿಸು ಓ ದಿನ ಭಕ್ತಿ ಎನ್ನುವ ಶಕ್ತಿ ಸಾಲದು ಭಾವವೆನ್ನುವ ಪೂಜೆಗೆ ಭಕ್ತಿ ಎನ್ನುವ ಶಕ್ತಿ ಸಾಲದು ಭಾವವೆನ್ನುವ ಪೂಜೆಗೆ ನಿತ್ಯ ಚಂಚಲ ಚಿತ್ತ ಸಾಗದು ಮುಕ್ತಿಯ ಫಲರಿಗೂ ಓಡದು ಸಾವಿನಂಚಲು ತಲುಪಿದರು ಸದ್ಭಾವವೆಂದಿಗೂ ಓಡದು ಪೀತರಾಗನ ಮೋಸ್ತುತೆ ಘನಘಾತಿ ಕರ್ಮ ನಿವಾರಣ ಶಾಂತಿ ಭವ ಭಯ ಹಾರಣ ಸುಖ ಶಾಂತಿ ಪಾಲಿಸು ಓ ದಿನ ಸುಖ ಶಾಂತಿ ಪಾಲಿಸು ಓ ದಿನ ಶ್ವೇತ ವರ್ಣದ ಬಿಳಿ ವರ್ಣದ ಬೆಳ್ಳಿಯ ಪುತ್ಥಳಿಯಾದಂಥ ಭಗವಾನ್ ಬಾಹುಬಲಿ ಸ್ವಾಮಿಯ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಮೂರ್ತಿಗೆ ಇವತ್ತು ಪುನರಪಿ ಮಹಾಮಸ್ತಕಾಭಿಷೇಕ ನೆರವೇರ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಪೂಜಾ ಸೇವಾದಾತರರ ರೋಹಿಣಿಯಮ್ಮನವರ ಮಕ್ಕಳು ಭವ್ಯಾತ್ಮರಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡಿದ್ದಾರೆ. ಅದೇನೆಂದರೆ, ಯಾರಿಗೆಲ್ಲ ಈ ಮಹಾಮಸ್ತಕಾಭಿಷೇಕದಲ್ಲಿ ಭಗವಂತನಿಗೆ ಸನಿಹದಲ್ಲಿ ಬಂದು ಈ ಪವಿತ್ರವಾದಂಥ ಜಲಾಭಿಷೇಕವನ್ನು ಮಾಡಬೇಕೆನ್ನುವ ಒಂದು ಹೆಬ್ಬಯಕೆ ಇದೆ, ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತೇವೆ. ಆದರೆ ನಿಯಮ ಏನಂದರೆ, ಈ ಬಸದಿಯ ನಿಯಮದ ಪ್ರಕಾರ ಎಲ್ಲರೂ ಶುಚಿರ್ಭೂತರಾಗಿ ತಮ್ಮ ಪೂಜಾ ವಸ್ತ್ರದಲ್ಲಿ ಮಹಿಳೆಯರು ಹಾಗೆ ಪುರುಷರು ಪಂಚೆ ಮತ್ತು ಧೌತ ವಸ್ತ್ರ ಇದನ್ನು ಧರಿಸಿಯೇ ಪೂಜೆ ಮಾಡತಕ್ಕದ್ದು ಅನ್ನುವುದನ್ನು ತಿಳಿಸಿದ್ದಾರೆ. ಮಠದಲ್ಲಿ 4 ಜೊತೆ ಡ್ರೆಸ್ ಇದೆ, ಮತ್ತು ಹೆಚ್ಚು ಅವರವರೇ ತಂದರೆ ಅವರಿಗೆ ವ್ಯವಸ್ಥೆ ಇದೆ. ಸ್ನಾನ ಮಾಡಲಿಕ್ಕೆ ಸಿದ್ಧ ಮಾಲ್ ಅನ್ನುವ ಅತಿಥಿಗೃಹ ಇದೆ, ಅಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಮಗೆ ಭಗವಂತನಿಗೆ ಅಭಿಷೇಕ ಮಾಡಬೇಕು ಅನ್ನುವ ಬಯಕೆ ಇದ್ದವರು ಶ್ರೀಮಠದ ಅಲ್ಲಿ ಅತಿಥಿಗೃಹದಲ್ಲಿ ಓಪನ್ ಇದೆ, ಅಲ್ಲಿ ಉಚಿತವಾಗಿರ್ತಕ್ಕಂಥ ಅತಿಥಿಗೃಹದಲ್ಲಿ ಹೋಗಿ ಸ್ನಾನ ಮಾಡಿ ಇಲ್ಲಿ ಬರ್ಬೋದು. ಮುಂಚೆ ಶುಚಿರ್ಭೂತರಾಗಿ ಬಂದವರು ಪಕ್ಕಕ್ಕೆ ಬಂದು ಇಲ್ಲಿ ಭಜನೆ ಹಾಡ್ತಾ ಇರುವಂಥ ನಮ್ಮ ಸ್ಥಾನೀಯ ಮಹಿಳಾ ಸಂಘದ ಈ ಭಾಗದಲ್ಲಿ ಬಂದು ಸಿದ್ಧರಾಗ್ಬೋದು ಅಂತೇಳಿ ಪೂಜಾಕರ್ತೃಗಳ ಪರವಾಗಿ ವಿಜ್ಞಾಪನೆಯನ್ನು ಮಾಡಿದ್ದಾರೆ. ಒಮ್ಮೆ ಜಯಕಾರ ಹಾಕೋಣ. ಈಗ ನಾವೆಲ್ಲ ಪೌದನಾಪುರಾಧೀಶನಾದ ಭಗವಾನ್ ಬಾಹುಬಲಿಯ ಪದತಲದಲ್ಲಿದ್ದೇವೆ. ಇದೊಂದು ಭಾಗ್ಯ. ಈ ಸೌಭಾಗ್ಯವನ್ನು ಕಣ್ತುಂಬಿಕೊಳ್ಳೋಣ ಮತ್ತು ಈ ಸಂದರ್ಭವನ್ನು ಸದುಪಯೋಗ ಮಾಡೋಣ. ಇದೀಗ ಇಲ್ಲಿ ಕಲಶಾರ್ಚನೆ ನಡೀತಾ ಇದೆ, ಅದರ ನಂತರ ಮಂಗಲಾಷ್ಟಕ ಆಗ್ತದೆ, ಅದರ ನಂತರ ವಿಶೇಷವಾದಂಥ ಪೂಜಾಮುಖ ವಿಧಿ ಪ್ರಶಸ್ತಿಯೊಂದಿಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಇವತ್ತಿನ ದಿನದಲ್ಲಿ ಸುಮಾರು ಜಲಾಭಿಷೇಕ, ಎಳನೀರು, ಇಕ್ಷುರಸ, ಧಾನ್ಯಾಭಿಷೇಕ, ಹಾಲಿನ ಅಭಿಷೇಕ, ಅಕ್ಕಿ ಹಿಟ್ಟಿನ ಅಭಿಷೇಕ, ಅರಶಿನ ಅಭಿಷೇಕ, ಆನಂತರ ಅರಳು ಪುಷ್ಪವೃಷ್ಟಿಯಾಗಿ ಹಾಕುವಂಥದ್ದು, ಕಷಾಯ, ಚತುಷ್ಕೋನ, ಶ್ರೀಗಂಧ, ಅಷ್ಟಗಂಧ, ಪುಷ್ಪವೃಷ್ಟಿ, ಅದಾದಮೇಲೆ ಅರ್ಘ್ಯ,
ಅದಾದಮೇಲೆ ಶಾಂತಿದಾರ ಮತ್ತು ಆರತಿಯೊಂದಿಗೆ ಈ ಮಹಾಮಸ್ತಕಾಭಿಷೇಕ ಸಂಪನ್ನಗೊಳ್ಳಲಿಕ್ಕಿದೆ. ಸುಮಾರು 1 ಗಂಟೆ ಜಲಾಭಿಷೇಕ ಆದರೆ 1-1.5 ಗಂಟೆ ಪಂಚಾಮೃತ ದ್ರವ್ಯ, ಅಂತೂ 2 ಗಂಟೆ ಕನಿಷ್ಠ ಈ ಒಂದು ಭಕ್ತಿಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ಒಂದು ಅಪೂರ್ವ ಅವಸರವನ್ನು ಒದಗಿಸಿಕೊಟ್ಟಂಥ ಆರೋಹ ಆದಿರಾಜರ ಧರ್ಮಪತ್ನಿ ಶ್ರೀಮತಿ ರೋಹಿಣಿ ಅಮ್ಮನವರ ಸ್ವರ್ಗಸ್ಥರಾದ ಪ್ರಯುಕ್ತ ದೇಹದಾನ ಪ್ರಾಯಶ್ಚಿತ್ತಪೂರ್ವಕವಾಗಿ ಮಧ್ಯಾಹ್ನ ಕಾಲದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ 116 ಕಲಶ ಅಭಿಷೇಕವನ್ನು ಹಮ್ಮಿಕೊಂಡಿದ್ದಾರೆ. ಇದೀಗ ಅವರ ಮಕ್ಕಳು ಕುಟುಂಬಸ್ಥರೆಲ್ಲರೂ ಸೇರಿ ಈ ಒಂದು ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಇಂಥ ಒಂದು ಸುವರ್ಣಾವಕಾಶವನ್ನು ಧರ್ಮಾತ್ಮರಾದ ನಾವೆಲ್ಲ ಪಡೆಯೋಣ ಅಂತ ಹೇಳ್ತಾ, ಇದೀಗ ನಮ್ಮ ಪ್ರಶಸ್ತಿಗಿಂತ ಪೂರ್ವ ಮಂಗಲಾಷ್ಟಕವನ್ನು ಸುವಿಧೀಂದ್ರರವರು ಮಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇದೀಗ ಸುವಿಧೀಂದ್ರರ ಮಂಗಲಾಷ್ಟಕ ಆದಮೇಲೆ ಪ್ರಶಸ್ತಿ ಆಗ್ತದೆ. ಪ್ರಶಸ್ತಿ ಆದಮೇಲೆ ನಾವು ಅಭಿಷೇಕದ ಮಂತ್ರಗಳನ್ನು ಹೇಳ್ತೇವೆ. ಮಂತ್ರಗಳು ಹೇಳಿದ ಮೇಲೆ ನೀವು ಭಜನೆಯನ್ನು ಹೇಳ್ತೀರಿ. ಆನಂತರ ವಾಲಗ, ಪ್ರಾರಂಭದಲ್ಲಿ ವಾಲಗಿರ್ತದೆ. ಮಂಗಲಾಷ್ಟಕ್ಕಾಗಿ ಅಭಿಷೇಕ ಆಗುವಾಗ ಮಂತ್ರ ನಿಂತ ತಕ್ಷಣ ವಾಲಗ ಆದಮೇಲೆ ಮತ್ತೆ ಪದ್ಯ. ಈ ಕ್ರಮದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಸ್ಥಾನೀಯ ಸರ್ವಮಂಗಳ ಮಹಿಳಾ ಸಂಘ ಹಾಗೂ ಅವರ ಜೊತೆಗೆ ಸೇರಿದಂಥ ಎಲ್ಲ ಶ್ರಾವಿಕೆಯರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಆಶೀರ್ವಾದಗಳನ್ನು ಹೇಳ್ತಾ, ನಿಮ್ಮ ಒಂದು ಸುಮಧುರವಾದಂಥ ಭಕ್ತಿಯ ಗಾನವನ್ನು, ಜಿನಗಾನವನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೀವು ಹೇಳ್ಬೋದು ಅಂತ ಹೇಳ್ತಾ, ಇದೀಗ ಪ್ರಶಸ್ತಿಗಾಗಿ ಸುವಿಧೀಂದ್ರರವರಿಗೆ ಮಂಗಲಾಷ್ಟಕ, ಆಮೇಲೆ ಪ್ರಶಸ್ತಿ, ಆಮೇಲೆ ಅಭಿಷೇಕ ಪ್ರಾರಂಭ. ಅಂತಾರೆ ये बोलो चंद्रप्रभ स्वामी भगवान की, ये बोलो बाहुबली स्वामी भगवान. जय जय निष्कलंक लोक विभो, जय जय वरतीर्थंकरा, जय जय देवमेव सुखं दद्यात्. ओम पूर्ण स्वर्णगिरीन्द्रमस्तकल सन्माणिक्य भाभासिते, पीठे पाण्डुकनामरे सुभगे जन्माभिषेकोत्सवै, देवेन्द्र शुभमानसैर्विनीता संसार संतापरत्. देव पातु जिनः सदां सभवतीं सच्चाव्रकीयां सभाम्, आहार्य प्रातिहार्य प्रकटित महिमा नव्य दिव्य दिभाषा भूष श्री बाहुबले प्रत्यगुणमहारम्य लीला सुगम्य, पातु श्रेय कलापा कलितवसुजया सञ्चिता गण्य पुण्य, वन्यं श्रद्धानवोजा गुणमणिनिवः स्नातकं जैन संघ. स्वस्ति अनवरत विनय विनमदमर नरोरगेन्द्र वृन्द वन्द्य मौलिमाणिक्यमयुगमाला, तप विलसित पादारविन्दद्वन्द्व श्रीमरनादि संसिद्ध प्रसिद्ध रूमप्प, अतिशय सुरपुष्पवृष्टि रञ्जित दिव्यमूर्ति बाहुबली. स्वस्ति यमनियम स्वाध्याय ध्यान मौनादिनुष्ठानादि जप तप समाधि संयम शीलगुण संपन्नಗಳ ರೂಮಪ್ಪ, ಪಂಚಮಕಾಲ ತೀರ್ಥ ಧರ್ಮ ಪ್ರವರ್ತಮಾನ ಸಕಲ ಆಚಾರ್ಯರಿಗೆ ನಮೋಸ್ತು ನಮೋಸ್ತು. ಓಂ ಸ್ವಸ್ತಿ ಶ್ರೀಮದ್ರಾಯ ರಾಜಗುರು ಭೂಮಂಡಲಾಚಾರ್ಯವರ್ಯ ಮಹಾವಾದವಾದೀಶ್ವರ ರಾಯವಾದಿ ವಿಧಾಮ ಸಕಲ ವಿದ್ವಜ್ಜನ ಸಾರ್ವಭೌಮ ಜನೇಕ ಬಿರುದಾವಳಿ ವಿರಾಜಮಾನ ಶ್ರೀಮನ್ನಿಜ ಘಟಿಕ ಸ್ಥಾನಪನ ದಿಲ್ಲಿ ಕನಕಾದ್ರಿ ಶ್ವೇತಪರ ಸುಧಾಪರ ಸಂಗೀತಪುರ ಶ್ರೀಮದ್ ಬೆಳಗುಳ ಕ್ಷೇಮವೇಣುಪುರ ಸಿದ್ಧ ಸಿಂಹಾಸನಾಧೀಶ್ವರರಾದ ಶ್ರೀಮದಭಿನವಾಚಾರ್ಯಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀನಾಂ ತಪೋ ರಾಜ್ಯಾಭಿದಯ ನಿಮಿತ್ತವಾಗಿ ಆಹಾರ ಅಭಯ ಭೈಷಜ್ಯ ಶಾಸ್ತ್ರಾವಧಾನ ದತ್ತಾವಧಾನಾನಂ ಗಂಡಸ್ಫುಟಿತ ಜೀರ್ಣ ಜಿನಚೈತ್ಯಾಲಯೋದ್ಧಾರಣೆ ಗದೀರಾಣಂ ಶ್ರೀ ಜಿನಗಂಧೋದಕಸ್ಯ ಬಿಂದು ಸಂದೋ ಪವಿತ್ರಿಕತೋತ್ತಮಾಂಗಾನಂ ಸಮ್ಯಕ್ತ್ವಾದನೇಕ ವೇಣುಪುರದ ಸಮಸ್ತ ಶ್ರಾವಕ ಶ್ರಾವಿಕ ಭವ್ಯಜನಗಳಿಗೆ ಪುಣ್ಯವೃದ್ಧಿ ಯಶೋವೃದ್ಧಿ ನಿಮಿತ್ತವಾಗಿ ಆರೋಹ ಕುಟುಂಬಸ್ಥರು ಮಾಡಿಸುವಂಥ ಬಾಹುಬಲಿ ಮಹಾಸ್ವಾಮಿ ಮಸ್ತಕಾಭಿಷೇಕ ಮಹೋತ್ಸವ ಪೂಜೋತ್ಸವಾರ್ಥ ಮಮತಾರೆ ತ್ವ ತೂರ್ಯ ಗೀತ ತುದಿದ್ವಾನ ವ್ರಾತ್ರೆ ಸ್ಥಗಿತ ರೋದಸಿ ಮಯಾ ಜಿನಾಭಿಷೇಕಾಯ ಪೂರ್ಣಕುಂಭೋಯ ಮುದ್ರತಾಂ. ಓಂ ರಿವ್ ಸ್ವಸ್ಥಯೇ ಕಲಶೋದ್ಧರಣಂ ಕರೋಮಿ ನಮಃ ಸ್ವಾಹ, ಸ್ವಸ್ಥಯೇ ಕಲಶೋದ್ಧರಣಂ ಕರೋಮಿ ನಮಃ ಸ್ವಾಹ. ಮತೈರಿವ ಜಿನೇಂದ್ರಸ್ಯ ವಾರಿಭಿ ಸವಾರಿಭಿ ಮತವೀರಿವ ಜಿನೇಂದ್ರಸ್ಯ.
मतैर्व जिनेन्द्रस्य जिनेन्द्रस्य वारिवे तापहारिवे निर्मलं स्नापयामि शमिशुद्धमधुशुद्धये ॐ ह्रीं श्रीं क्लीं ऐं वरहं वं मं हं सं तं वं वं मं 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 हं मं सं तं वं मं हं मं सं सं तं तं वं वं जं जं जी शिं द्रां देव द्रावय द्रावय नमो हरते भगवते श्रीमते पवित्रधर जलाभिषेकं करोमि नमः स्वाहा मतैरिव जिनेन्द्रस्य वारिवे तापहारिवे निर्मलं स्थापयामि शमिशुद्धमधुशुद्धये ॐ ह्रीं श्रीं क्लीं ऐं अर्हं क्षीं क्षीं द्रां द्रां द्रीं द्रीं द्रावय द्रावय नमो अर्हते भगवते श्रीमते पवित्रतर जलेन श्री बाहुबली स्वामी जिनाभिषೇಚಯಾಮಿ स्वाहा ಇದೀಗ ಗೀತೆಯೊಂದಿಗೆ ಈ ಪವಿತ್ರವಾದಂಥ ಜಲಾಭಿಷೇಕದ ಮಹಾವೈಭವವನ್ನು ಕೊಂಡ್ತುಂಬಿಕೊಳ್ಳೋಣ. ಶ್ರವಣಾನಂದವನ್ನು ಮಾಡುತ್ತಾ ನಮ್ಮ ಭಾಗ್ಯವು ಈ ರೀತಿಯಾಗಿ ಜಿನೇಂದ್ರನಾಗುವಲ್ಲಿ ಪೂರ್ಣ ಆಗಲಿ ಅನ್ನುವ ಭಾವನೆಯನ್ನು ಮಾಡೋಣ. ಜಿನೇಂದ್ರನಿಗೆ ಸಂಸಾರದ ಯಾವುದೇ ಜಂಜಾಟವಿಲ್ಲ, ದುಃಖವಿಲ್ಲ. ಸಂಸಾರದಿಂದ ಪಾರುಗೊಂಡವನು ಭಗವಂತ. ಮತ್ತೆ ಯಾರ ಜನ್ಮವೂ ಇಲ್ಲವೋ ಈ ಜನ್ಮದಿಂದಲೇ ವಿಶೇಷವಾದಂತಹ ಪರಮಾತ್ಮನಾಗತಕ್ಕಂಥ ಕೇವಲಿಯಾಗತಕ್ಕಂಥ ಅರ್ಹತೆಗೆ ಪಾತ್ರರಾಗಿದ್ದಾರೋ ಅಂಥ ಶ್ರೇಷ್ಠ ಭಗವಂತನ ಕೀರ್ತನೆಯೊಂದಿಗೆ ನಮ್ಮ ಪುಣ್ಯಾಮೃತದ ಜಲಸೇಚನವನ್ನು ನೋಡುತ್ತಾ ಪುಣ್ಯಾಮೃತವನ್ನು ಪಡೆಯೋಣ. शांति गदु साधना
ಸದ್ಧರ್ಮ ಬಂಧುಗಳೇ, ಈ ಭಗವಾನ್ ಬಾಹುಬಲಿಯ ಗುಂಗುರು ಕೂದಲಿನ ಅತ್ಯಂತ ಮನ್ಮಥನಾದ ಅತ್ಯಂತ ಸುಂದರನಾದ ಕಾಮದೇವರಲ್ಲಿ ಬಾಹುಬಲಿ ಸ್ವಾಮಿಯು ಒಬ್ಬರು. ಅಂತಹ ಸರ್ವಾಂಗ ಸುಂದರವಾದ ಈ ಜಿನಬಿಂಬನಿಗೆ ಅಭಿಷೇಕವನ್ನು ದೇವತೆಗಳು ಕ್ಷೀರ ಸಮುದ್ರದಿಂದ ತಂದು ನಿರಾಯಸವಾಗಿ ಪುಂಖಾನುಪುಂಖವಾಗಿ ಸಹಸ್ರ ಬಾಹುಗಳು ಉಳ್ಳವರಾಗಿ ಅನಿಮಿಷರಾದ ದೇವತೆಗಳು ಅಭಿಷೇಕವನ್ನು ಮಾಡ್ತಾ ಇದ್ರಂತೆ. ಎಷ್ಟು ಸಂತೋಷದಿಂದ ಭಕ್ತಿಯಿಂದ ಮಾಡ್ತಾ ಇದ್ರಂದರೆ, ಹೇ ಭಗವಾನ್, ನಿಮ್ಮಂತೆ ನಾವು ಆಗುವಂಥ ಸೌಭಾಗ್ಯ ನಮಗೆಲ್ಲಿ ದಕ್ಕುವುದು, ನಮಗೆ ಎಂದು ದಕ್ಕುವುದು ಅನ್ನುವ ತವಕದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದರಂತೆ. ಮಹಾಸಂಯಮಿಯಾದ ಬಾಹುಬಲಿ ಸ್ವಾಮಿಯ ಆ ಜಲಾಭಿಷೇಕದ ಮಹಾವೈಭವವನ್ನು ಪದ್ಮಲತಾ ಅಮ್ಮನವರು, ವಿಶೇಷವಾಗಿ ನಮ್ಮ ತಮ್ಮನಂಗಡಿ ಕುಟುಂಬಕ್ಕೆ ಸಂಬಂಧಪಟ್ಟವರು ಆರೋಹ ಶೈಲೇಂದ್ರು, ನಾಗೇಂದ್ರು ಮತ್ತು ಅವರ ಇಬ್ಬರು ಸಹೋದರಿಯರು, ಈ ಎಲ್ಲ ಕುಟುಂಬ ವರ್ಗದ ಮಾತೋಶ್ರೀ ರತ್ನಮ್ಮನವರ ಮನೆತನದಿಂದ ಬಂದಂಥವರು, ಅದೇ ಮನೆತನಕ್ಕೆ ಸಂಬಂಧಪಟ್ಟವರು ಆರೋಹ ಆದಿರಾಜರು. ಅವರ ಧರ್ಮಪತ್ನಿಯೇ ಇವತ್ತಿನ ಅಭಿಷೇಕದ ಕರ್ತೃಗಳಾದ ಶ್ರೀಮತಿ ರೋಹಿಣಿ ಅಮ್ಮನವರು. ಅವರ ಉತ್ತಮ ಸದ್ಗತಿಗಾಗಿ ಭಗವಾನ್ ಚಂದ್ರನಾಥ ಸ್ವಾಮಿಗೆ ಮಧ್ಯಾಹ್ನ ಕಾಲದಲ್ಲಿ 214 ಕಾಲುಷ ಅಭಿಷೇಕ. ಇದೀಗ ಸುಂದರವಾದಂಥ ಮನ್ಮಥ ಮೂರ್ತಿಯಾದ ಬಾಹುಬಲಿ ಸ್ವಾಮಿಗೆ ಡಾಕ್ಟರ್ ನಿರಂಜನರು, ಆರಳ ಧರ್ಮಪಾಲ್ ಶೆಟ್ಟರ ಪ್ರೀತಿಯ ಮಗ, ವಿಶೇಷವಾಗಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರು. ಅಲ್ಲಿ ಅರಳದಲ್ಲೂ ಕೂಡ ಇಂಥ ಸುಂದರವಾದ ಚೈತ್ಯಾಲಯವಿದೆ. ಅಲ್ಲೂ ಅಟ್ಟಳಿಗೆ ಅಭಿಷೇಕ ಇದೆ. ಅದೇ ಪ್ರಕಾರವಾಗಿ ಈ ಅಟ್ಟಳಿಗೆಯ ಮಾದರಿಯ ಸಮವಸರಣದಲ್ಲಿ ಇವತ್ತು ಭಗವಂತನಿಗೆ ದಂಪತಿ ಸಹಿತರಾಗಿ ಭಗವಂತನಿಗೆ ಅಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ಒಂದು ಬಾರಿ ವಾಲಗ 3 ನಿಮಿಷ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ.
ಬಂದೆಯೋ ಇನ್ನೆಷ್ಟು ದೂರಕ್ಕೆ ಹೋಗಲಿರುವೆಯೋ ಏನು ಬುದ್ಧಿಯ ಬಟ್ಟೆಯೊಳಗಿನ ಪಯಣಿಗ ಎಷ್ಟು ದೂರದಿ ಬಂದೆಯೋ निर्मलयजं चोदैः सितैरक्षतैः उन्मिद्रैः कुसुमैर्विर्भिरा अमृतैर्दीपैस्तमोहारिभिः धूपैरां विज्वलैरपि फलैरभ्यर्चयामो नयं देवस्यं गृहगं जिनस्य निखिल अस्त्र त्रिलोक्यचूडामणिः ॐ ह्रीं श्रीं क्लीं ऐमर्हं वं मं हं सं तं पं वं मं 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 हं हं सं सं तं तं पं पं जं जं ज्वीं ज्वीं क्षीं क्षीं द्रां द्रां द्रीं द्रीं द्रावय द्रावय नमो अर्हते भगवते श्रीमते पवित्रतर जलेन जिनमभिषेचयामि नमः स्वाहा. ಅವರ ಬಂಧುಗಳಾದ ಯರ್ಮಾಳು ಬೀಡಿನವರು ಅಭಿಷೇಕವನ್ನು ಮಾಡಿದರು. ಅದೇ ರೀತಿಯಾಗಿ ಇದೀಗ ನಮ್ಮ ಮುಳಿಬೆಟ್ಟು ಮನೆತನದವರು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ಅಭಿಷೇಕ ನಾನಾ ಮನೆತನದವರು ನಾವಿದ್ದೇವೆ, ಆದರೆ ಭಗವಂತನ ಮುಂದೆ ಒಂದೇ ರೀತಿಯ ಪ್ರಾರ್ಥನೆ ಮಾಡ್ತೇವೆ. ಹೇ ಭಗವಂತ, ನೀವಂತೂ ಸಂಸಾರದ ತಾಪತ್ರಯಗಳಿಂದ ಮುಕ್ತರಾಗಿದ್ದೀರಿ, ನಾವು ಕೂಡ ನಿಮ್ಮ ಹಾಗೆ ಆಗುವ ಹಾಗೆ ಭಗವಂತರಾಗುವುದಕ್ಕಾಗಿ ಸ್ವಲ್ಪ ಮೈಕ ಸ್ವಲ್ಪ ಸರಿ ಮಾಡಿ ನಿಮ್ಮ ಹಾಗೆ ಆಗುವ ಹಾಗೆ ಆಗಲಿ ಅಂತ ಹೇಳಿ ಪ್ರಾರ್ಥಿಸಬೇಕಂತೆ. ಈ ಸಂದರ್ಭದಲ್ಲಿ ಸುರೇಂದ್ರ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಸ್ವಾಗತವನ್ನು ಅವರ ಕುಟುಂಬ ಪರಿವಾರದ ಪರವಾಗಿ ಮಾಡ್ತಾ ಎಲ್ಲ ಧರ್ಮ ಬಂಧುಗಳು ಸಮಾನವಾದ ರೀತಿಯಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಎಷ್ಟು ಹೊತ್ತು ನಾವು ಭಗವಂತನನ್ನು ಸ್ತುತಿಸುತ್ತೇವೆಯೋ ಭಜಿಸುತ್ತೇವೆಯೋ ಅಷ್ಟು ಹೊತ್ತು ನಮ್ಮ ಪುಣ್ಯವು ಸಂಚಯನವಾಗುತ್ತದೆ. ಕಣ್ಣಿನಿಂದ ನೋಡಿದಷ್ಟು ಹೊತ್ತು ಪುಣ್ಯದ ಸಂಚಯನವಾಗುತ್ತದೆ. ಅದೇ ರೀತಿಯಾಗಿ ಆ ಭಗವಂತನ ವಚನಗಳನ್ನು ಕಿವಿಯಿಂದ ಕೇಳಿದಷ್ಟು ಹೊತ್ತು ಈ ಪುಣ್ಯ ಸಂಚಯನವಾಗುತ್ತದೆ. ಇಂತಹ ಶುಭ ಸಂದರ್ಭದಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ, ಆನಂತರ ವಾಲಕವಾಗುತ್ತದೆ. ರಸಾಯನ ಪಾನ ಜಿನನಾಮ ರಸಾಯನ ಪಾನ ದಿನ ಸೇವಿಸಿ ನೀ ಸುಖಿಯಾಗೋ. ನಾಮ ರಸಾಯನ ಪಾನ ಭವವನ್ನು ಹರಿವ ಭಾಗ್ಯವ ಕೊಡುವ, ಭವವನ್ನು ಹರಿವ ಭಾಗ್ಯವ ಕೊಡುವ ಶಿವ ಸುಖ ಸಂಪದವ ನೀವ, ಶಿವ ಸುಖ ಸಂಪದವ ನೀವ. ರಸಾಯನ ಪಾನ ದಿನ ಸೇವಿಸಿ ನೀ ಸುಖಿಯಾಗೋ. ರಸಾಯನ ಪಾನ ಸ್ವಾದಿಸಲಗದ ಬಾಧೆಯ ಕಳೆವ, ಸ್ವಾದಿಸಲಗದ ಬಾಧೆಯ ಕಳೆವ ಗೋದಾನ್ವಿತ ಶ್ರೀಲೀಲಾಮಯನ, ಗೋದಾನ್ವಿತ ಶ್ರೀ
ರಸಾಯನ ಪಾನ ನಿನ ಸೇವಿಸಿ ನೀ ಸುಖಿಯಾಗೋ ಮನ ನಿನ ನಾಮ ರಸಾಯನ ಪಾನ. ಹೀಗೆ 20ನೇ ಶತಮಾನದಲ್ಲಿ ಯಾವುದೇ ಸಿನಿಮಾ ರಂಗವು ಬರುವ ಮೊದಲು ಈ ಭಕ್ತಿಗೀತೆಗಳ ಭಾವ ಹೇಗಿರಬಹುದು? ಸ್ಮೃತಿ, ವಿಸ್ಮೃತಿ, ಭಾವ ಮತ್ತು ಧ್ಯಾನದ ಮೂಲಕ ಕರ್ಮದ ಕ್ಷಯವಾಗುತ್ತದೆ ಎಂದು ಸಿದ್ಧಾಂತ ಶಾಸ್ತ್ರದಲ್ಲಿ ಹೇಳಿದೆ. ಈ ಪ್ರಕಾರವಾಗಿ ರೇವತಿ ಬಲ್ಲಾಳರ ತಾಯಿ, ಅಂದರೆ ರೋಹಿಣಿಯವರ ತಾಯಿ ರಾಧಮ್ಮನವರು ಬಹಳ ಸುಂದರವಾದ ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಅದೊಂದು ದಕ್ಷಿಣ ಭಾರತದಲ್ಲಿಯೇ ಭಕ್ತಿಗೀತೆಗೆ ಬಹುದೊಡ್ಡ ಕೊಡುಗೆ. ಆ ಒಂದು ಗೀತೆಯನ್ನು ರಾಧಮ್ಮನವರೇ ರಚಿಸಿದ ಗೀತೆಯನ್ನು ಕೇಳೋಣ. ಆ ಮೂಲಕ ನಾವು ಈ ಭಕ್ತಿಯ ಭಾವದಲ್ಲಿ ಭಗವಂತನನ್ನು ನಮಿಸೋಣ. ಒಮ್ಮೆ ವಾಲಗ, ಆ ನಂತರ ಈ ಭಕ್ತಿಯ ಸಂಚಯನವನ್ನು ಮಾಡೋಣ. ವಾಲಗ 2 ನಿಮಿಷ. ಇದೀಗ ತಮ್ಮನಂಗಡಿಗೆ ಸಂಬಂಧಪಟ್ಟ ಮಾತೋಶ್ರೀ ರತ್ನಮ್ಮನವರ ಪುತ್ರ ಸುರೇಂದ್ರ ಕುಮಾರ್ರವರು ಅಭಿಷೇಕವನ್ನು ಮಾಡ್ತಾರೆ. ಪದ್ಮಲತಾರವರು ಅದೇ ಮನೆಯಲ್ಲಿ ಹುಟ್ಟಿದ್ದಾರೆ, ಮೂಡುಬಿದ್ರೆ ಅವರು. ಇದೀಗ ಅವರೊಂದು ಹಾಡನ್ನು ಹಾಡ್ತೇನೆ ಅಂತ ಹೇಳಿದ್ದಾರೆ ತಮ್ಮ ಅಜ್ಜಿಯ ನೆನಪಿನಲ್ಲಿ. ಅವರಿಗೆ ಈಗ ಹಾಡುವುದನ್ನು ಕೇಳೋಣ. ಸುರೇಂದ್ರ ಜತೆಯಾಗಿ ಹಾಡಬೇಕಂತ ಹೇಳ್ತಿದ್ದಾರೆ. ಭಕ್ತಿಯ ಸಂಚಯನವನ್ನು ಭಗವಂತನ ಮುಂದೆ. बोलिए ಬಾಹುಬಲಿ ಭಗವಾನ್ ಕಿ. ನಮ್ಮ ಅಮ್ಮ ಮಾತುಶ್ರೀ ರತ್ನಮ್ಮನವರು ತುಂಬ ಭಕ್ತಿಯಿಂದ ಈ ಹಾಡನ್ನು ಹಾಡ್ತಾ ಇದ್ದರು. ಪ್ರತಿ ಸತಿ ಹಾಡುವಾಗಲೂ ನಮ್ಮ ಸಂಬಂಧಿಕರು ರಾಧಮ್ಮ ಅಂತ ಹೇಳಿ, ನೆಲ್ಲಿಕಾರಿನವರು ಅಂತ ಹೇಳಿ ಅವರನ್ನು ಸ್ಮರಿಸುತ್ತಾ ತುಂಬ ಭಕ್ತಿಯಿಂದ ಪ್ರೀತಿಯಿಂದ ಅಮ್ಮ ಹಾಡ್ತಾಯಿದ್ರು. ಅವ್ರು ಯಾವ ರಾಗದಲ್ಲಿ ಹಾಡ್ತಾಯಿದ್ರು, ನಾನು ಅದೇ ರಾಗದಲ್ಲಿ ಶ್ಲೋಕದ ಮೂಲಕ ಹಾಡ್ತೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಅಣ್ಣನವರಾದ ಶೈಲೇಂದ್ರ, ನಮ್ಮ ಯಜಮಾನರು ಬಂದಿದ್ದಾರೆ, ಅವರಿಗೂ ವಂದಿಸುತ್ತಾ ನಾನು ಈ ಶ್ಲೋಕವನ್ನು ಹಾಡ್ತೇನೆ. ಕುಟುಂಬದವರಿಗೆ ತೊರೆದೆ ರಾಜ್ಯದ ಭೋಗಮಂ, ತೊರೆದೆ ಸಂಸಾರ ಭೋಗಂಗಳಂ, ತೊರೆದೆ ರಾಜ್ಯದ ಭೋಗಮೋ, ತೊರೆದೆ ಸಂಸಾರ ಭೋಗಂಗಳಂ, ತೊರೆದೆ ಕಾಯದ
ರಕ್ಷಿಸು ರಕ್ಷಿಸೆನು ಅನಗ ಶ್ರೀ ಗೊಮ್ಮಟಾದೀಶ್ವರ ಮೊಳಗೆ ತೊಯ್ಯನೆ ದಿವ್ಯನಾದ ಜಿನ ಮೊಳಗೆ ತೊಯ್ಯನೆ ದಿವ್ಯನಾದ ಜಿನ ನಿನ್ನ ದಿವ್ಯ ವಕ್ರಾಬ್ಜದೋಳ್ ಬೆಳಗ್ಗೆ ತೊಯ್ಯನೆ ಲೋಕಮೆಲ್ಲ ಬೆಳಗ್ಗೆ ತೊಯ್ಯನೆ ಲೋಕಮೆಲ್ಲ ಜಿನ ನಿನ್ನ ದಿವ್ಯ ತೇಜತ್ವದಿಂ ಇಳೆಗ ಧರ್ಮದ ವೃಷ್ಟಿಯಂಗಳಗೆರೆದು ನೀಂ ಇಳೆಗ ಧರ್ಮದ ವೃಷ್ಟಿಯಂಗೆರೆದು ನೀಂ ಭವ್ಯಾತ್ಮರಂ ಕಾಯ್ದೆ ಶ್ರೀನಿಲಯ ರಕ್ಷಿಸು ರಕ್ಷಿಸು ಶ್ರೀನಿಲಯ ರಕ್ಷಿಸು ರಕ್ಷಿಸು ಗುರುವೇ ಎನ್ನನು ರಕ್ಷಿಸು ಎನ್ನನು ಅನಗ ಶ್ರೀ ಗೊಮ್ಮಟಾದೀಶ್ವರ ಜವನಂ ಜಂಕಿಸಿ ಜನ್ಮಮಂ ಜಯಿಸಿ ಜವನಂ ಜಂಕಿಸಿ ಜನ್ಮಮಂ ಜಯಿಸಿ ತ್ರೈಲೋಕಾಗ್ರದೋಳ್ನಿಲ್ದನಿ ಶ್ರೀಧವ ದಿನ್ನಂ ಸ್ತುತಿಗೈವೆ ನನ್ನ ಮನದೋಳ್ ಸ್ತುತಿಗೈವೆ ನನ್ನ ಮನದೋಳ್ ಸದ್ಭಕ್ತಿಯೋಳ್ ನಿಚ್ಚலும் ಭುವನಾಂಬೋಜ ದಿವಾಕರೋಪಮನೆ ನಾಂ ನಿನ್ನಂಗ್ರಿಯ ಸಾರ್ದೆ ಭುವನಾಂಬೋಜ ದಿವಾಕರೋಪಮನೆ ನಾಂ ನಿನ್ನಂಗ್ರಿಯಂ ಸಾರ್ದೆ ನೀ ಭವರಾಶಿಯ ನೆತ್ತಿ ಕಾಯ್ವದನಗ ಶ್ರೀ ಗೊಮ್ಮಟಾದೀಶ್ವರ ಬಲಿಯ ಬಾಹುಬಲಿ ಭಾವದಿಂದ ಭಕ್ತಿಯನ್ನು ತುಂಬಿ ಹೇಗೆ ಹಾಡ್ತಾ ಇದ್ರು ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಇದೀಗ ರಾಧಮ್ಮನವರು ಹಾಡಿದ ಇನ್ನೊಂದು ಗೀತೆಯನ್ನು ನಮ್ಮ ಮಹಿಳಾ ಸಮಾಜದವರು ಹೇಗೆ ಹಾಡ್ತಾರೆ ನೋಡುವ. ಜೈಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಚಿನ್ಮಯನ ಗುಣಗಣದ ಮಹಿಮೆಯ ಪಾಡೋ ಜಿನ ಭಜನೆಯ ಮಾಡೋ
ದ್ರವ್ಯಾಭಿಷೇಕ ಇದೆ. ಹಾಗಾಗಿ ಈ ದ್ರವ್ಯಾಭಿಷೇಕವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಮಹಾಭಾಗ್ಯ. ಇಂಥ ಅವಕಾಶಗಳು ಬಹಳ ಅಪರೂಪದಲ್ಲಿ ಸಿಗುವಂಥದ್ದು. ಈ ಹಿಂದೆ 2008ರಲ್ಲಿ 2014ರಲ್ಲಿ ಒಮ್ಮೆ ಆರೋಹ ಆದಿರಾಜರ ಅಭಿಷೇಕದ ಸಂದರ್ಭ, 2017ರಲ್ಲಿ, ಇದೀಗ ಪುನಃ 2025ರಲ್ಲಿ ಈ ಅವಕಾಶವು ಲಭ್ಯ ಆಗಿದೆ. 2 ಬಾರಿ ಮಠದಿಂದ ಮಾಡಿದ್ದೇವೆ, 2 ಬಾರಿ ತಮ್ಮನಂಗಡಿ ಮನೆತನದ ಪರವಾಗಿ ಆರೋಹ ದಂಪತಿಗಳ ಅಭಿಷೇಕದ ನೆನಪಲ್ಲಿ ಬಹಳ ಸುಂದರವಾಗಿ ಇದೊಂದು ವ್ಯವಸ್ಥೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದಾರೆ. ನಮ್ಮ ಸಾಂಪ್ರದಾಯಿಕ ಶೈಲಿಯ ಕ್ರಮುಖ ಮತ್ತು ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಸುಂದರವಾದ ಶ್ವೇತೆಯ ಇಕ್ಕೆಲೆಗಳಲ್ಲಿ ಚಿಲಿಪಿಲಿ ಹಾಡುವ ಹಕ್ಕಿಗಳ ಮಧ್ಯದಲ್ಲಿ ಬಾನೆತ್ತರದ ಆಕಾಶದ ಒಂದು ಸುಂದರ ಹುಣ್ಣಿಮೆಯ ಚಂದ್ರನು ಮೇಲೆ ಹೋದಂತೆ ಚಂದ್ರಪ್ರಭರ ಸನ್ನಿಧಿಯಲ್ಲಿರತಕ್ಕಂಥ ಬಿಳಿ ಬೆಳ್ಮುಗಿಲನ್ನು ನೆನಪಿಸತಕ್ಕಂಥ ಈ ಮನ್ಮಥ ರೂಪದ ಬಾಹುಬಲಿಗೆ ತುಂಬ ವೀಕ್ಷಿಸೋಣ, ಕಿವಿ ತುಂಬ ಭಕ್ತಿಯ ಹಾಡುಗಳನ್ನು ಕೇಳೋಣ ಮತ್ತು ಮನದುಂಬಿ ಈ ಒಂದು ಆಧ್ಯಾತ್ಮದ ವಿವರವಾದಂಥ ಮಂತ್ರಗಳುಳ್ಳಂಥ ಈ ಅಭಿಷೇಕವನ್ನು ನೋಡೋಣ. ಇದೀಗ ಇದೀಗ ನಮ್ಮ ಮೂಡುಬಿದ್ರೆಯ ಯುವಕರು, ವಿಶೇಷವಾಗಿ ಬಸದಿ ಸ್ವಚ್ಛತಾ ಸಮಿತಿ, ತ್ರಿಭುವನ್ ಜೈನ್ ಯೂತ್ ಅಸೋಸಿಯೇಷನ್, ಅದೇ ರೀತಿಯಾಗಿ ಸರ್ವಮಂಗಳ ಮಹಿಳಾ ಸಂಘ, ಇವರೆಲ್ಲ ವಿಶೇಷವಾದ ತೆರೆಮರೆಯ ಕಾರ್ಯಗಳನ್ನು, ಇಲ್ಲಿಯ ಬಸದಿಯ ಸ್ವಚ್ಛತೆ ಇರ್ಬೋದು, ಮೂರ್ತಿಯನ್ನು ಸ್ವಚ್ಛಗೊಳಿಸುವುದಿರ್ಬೋದು, ಇಲ್ಲಿ ತಂದಿಡುವಂಥ ಕೆಲಸ ಇರ್ಬೋದು, ಅಹರ್ನಿಶಿಯಾಗಿ ನಿಸ್ವಾರ್ಥ ಭಾವದಿಂದ ಮಾಡ್ತಾ ಇರುವವರು ಅಂತ ತ್ರಿಭುವನ್ ಅಸೋಸಿಯೇಷನ್ ಮತ್ತು ಬಸದಿ ಸ್ವಚ್ಛತಾ ಸಮಿತಿ ಹಾಗೂ ಸರ್ವಮಂಗಳ ಮಹಿಳಾ ಸಂಘದ ಸದಸ್ಯರ ಕೃತಜ್ಞತೆಯ ಉತ್ತಮೋತ್ತಮವಾದಂಥ ಸೇವೆಯನ್ನು ಪರಿಗಣಿಸುತ್ತಾ ಇದೀಗ ಅಭಿಷೇಕವನ್ನು ನಮ್ಮ ಮೂಡುಬಿದ್ರೆಯ ಯುವಕ ಸಂಘದವರು ಮಾಡ್ತಾ ಇದ್ದಾರೆ. ರಾಜೇಶ್ ಇರ್ಬೋದು, ಸಂಪತ್ ಇರ್ಬೋದು, ಸನತ್ತರ್ ಇರ್ಬೋದು, ಪುಷ್ಪರಾಜರಿರ್ಬೋದು. ಅದೇ ರೀತಿಯಾಗಿ ಯಾರಾದರೂ ಇದ್ದರೆ ಅವರು ಖಂಡಿತವಾಗಿ ಮುಂದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದಾದ ತಕ್ಷಣ ಈಗ ನಾವು ದ್ರವ್ಯಾಭಿಷೇಕವನ್ನು ಪ್ರಾರಂಭ ಮಾಡ್ತೇವೆ. ಇದೀಗ 5 ನಿಮಿಷದಲ್ಲಿ ದ್ರವ್ಯಾಭಿಷೇಕ ಪ್ರಾರಂಭ ಆಗ್ತದೆ. ಅಷ್ಟೊತ್ತಿಗೆ ನಾವು ದ್ರವ್ಯಾಭಿಷೇಕದಿಂದ ಮೊದಲು ಡಾಕ್ಟರ್ SP ಪದ್ಮಪ್ರಸಾದ್, ಜನಪದ ತಜ್ಞರು, 3 ನಿಮಿಷ ಅವರು ಅಭಿಷೇಕದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು, ತಾವು ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಗೆ ಹೋಗ್ತಾರೆ, ಅಲ್ಲಿರುವಂಥ ಅಭಿಷೇಕ ಮತ್ತು ಇಲ್ಲಿಯ ತ್ರಿಭುವನ ತಿಲಕ ಚೂಡಾಮಣಿಯ ಅಭಿಷೇಕದ ತಮ್ಮ ಅನುಭವಗಳನ್ನು ಒಂದು 3 ನಿಮಿಷ ಹಂಚಿಕೊಳ್ಬೋದು. ಅದಾದ ನಂತರ ನಾವು ಮತ್ತೊಂದು ಗೀತೆಯನ್ನು ಕೇಳುವುದಕ್ಕೆ ತಯಾರಾಗೋಣ. ನಮಸ್ತುಗಳು ಸ್ವಾಮೀಜಿ. ಮಹಾಜನರಲ್ಲಿ ನಾವು ಇಂಥ ಅಭಿಷೇಕವಲ್ಲ, ತೀರ್ಥಂಕರ ಶಿಶುವಿಗೆ ಜನ್ಮಾಭಿಷೇಕವನ್ನು ಮಾಡ್ತಾ ಇರಬೇಕಾದ್ರೆ ದೇವತೆಗಳು ಸಾಲಾಗಿ ನಿಂತು ಕ್ಷೀರ ಸಮುದ್ರದಿಂದ ದೊಡ್ಡ ಕೊಡಗಳಲ್ಲಿ ಕ್ಷೀರವಾದ ಜಲವನ್ನು ತಂದು ತೀರ್ಥಂಕರ ಶಿಶುವಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ, ದೇವೇಂದ್ರ ಅಭಿಷೇಕ ಮಾಡ್ತಾ ಇದ್ದಾನೆ ಅನ್ನುವ ಭಾವನೆಯನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು. ಆಗ ನಮ್ಮ ಮನಸ್ಸು, ಭಾವನೆಗಳು ಉತ್ತಮ, ನಮ್ಮ ಭಗವಂತನಿಗೆ ಆ ಮೂರ್ತಿಗೆ ಅಭಿಷೇಕ ಮಾಡ್ತಾ ಇದ್ದೇವೆ, ಮನಸ್ಸಿನಲ್ಲಿ ಭಾವನೆ ಇರ್ತಕ್ಕಂಥದ್ದು ನೇರವಾಗಿ ನಾವು ಜಿನಶಿಶುವಿಗೆ ಅಭಿಷೇಕ ಮಾಡ್ತಾ ಇದ್ದೇವೆ ಅನ್ನುವಂಥ ಇದು. ಬಾಹುಬಲಿ ಸ್ವಾಮಿ ತ್ಯಾಗವೀರ, ಬಾಹುಬಲಿಯಾಗಿದ್ದರೂ ಕೂಡ ತನ್ನ ಬಾಹುಬಲವನ್ನು ಪ್ರದರ್ಶಿಸುವ ಬದಲು ಅದೇ ಸಮಯದಲ್ಲಿ ತಾನು ಗೆದ್ದದ್ದೆಲ್ಲವನ್ನ ಬಿಟ್ಟುಕೊಟ್ಟಂಥ ವ್ಯಕ್ತಿ. ಆದ್ದರಿಂದಲೇ ಹೇಳ್ತಾಳೆ, ಲಾವಣ್ಯದಲ್ಲಿ ನೋಡೆ ಪ್ರಥಮ ಮನ್ಮಥನಿವನು, ಹಿರಿಯತನದಲ್ಲಿ ನೋಡೆ ಬೊಮ್ಮನನುಗ, ಮೊದಲನೇ ಮನ್ಮಥ, ಆದಿಬ್ರಹ್ಮನ ಮಗ,
ಹಾಗಿದ್ದ ಆಮೇಲೆ ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಿವನು, ಲೋಕವನ್ನೇ ಆಕರ್ಷಿಸ್ತಕ್ಕಂಥ ರೂಪ ಇರ್ತಕ್ಕಂಥ. ಆದ್ದರಿಂದಲೇ ಬೆಳಗೊಳದ ಬಾಹುಬಲಿ ಮೂರ್ತಿಯನ್ನು ವರ್ಣಿಸಲಾರದೆ ಸೋತಂಥ ಬೊಪ್ಪಣ ಕವಿ ಕೊನೆಗೆ ಹೇಳ್ತಾನೆ, ಇದನ್ನು ಯಾರಿಗೆ ಹೋಲಿಸೋಣ ಈ ರೂಪವನ್ನು? ಗೊಮ್ಮಟ ಜನ ಶ್ರೀರೂಪಂ ಆತ್ಮೋಪಮಂ. ಗೊಮ್ಮಟ ಜನನ ಈ ಸಂಪತ್ತಿನಿಂದ ಕೂಡಿದಂತಹ ರೂಪ ಯಾವುದಕ್ಕೆ ಸಮಾನ ಅಂದರೆ ಆತ್ಮಕ್ಕೆ ಸಮಾನ ಅಂದ್ಬಿಡ್ತಾನೆ. ಅದಕ್ಕಿಂತ ಹೆಚ್ಚು ಇನ್ನೇನು ಹೇಳೋದಕ್ಕೆ ತೋಚೋದಿಲ್ಲ. ಅತಿ ತುಂಗಾಕೃತಿಯಾದೊಡ ಆಗದ ಅದರೊಳ್ ಸೌಂದರ್ಯಮಂ, ಸೌಂದರ್ಯಮಂ ತಾನಾಗೆ ಮತ್ತಾಗದ ಅತಿಶಯಂ. ಎತ್ತರ ಇದ್ದ ಕೂಡಲೇ ಸೌಂದರ್ಯ ಆಗಲ್ಲ, ಸೌಂದರ್ಯ ಆದರೂ ಅದರೊಳಗೊಂದು ಅತಿಶಯತೆ ಬರಲ್ಲ. ಆದರೆ ಈ ಮೂರ್ತಿಯಲ್ಲಿ ಸೌಂದರ್ಯ, ಅತಿಶಯತೆ ಎಲ್ಲವೂ ಕೂಡ ಮತ್ತು ಎತ್ತರ ಎಲ್ಲವೂ ಸೇರಿರ್ತಕ್ಕಂಥದ್ದು. ಆದ್ದರಿಂದ ಈ ಜಿನನ ಶ್ರೀರೂಪ ಹೇಳೋದು ಶಿಶು ಕಂಡ ಕನಸಿನಂತೆ, ಉಂಡವ ತೇಗುವಂಥ ಆತ್ಮಸುಖವ ಕಂಡವನದ ಹೇಳಬೇಕು. ಅವನಿಗೆ ಹೇಳೋದಕ್ಕೆ ಬರೋದಿಲ್ಲ, ಯಾಕೆ ಅಂದರೆ ಅದು ಅವರ್ಣನೀಯವಾಗಿರ್ತಕ್ಕಂಥದ್ದು. ಬಾಹುಬಲಿ ತನ್ನ ಆತ್ಮ ಸ್ವಾಭಿಮಾನಕ್ಕಾಗಿ ಅಣ್ಣನೆದುರಿಗೆ ಯುದ್ಧಕ್ಕೆ ನಿಂತರೂ ಕೂಡ, ಕೊನೆಯಲ್ಲಿ 3 ಯುದ್ಧಗಳಲ್ಲಿ ಅಣ್ಣ ಸೋತರೂ ಕೂಡ, ಅಣ್ಣನನ್ನು ಮಲ್ಲಯುದ್ಧದಲ್ಲಿ ಮೇಲೆ ಎತ್ತಿ ಹಿಡಿದು ನಿಂತರೂ ಕೂಡ, ಒಂದು ಸಲ ಇದನ್ನು ಒಗೆಯೋಣ ಅಂತ ಅನ್ನಿಸಿದರೂ ಕೂಡ ಅವಾಗ ಅನ್ನಿಸ್ತಾನೆ, ಪಿರಿಯಣ್ಣಂ ಚಕ್ರವರ್ತಿ, ಇವನನ್ನು ಆದಿಬ್ರಹ್ಮನ ಮಗ, ಹಿರಿಯ ಮಗ, ಇಂಥವನನ್ನು ನಾನು ಹಾಗೆ ಇದು ಮಾಡೋದು ಸರಿಯಲ್ಲ ಅಂತ ಹೇಳಿ ನಿಧಾನಕ್ಕೆ ಕೆಳಗಿಳಿಸ್ತಾನೆ. ಆಗ ಭರತನನ್ನು ಎತ್ತಿ ಹಿಡಿದಂತಹ ಬಾಹುಬಲಿಯನ್ನು ಪಂಪ ವರ್ಣಿಸೋದು ಘನ ಮರಕತ ಶೈಲಂ, ಇಷ್ಟು ದೊಡ್ಡ ಗಿರಿಯನ್ನು ಎತ್ತಿ ಹಿಡಿದಂತಹ ದೊಡ್ಡದಾಗಿರ್ತಕ್ಕಂಥ ಮರಕತ ಪರ್ವತವೋ ಏನೋ ಅನ್ನುವ ಹಾಗೆ ಇವನು ಕಾಣ್ತಾ ಇದ್ದ ಅನ್ನುವ ರೀತಿಯಲ್ಲಿ ಪಂಪ ಇದನ್ನು ವರ್ಣನೆ ಮಾಡ್ತಾನೆ. ಕನಕಾಚಳಮಂ ಪೊತ್ತೆರ್ದು ನಿಂತ ಘನ ಮರಕತ ಶೈಲಮಂ ಏನೇ, ಚಿನ್ನದ ಪರ್ವತವನ್ನು ಎತ್ತಿ ಹಿಡಿದು ನಿಂತಂಥ ಮರಕತ ಪರ್ವತವೋ ಅನ್ನುವ ಹಾಗೆ ಬಾಹುಬಲಿ ಕಾಣ್ತಾ ಇದ್ದಂತೆ. ಶಕ್ತಿ, ಸೌಂದರ್ಯ, ಸಂಪತ್ತು ಮತ್ತು ವಿವೇಕ ಇವೆಲ್ಲ ಒಂದು ಕಡೆ ಕೂರ್ತಕ್ಕಂಥದ್ದು, ಸೇರ್ತಕ್ಕಂಥದ್ದು ಬಹಳ ಅಪರೂಪ. ಬಾಹುಬಲಿಯಲ್ಲಿ ಅದು ಕೂಡಿತ್ತು. ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಗೆದ್ದಾಗ ಎಲ್ಲವನ್ನು ಬಿಟ್ಟುಕೊಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಪರಿಪಕ್ವವಾದಂತಹ ಆತ್ಮನಿಗೆ ಮಾತ್ರ ಬರ್ತಕ್ಕಂಥದ್ದು. ಆದ್ದರಿಂದಲೇ ಬಾಹುಬಲಿ ಯಾಕೆ ಲೋಕಪೂಜ್ಯ ಅಂದರೆ ಈ ಕಾರಣಕ್ಕಾಗಿ. ಉಳಿದ ತೀರ್ಥಂಕರರಿಗೆ, ಬೇರೆ ತೀರ್ಥಂಕರರಿಗೆ ಇಲ್ಲದಂಥ ಒಂದು ವೈಶಿಷ್ಟ್ಯ, ತೀರ್ಥಂಕರನಲ್ಲದಂಥ ಸಿದ್ಧನಾಗಿರ್ತಕ್ಕಂಥ ಬಾಹುಬಲಿಯ ಜೀವನ ಚರಿತ್ರೆಯಲ್ಲಿ ನಮಗೆ ಅದು ಕಾಣುತ್ತೆ. ಎಲ್ಲವನ್ನು ಗೆದ್ದಾಗಲೂ ಕೂಡ ಧರ್ಮದ ನಿಯಮಕ್ಕೆ ವಿರುದ್ಧವಾಗಿ, ಯುದ್ಧ ನಿಯಮಕ್ಕೆ ವಿರುದ್ಧವಾಗಿ ಚಕ್ರರತ್ನವನ್ನು ಅಣ್ಣ ಪ್ರಯೋಗಿಸಿದಾಗ ಇದು ಎಂಥ ಭೂಮಿ ಇದು ಅಣ್ಣ ತಮ್ಮಂದರಲ್ಲಿ ಕಾಡಿಸುತ್ತೆ. ಆಮೇಲೆ ತಂದೆ ಮಕ್ಕಳನ್ನು ಒಟ್ಟಿಗೆ ಇರೋದಕ್ಕೆ ಬಿಡಲ್ಲ. ಈ ಐಶ್ವರ್ಯ, ಈ ಭೂಮಿ ಇವು ಯಾತಕ್ಕೆ? ಆ ದೊಡ್ಡ ಒಂದು ತ್ಯಾಗದ ಭಾವನೆ, ನಶ್ವರತೆ ಯಾವುದು, ಶಾಶ್ವತತೆ ಯಾವುದು ಅನ್ನುವಂತಹ ಒಂದು ಪ್ರಜ್ಞೆ ಆ ಕ್ಷಣದಲ್ಲಿ ಮೂಡೋದಿದೆಯಲ್ಲ, ಅದು ಭವ್ಯಾತ್ಮನಿಗೆ ಮಾತ್ರ ಸಾಧ್ಯ. ಅದು ಪರಮೋಚ್ಚ ಸ್ಥಿತಿಯನ್ನು ತಲುಪಿದಂಥ ಭವ್ಯಾತ್ಮನಿಗೆ ಮಾತ್ರ ಸಾಧ್ಯ. ಆದ್ದರಿಂದಲೇ ಅವಾಗ ಹೇಳ್ತಾನೆ, ನೆಲಸುಗೆ ಚಿರಂ ನಿನ್ನ ವಕ್ಷದಳೆ ಹರಿರಾಯ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಈ ಮನೋಹರಿ ರಾಜ್ಯ ಲಕ್ಷ್ಮಿ ಅಯ್ಯನಿತ್ತುದಂ ಆಂ ನಿನಗಿತ್ತೆಂ ಇದೇವುದಣ್ಣ ನೀನಾಟಿಸಿದ ಲತಾಂಗಿಗಂ ಭೂವನಿತೆಗಂ ನಾನಾಟಿಸಿದೊಡಪೇಳ್ ನೆಗಳ್ತೆ ಮಾಸದೆ. ಶತ್ರು ರಾಜರ ಸೈನಿಕರ ಖಡ್ಗ ಅಂತಕ್ಕಂತಹ ಕಮಲಗಳ ಮೇಲೆ ಹಾರಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಲಕ್ಷ್ಮಿ ಅಂದರೆ ಏನರ್ಥ? ಆ ಭಟಖಡ್ಗ ಮಂಡಲ ಏನಿದೆ, ಸೈನಿಕರ ಕರವಾಲಗಳು, ಖಡ್ಗಗಳು, ಅವು ಆಡ್ತಾನೆ ಇರುತ್ತೆ. ಅದರ ಮೇಲೆ ತಿರುಗ್ತಕ್ಕಂಥ ಲಕ್ಷ್ಮಿ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಅಂಥವಳು ನಿನ್ನ ಎದೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂದರೆ ನಿನ್ನಲ್ಲೂ ಅದು ನೆನೆಸೋದಿಲ್ಲ. ನೆಲೆಸ್ತಾಳೆ ಅಂತ ನೀ ತಿಳ್ಕೊಂಡಿದೀಯ ಅಷ್ಟೇ, ಆದರೆ ಅದು ನೆಲೆಸೋದಿಲ್ಲ. ಅವನು ನಿನಗೆ ಕೊಟ್ಟಿದ್ದೀನಿ, ನನ್ನ ರಾಜ್ಯವನ್ನು ನಿನಗೆ ಕೊಟ್ಟಿದ್ದೀನಿ. ಏನು ನೀನು ಆಸೆ ಪಟ್ಟಂಥದ್ದಕ್ಕೆ ನಾನು ಆಸೆ ಪಟ್ಟರೆ ನನ್ನ ಕೀರ್ತಿ ಎಲ್ಲಿ ಉಳಿತದೆ? ಈ ರೀತಿ ಬಿಟ್ಟು ಕೊಟ್ಟು ಅಲ್ಲಿಯೇ ತಪಸ್ಸಿಗೆ ನಿಲ್ತಕ್ಕಂಥ, ಇದನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರ ಬಹು ಪರಿಪಕ್ವವಾದಂತಹ ಸರಿಯಾದ ಸಮಯದಲ್ಲಿ ಬರ್ತಕ್ಕಂಥ ಭವ್ಯ ಜೀವಿಗೆ, ಆಸನ್ನ ಭವ್ಯರಿಗೆ ಮಾತ್ರ ಬರ್ತಕ್ಕಂಥ ಒಂದು ಇದು. ಬಾಹುಬಲಿ ಅದೇ ಜನ್ಮದಲ್ಲಿ ತದ್ಭವ ಮೋಕ್ಷಗಾಮಿ. ಆದ್ದರಿಂದ ಆ ಸಮಯದಲ್ಲಿ ಸರಿಯಾಗಿ ಆ ವಿವೇಕ ಮೂಡ್ತು. ಅದೇ ರೀತಿ ಆದಿನಾಥ ಸ್ವಾಮಿಗೆ ಆಗಿದ್ದನ್ನು ನೋಡ್ಕೋಬೇಕು. ಆಸ್ಥಾನದಲ್ಲಿ ನೀಲಾಂಜನೆಯ ನೃತ್ಯವನ್ನು ನೋಡ್ತಾ ಇದ್ದಾಗ ನೀಲಾಂಜನೆಯ ಆಯಸ್ಸು ತೀರಿ ಆಕೆ ತಕ್ಷಣ ಸತ್ರು ಕೂಡ ಅದೇ ರೂಪದ ಇನ್ನು ಮತ್ತೊಬ್ಬಳನ್ನು
ಸೃಷ್ಟಿಸಿ ದೇವೇಂದ್ರ ನಾಟ್ಯವನ್ನು ಮುಂದುವರಿಸಿದ್ರು ಕೂಡ ಯಾರಿಗೂ ಗೊತ್ತಾಗದೇ ಇದ್ದರೂ ಕೂಡ ಆದಿನಾಥನಿಗೆ ಮಾತ್ರ ಗೊತ್ತಾಗುತ್ತೆ. ಅಹೋ ಜಗದಿದಂ ತಟಿದ್ವಲ್ಲರಿ ಛಲ ಅಂತ ಆಗ ಅನಿಸುತ್ತೆ ಅವನಿಗೆ. ಈ ಜಗತ್ತಿನ ಎಲ್ಲವೂ ಕೂಡ ಮಿಂಚಿನ ಬಳ್ಳಿಯ ಹಾಗೆ ಅನ್ನಿಸಿ ಆಗ ಆದಿನಾಥ ಸ್ವಾಮಿ ಮೋಕ್ಷಕ್ಕೆ ಇದಕ್ಕೆ ತಪಸ್ಸಿಗೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಅಂಥ ಭವ್ಯಜೀವಿಯ ಪ್ರಥಮ ತೀರ್ಥಂಕರನ ಮಗನಾಗಿರ್ತಕ್ಕಂಥ ಬಾಹುಬಲಿಗೆ ಅಂಥದೇ ರೀತಿಯ ವೈರಾಗ್ಯ, ಅದೇ ರೀತಿಯ ಪಕ್ವತೆ ಪ್ರಾಪ್ತ ಆಗಿರೋದನ್ನು ನಾವು ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ನಮ್ಮ ಮನಸ್ಸನ್ನು ನಾವು ಯಾವ ಎತ್ತರದಲ್ಲೇ ಇಟ್ಕೊಳ್ಬೇಕು, ಯಾವ ನಿರ್ಲಿಪ್ತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ನಾವು ಸದಾ ಚಿಂತನೆ ಮಾಡ್ತಾ ಇರಬೇಕು. ಇಂತಹ ಮಾತುಗಳನ್ನು ಹೇಳ್ತಾ ಮುಂದೆ ನೋಡೋಣ. ಇದೀಗ ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಶುದ್ಧ ಸ್ಫಟಿಕದಂತೆ ಹೊಳೆವ ಉದಕ ಧಾರೆಯಿಂದ ಜನಗೆ ಮಸ್ತಕಾಭಿಷೇಕ ಮಾಡುತ್ತಾ. ಶುದ್ಧ ಸ್ಫಟಿಕದಂತೆ ಹೊಳೆವ ಉದಕ ಧಾರೆಯಿಂದ ಜನಗೆ ಮಸ್ತಕಾಭಿಷೇಕ ಮಾಡುತ್ತಾ. ಬಂತೂರ ಬಸದಿಂದ ಹರಿವ ಸೊಂಪು ಜಲಪಾತ ನೆನಪು ದಿನನ ಅಭಿಷೇಕ ನೋಡುತ್ತಾ. ಬಂತೂರ ಬಸದಿಂದ ಹರಿವ ಸೊಂಪು ಜಲಪಾತ ನೆನಪು ದಿನನ ಅಭಿಷೇಕ ನೋಡುತ್ತಾ. ನಮ್ಮ ದಿನನ ಅಭಿಷೇಕ ನೋಡುತ್ತಾ, ದಿನನ ಅಭಿಷೇಕ ನೋಡುತ್ತಾ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಶ್ರೀ ಬಾಹುಬಲೀಶ ಗೋಮಟೇಶ. ಉದಕ ಚಂದನ ತಂದುಲ ಪುಷ್ಪಕ್ಕೆ ಚರಸುದೀಪ ಸುಧೂಪ ಫಲಾರ್ಘ್ಯಕ್ಕೆ ಧವಲ ಮಂಗಲ ಗಾನ ರವಾಂಕುಲೆ ಜಿನಗ್ರಹೇ ಜಿನನಾಥನಹಂ ಯಜೆ. ಓಂ ಹ್ರೀಂ ಶ್ರೀ ಗುಮ್ಮಟೇಶ್ವರ ದೌರ್ಬಲೀಶ ಭಗವಾನ್ ಜಿನೇಂದ್ರಾಯ ಜಲಾಭಿಷೇಕ ಪೂರ್ವಕೇನ ಮಹಾ ಅರ್ಘ್ಯಂ ನಿರೂಪಾಮಿತಿ ಸ್ವಾಹ. ಜಯಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ಸದ್ಧರ್ಮ ಬಂಧುಗಳೇ, ಇದೀಗ ಎಳನೀರಿನ ಅಭಿಷೇಕವನ್ನು ಶ್ರೀಯುತ ಶೈಲೇಂದ್ರ ನಾಗೇಂದ್ರ ಸಹೋದರರು ಕುಟುಂಬಸ್ಥರು ಇದೀಗ ನೆರವೇರಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಈ ಒಂದು ಅಭಿಷೇಕಗಳನ್ನು, ಇನ್ನು ದ್ರವ್ಯಾಭಿಷೇಕಗಳನ್ನು, ನಾರಿಕೇಳ ಅಭಿಷೇಕ, ವಾಲಗ, ಆನಂತರ ಮಂತ್ರ. ವಾಲಗ ಮಾಡಿ. ಚೆಲುವರ ಚೆಲುವ ಸುಸ್ವಾದರುಷ್ಯ ಗುರುಂ ಮಂತ್ರ ಆದಮೇಲೆ ವಾಲಗ, ಆಮೇಲೆ ನೀವು ಪದ್ಯ ಹೇಳಬೇಕು. ಓಂ ನಿರುಪಮಾ ಹತ ಸುಮನೋ ಅಲ್ಹಾದನಾತಿ ಜರತ ಮಧುರತರ ಸದ್ವೈತ ಪ್ರತಿಮಾ ಪರಿಮಾಣ ಸ್ನಿಗ್ಧ ಮಸೃಣತ್ತಂ ಗುಣಾಗ್ರಹ ಕುಸುಮಾಗ್ರಹ ಸಮಧಿಕ ಪ್ರಣೀಯಾನಂ ನಿಖಿಲ ಭುವನ ಜನ ನಿವಹನಯನ ಸಂದೋಹದಾಮಾನಂ ದದಾನ ವ್ಯಸನೀನಾಂ ನಿಖಿಲ ಭುವನ ಸಿನಾಂ ಕೇಶಂಚಿತ್ ಸಂಪುಲ್ಲ ಶೇಷಾಲಿಕಾ ಪುಲ್ಲಲೋಹಿತಾ ಕಾಂತೀನಂ ಆವದೀರಿತ ವಿರಾಗ ಪದ್ಮರಾಗ ಕಟಸೌಷ್ಟಮಾನಂ ಕೇಶಂಚಿತ್ ಸಮುನ್ನಿಹಿತ ಶಿರಿಷ ಪುಷ್ಪ ಹರಿತ ದ್ಯುತೀನಾಂ ನಾಕೃತ ವಿದ್ಯೂತಮಾನ ಮರಕತ ವಿಲಾಸ ಕಲಶಾನಂ ಕೇಶಂಚಿತ್ ಪ್ರವಿಕಸಿತ ಚಂಪಕ ಪ್ರಸವ ಪೀತ ಪೀಠದೀಪ್ತೀನಾಂ ಅಭಿಭೂತ ಶುಂಭತ್ ಶಾಂತ ಕುಂಭ ಕುಂಭ ಸೌಭಾಗ್ಯಾನಂ ಪ್ರಭೂತವಾರಿ ಭರಿತ ಗಂಭೀರದರ ಕುಹರಾಭ್ಯಂತರ ಅಭಿರಾಮಾಣಂ ತತ್ ಕ್ಷಣ ವಿರಚ್ಯಮಾನ ಪರಿಮಿತ ರುಚಿರದ್ವಾರ ಪ್ರಣಾಲ ಸನಾತ ಸುಲಲಿತ ನಿಜಾಗ್ರಭಾಗ ಸರಬರಸದೂರೋತ್ಪತೀತ ಪ್ರತಿನವನೀರ ಶೀಕರ ಕಣಿಕ ಪರಿಕರ ಪ್ರಾರಭ್ಯಮಾಣ ದುರ್ದಿನ ವ್ಯತಿಕರಾಣಂ ನಾರೀಕೇಳ ಫಲೋತ್ಕಾರಣಂ ಕರ್ತೂ ಜನ್ಮಾಭಿಷೇಕಂ ವಿಬುಧ ಪರಿವ್ರಡಂ ಸಂಗತಾ ಯಸ್ಯ ಕೀರ್ತ್ಯ ಲೋಕೆ ಕೃತ್ನೇ ಚ ಚಂದ್ರತಪ ವಿಶದರುಚ್ಚಾಶ್ಚೇತಿ ತೇ ಜಾತಶಂಕಾ ಮೂರ್ಧ್ವೈ ಪುತ್ತುಂಗಭಾವಾತ್ ಕನಕಶಿಕಿರಣಂ ಸ್ಪಷ್ಟ ಸೌಧರ್ಮ ರಾಮ್ನ ದುಗ್ಧಬ್ಧಿಂ ಸಂಕೈರ್ವ ಸ್ಫುಟತಮಿದಂ ಪಂಚಮಂ ಚಾರ್ಣಮಾನಂ ಪ್ರೋದ್ಯತ್
ರಾಕಮ್ಯಗಾಂಕ ಪ್ರತಿ ನವಕಿರಣ ಶ್ರೇಣಿ ಸಂಭೇದ ಭೂರಿ ಪಶ್ಚೋತ ಚಂದ್ರಕಾಂತೋಪಲ ವಿಮಲ ಜಲಸಾರ ಪೂರ ಪ್ರಸನ್ನೈ ಪಾಲೇಯಾಂಬು ಮೃಣಾಳಿ ಮಲಯಜ ಕದಳಿ ಹಾರ ಕಲ್ಲಾರ ಶೀತೈ ಏತೈಸ್ತು ಪ್ರವಾಸಿ ಜೈಗದ ಪತಿಂ ತಂ ಜಿನ ಸ್ನಾಪಯಾಂ ಶೀತೈ ಪೂತೈ ಮನೋಹರೈ ನಾರಿಕೇಳ ಅಭಿಷೇಕಂ ಕರೋಮಿ ನಮೋ ರತೆ ಸ್ವಾಹ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಂ ಮಂ ಹಂ ಸಂ ತಂ ಪಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ನಾರಿಕೇಳ ಅಭಿಷೇಕಂ ಕರೋಮಿ ನಮೋ ರತೆ ಸ್ವಾಹ ವಾಲಗ जिनग्रहे जिननातमां यजे ओम ह्रीं श्री दुर्बलीश भगवंताय नारिकेलाभिषेकपूर्वकेन जलादि अर्घ्यं निरपामिति स्वाहा। ಮುಕುತಿಯ ಪಡೆಯೇ ಯಹುತಿಯ ನರಿಯೇ ಮುಕುತಿಯ ನುಂಚನೆ ಪಕ್ವೈ ಮನೋಹರೈ ವಾಲಕ ಮಾಡಿ ಧಾನ್ಯಾಭಿಷೇಕ ಆಗುವಾಗ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ಹಂಸ ತ್ರೈಲೋಕ್ಯ ಸ್ವಾಮಿನಿ ಪವಿತ್ರತರ ತುವರಿ ಅಭಿಷೇಕಂ ಕರೋಮಿ ನಮೋ ಹರತೆ ಸ್ವಾಹ ಧಾನ್ಯಾಭಿಷೇಕಂ ಕರೋಮಿ ನಮೋ ಹರತೆ ಸ್ವಾಹ। राजमाशम अभिषेकं करोमि नमो अर्हते स्वाहा वं मं 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 सं सं तं तं पं पं द्रां द्रां द्रीं द्रीं ज्वीं ज्वीं क्षीं क्षीं हं त्रैलोक्य स्वामिने पवित्रतर राजमाशम अभिषेकं करोमि नमो अर्हते स्वाहा। चणकाभिषेकं करोमि नमो हरते स्वाहा वं मं 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 सं सं तं तं पं पं तुवरी अभिषेकं करोमि नमो हरते स्वाहा चणकाभिषेकं करोमि नमो हरते स्वाहा। गुरुग्रह प्रीत्यार्थं दोर्बलीश बाहुबली परमजिनदेवाय चणकाभिषेकं करोमि नमो हरते स्वाहा। तुष्टिकरै पुष्टिकरै मधुरै पक्वै मनोहरै शर्कराभिषेकं करोमि नमो हरते स्वाहा वं मं 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 सं सं तं तं पं पं द्रां द्रां द्रीं द्रीं शर्कराभिषेकं करोमि नमो हरते स्वाहा। जय 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 जय। गूढेनाभिषेकं करोमि नमो हरते स्वाहा वं मं 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 सं सं तं तं पं पं द्रां द्रां द्रीं द्रीं द्रावय द्रावय नमो अर्हते भगवते श्रीमते गूढेनाभिषेकं करोमि नमो हरते स्वाहा। घृताभिषेकं करोमि नमो हरते स्वाहा वं मं मं मं
ಘೃತೇನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇದ್ರಾಯ ನಮೋ ಹರತೆ ಭಗವತೆ ಶ್ರೀಮತಿ ಪವಿತ್ರತರ ಘೃತೇನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಉದಕ ಚಂದನ ಜಲಗಂಧಾಕ್ಷತ ಪುಷ್ಪವು ಚರಸುದೀಪ ಸುಧೂಪವು ಫಲದಿಂದ ಅರ್ಘ್ಯವ ಎತ್ತುವೆ ಭಕ್ತಿಯಿಂದಲೇ ಅರ್ಚಿಸುವೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಗುಮ್ಮಟೇಶ್ವರ ಬಾಹುಬಲಿ ಪರಮಜನ ದೇವಾಯ ನಾನಾಧಾನ್ಯಾಭಿಷೇಕಪೂರ್ವಕೇನ ಜಲಾದಿ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಜೈ ಕ್ಷೀರಾಭಿಷೇಕನ ಇಕ್ಷುರಸ. ಇದೀಗ ಇಕ್ಷ್ವಾಕು ವಂಶವನ್ನು ನೆನಪಿನಲ್ಲಿ ಇರುವ ಹಾಗೆ ಭಗವಾನ್ ಆದಿನಾಥರು ಇಕ್ಷ್ವಾಕು ವಂಶದವರು. ಅವರ ಪೂರ್ವಾಶ್ರಮದ ಪುತ್ರರೇ ಭರತಾದಿ ಬಾಹುಬಲಿಯರು. ಅವರ ನೆನಪಿನಲ್ಲಿ ಇರುವ ಹಾಗೆ ಈಗ ಇಕ್ಷುರಸದ ಅಭಿಷೇಕ. ಇಕ್ಷುರಸದ ಅಭಿಷೇಕದ ಪೂಜೆಯನ್ನು ಮಾಡುವಾಗ ಮಂತ್ರ ಹೇಳಿದ ಮೇಲೆ ಒಂದು ಹಾಡನ್ನು ಕೇಳೋಣ. ಪ್ರತಿ ಅಭಿಷೇಕಗಳ ಪದ್ಯ ಪ್ರತಿ ಅಭಿಷೇಕಗಳ ಪದ್ಯ ಪ್ರತಿ ಅಭಿಷೇಕ ಮಂತ್ರ ಇಕ್ಷುರಸದ ಮಂತ್ರವನ್ನು ಹೇಳಿದ ಮೇಲೆ ಪದ್ಯವನ್ನು ಹಾಡಬೇಕು. ಓಂ ಸ್ಥಾವರ ರೇತರ ವಿಭೇದ ಸಮಸ್ತ ಸತ್ವ ಸಂರಕ್ಷಣ ಕ್ಷಮ ದಯಾಮಯ ಧರ್ಮ ಮಾಧುರ್ಯ ಉದ್ದಂಡ ಪುಂಡ್ರ ಧವಲೇಕ್ಷುರಸ ಪ್ರಪೂರ್ಣೈ ಸುವರ್ಣಚಾರು ಕಲಶೈ ಅಭಿಷೇಚಯಾಮಿ ಸುಕ್ಷೇತ್ರೋದ್ಭಾಸಿತೇಕ್ಷು ಪ್ರವರಜಲ ನಿರ್ದೀರ್ವಾ ದೀಪಕ ಪ್ರಭೂತೈ ಕರ್ಪೂರ ಸ್ಪಾರರೇಣೂತ್ಕರ ಇವ ರಸ ತ್ಯರ್ಕರಸಾಂ ಕರಾಮಯೈಃ ಸ್ವರ್ಣಪಾತ್ರೋತ್ಸರದ್ಭಿಃ ಸಂಶುದ್ಧೈಃ ತರ್ಕರೌಗೈಃ ಜಿನಪತಿ ಅನಗಂ ಭಕ್ತಿತಾಃ ಸ್ನಾಪಿಕಾಸರ ಪ್ರಾಣಿ ಪೃಥುಕಲಿತಾ ಗಂಗಾಂಬಃ ಕೇಳಿ ಕುತೂಹಲಾಂಗಾನ ಕುಚಯುಗಲ ಸ್ಥಳ ಉತ್ತುಂಗಮಾಲಾ ಘಟ್ಟನೋದ್ಭುತ ಚಂಚಿಚ್ಚಿಕಾರಾಕರೈಃ ಹಿಮತ ಬಾಹುಬಲಿ ದೌರ್ಬಲೀಶ ಭಗವಂತಾಯ ತೋಯೈ ಜಯ 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 ವಾಲಗ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜೀಂ ಖೀಂ ಖೀಂ ಹಂಸಾಸ್ತ್ರಲೋಕ್ಯ ಸ್ವಾಮಿನೇ ಪವಿತ್ರತರ ಇಕ್ಷುರಸಾಭಿಷೇಕಂ ಕರೋಮಿ ನಮೋ ಹರತೆ ಸ್ವಾಹ. ಸ್ವಾಮಿ ಭಗವಾನ್ ಕೀ. ಭರತ ಬಾಹುಬಲಿಯರ ಹಾಗೆ ಇರುವಂಥ ನಾಗೇಂದ್ರ ಮತ್ತು ಶೈಲೇಂದ್ರರು ಭಗವಂತನಿಗೆ ಭಕ್ತಿಯಿಂದ ಅಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ತಾಯಿಯ ಸ್ಮರಣೆಯಲ್ಲಿ ನಡೆಯುವಂಥ ಈ ಪೂಜೆ ನಮ್ಮೆಲ್ಲರ ಅಹೋಭಾಗ್ಯ. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ಇದೀಗ
ಒಂದು ಭಕ್ತಿಯ ಹಾಡನ್ನು ಕೇಳೋಣ ಮತ್ತು ಇಕ್ಷುರಸದ ಅಭಿಷೇಕ ಮಾಡೋಣ. ಗುಣಪಾಲರೇ, ಭಗವಂತನ ಗುಣಗಾನವನ್ನು ಮಾಡ್ತಾ ಈ ಅಭಿಷೇಕವನ್ನು ಮಾಡೋಣ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಶ್ರೀ ಬಾಹುಬಲೀಶ ಗೋಮಟೇಶ. ತಂದರಿದುವ ತಂದು ತಂಪು ತಂಪು ಕಂಪು ಜನನ ತನುವ ಸ್ಪರ್ಶಗೈದಿತು. ದಿನದನುವ ಸ್ಪರ್ಶದಿಂದ ಧನ್ಯತೆಯ ಪಡೆದು ಹರಿದು ದಿನನ ಚರಣವನ್ನು ತಪ್ಪಿತು. ದಿನದನುವ ಸ್ಪರ್ಶದಿಂದ ಧನ್ಯತೆಯ ಪಡೆದು ಹರಿದು ದಿನನ ಚರಣವನ್ನು ತಪ್ಪಿತು. ದಿನನ ಪಾದಕ್ಕೆ ನಮನ ಗೈದಿತು. ದಿನನ ಪಾದಕ್ಕೆ ನಮನ ಗೈದಿತು. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಶ್ರೀ ಬಾಹುಬಲೀಶ ಗೋಮಟೇಶ. ಇದೀಗ ವಾಲಗ.
ಮಂ 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 ಅಭಿಷೇಕಂ ಕರೋಮಿ ನಮರತೆ ಸ್ವಾಹ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಚಿಂ ಚಿಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಇಕ್ಷುರಸಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಜಯಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ಇದೀಗ ಅರ್ಘ್ಯ ಜಲಗಂಧಾಕ್ಷತೆ ಹೇಳಿ, ನೀವು ಹೇಳಿ ಅರ್ಘ್ಯ. ಜಲಗಂಧಾಕ್ಷತೆ ಪುಷ್ಪಾಚರು ದೀಪಧೂಪ, ಜಲಗಂಧಾಕ್ಷತೆ ಪುಷ್ಪಾಚರು ದೀಪಧೂಪ, ಫಲಗಳ ತಂದೇನ ಅಂತ್ಯವ ಬೆಳಗೇನ, ಫಲಗಳ ತಂದೇನ ನಿನಗೆ ಅಂತ್ಯವ ಬೆಳಗೇನ. ಇದೀಗ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಗೊಮ್ಮಟೇಶ್ವರ ಬಾಹುಬಲಿ ಪರಮಜಿನ ದೇವಾಯ ಇಕ್ಷುರಸಾಭಿಷೇಕ ಪೂರ್ವಕೇನ ಜಲಾದಿ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಬಿಳಿ ವರ್ಣದ ಹಾಲಿನಂತೆ ಬಿಳುಪಾದಂಥ ಬಾಹುಬಲಿ, ಆ ಬಾಹುಬಲಿಗೆ ಇದೀಗ ಕ್ಷೀರದ ಅಭಿಷೇಕ. ಮಂತ್ರವನ್ನು ಮೊದಲು ಹೇಳಿ, ಆನಂತರ ಬಾಲಗ, ಆನಂತರ ಪದ್ಯ. ಕ್ಷೀರಾಬ್ಧಿಂ ಸರ್ವತೀರ್ಥೋದಕಮಯ ಸ್ಥೂಲಕಲ್ಲೋಲಮಾಲಾ ತೀರ್ಥಾಕೃತ ಸ್ವಯಂವರವಿದವು ಓಂ ಜಿತ ಸುರಸಿಂಧುಪೇನ ಸಂಜಾತ ಶೋಭ ವಿಶೇಷೈಃ ಅತಿಕ್ರಾಂತ ರಾಜಹಂಸಂಸ ಶ್ವೇತಾತ ಮಾಭಿರಾಮ ರಮಣೀಯಕೈಃ ಅಪಹಸಿತ ಲಕ್ಷ್ಮೀ ಲೀಲಾ ಅಟ್ಟಹಾಸ ವಿಲಾಸೈಃ ಅದರೀಕೃತ ಸುಧಾಧವಲೀ ಮಧರ್ಮೈಃ ಅತಿನಿಂದಿತ ಕುಂದ ಕುಮುದ ಸಿತ ಸಿಂಧುವಾರಾದಿ ಕುಸುಮಚ್ಛಾಯ ವಿಶೇಷೈಃ ದಯಾಯ ಅರ್ಥಧರ್ಮೈಃ ರಿವ ನಿರ್ಮಲೈಃ ಶುಕ್ಲಧ್ಯಾನೈರಿವ ಕರ್ಮ ನಿರ್ಮೂಲನ ದಕ್ಷೈಃ ಮೂರ್ತಿಭೂತ ಜಿನಪತಿ ಕೀರ್ತಿಗೀತಾನ್ ಅನುಕಾರಿಭಿಃ ಗವೈಃ ಮಾಹಿಷ್ಮತ್ಮೈ ಕ್ಷೀರೈಃ ಯಾ ಕ್ಷೀರ ನೀರ ನಿರ್ಮಲವಾರಿ ಪೂರೈ ಸುವರ್ಣ ಪೂರ್ಣ ವಿಲಸತ್ ಕಲಶಾವಲಿಭಿಃ ಅನೀಯಮಾನ ಸರಸಾತ್ ಸುಕರೈಃ ಕರವೈ ಶಲೈಶ್ಚೈರೇ ಸುರವರೈ ಅಭಿಷೇಕ ಪೂರ್ವ ಯಾ ಶಾರದೂರು ಧವಲಾಂಬುದಾರಾಭಿರಾಮ ವ್ಯೋಮ ಅಂತರಾಳ ವಿಲಸತ್ ವಿಧುಬಿಂಬ ವಿದ್ರಹ ದುಗ್ಧಬ್ಧಿ ಭೂರೀತರ ವಾರೀಪ ರೀತಾ ಮೂರ್ತಿ ಕಾರ್ತಸ್ವಲಾಚಲತಟೆ ವಿಲಸತ್ ಸಲೀಲಂ ಕುಂಭಾಂಬುಬೋಧಸ್ತಯತೆ ಕಿಮೂಜಿನ ಸವನೆ ಕ್ಷೀರವಾರಿ ಕ್ಷರಂತಿ ಕ್ಷೀರಂಬೋಧಿ ಸ್ವಯಂಭಃ ಕಿಮುಹ ಬಹುತರೈಃ ಪ್ರಾಣೀನಂ ಸ್ವರ್ಣಕುಂಭೈಃ ಗಂಗಾ ಸ್ವಾಂಕಂ ಜಿನಾಂಗೀ ಕನಕಘಟಭೃತ ಮಂಗಲೀಕರ್ತೃಮಾಂಗ ಆದಿತ್ಯಶಂಕಾಂ ಜಿನಾನಂ ವಿದದುರಪತಿಂ ಸ್ನಾಪಯಾಮಿ ತಂ ಪ್ರಶಾಂತೈ ಯಾ ಸಾ ಸರ್ವಾರ್ಥಸಿದ್ಧ ಸಪದಿ ಸುರಸರಿತ್ ಕಿಂ ಸ್ಪಿದಾತ್ರಾವತೀರ್ಣಃ ದಾರಾ ಕಿಂ ವಾ ವಿದಾಯ ಸ್ಥಪಯತಿ ಸಕಲ ಜ್ಯೋತ್ಸ್ನಯೇಂದೂಂ ಜಿನೇಂದ್ರಂ ಭಕ್ತ್ಯಾ ಪೀಯೂಷ ಮೈರಾವತ ಕರಪೃತುಲಂ ಪಾತಿತಂ ಕಿಂ ಸುರೇಶೈಃ ಇತ್ಯಕ್ಷೇಪ್ಯ ವಿಭೂತ್ಯೈ ಭವತು ಜಿನಪತೆ ಮೂರ್ಧಿ ದಾರಾಭಿಷಿಕ್ತ ಶ್ವೇತಂ ದ್ವೀಪಂ ದರಿತ್ರಿಂ ವಿದದುರುದುನಾ ಸ್ಪರ್ಧಿತುಂ ಪಂಚಮೇನಂ ಸಚ್ಚಾಯಚ್ಚಹಾಸೈ ಸುಚಿರಪುಮುಪಹಾಸನ್ ಶಾರದಿಂ ಕೌಮುದಿಂ ವಾ ಪುಣ್ಯಾಹೋನಂ ದ್ರವೋದ್ರಾಗ್ ದಲಿತಮಲಮಮಲಂ ದೂರಮುಸ್ಸಾರಯಾನ್ ವಾ ಶಾಂತಿಂ ಸರ್ವಪ್ರಜಾನಾಂ ವಿತರತು ವಿಲಸತ್ ಸ್ನಾನಪತ್ಕ್ಷಿರೋ ಪುರಃ ಓಂ ಅರಿಹನ್ ಅರಜೋ ಜಿನ ಸರಹಸ್ರಸ್ಯ ಹರ ತ್ರಿಜಗತ್ಪೂಜಾರ್ಹದಂಗಾ ಸಂಗಮ ಮಂಗಲಂ ಕ್ಷೀರಮೇತಾತ್ ಸರ್ವೇಷಾಂ ಅಮೃತಯುತಂ.
ಸುಧಾಯುತಂ ರಸಾಯನತಂ ಇತಿ ಸ್ವಾಹಾ. ಓಂ ಹ್ರೀಂ ಪವಿತ್ರತರ ಕ್ಷೀರೇಣ ಜಿನಾಭಿಷೇಕಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ. ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಶಿರಾಭಿಷೇಕಂ ಕರೋಮಿ. ನಮೋ ಅರ್ಹತೆ ಸ್ವಾಹಾ. ಚಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ. ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಕ್ಷೀರಾಭಿಷೇಕಂ ಕರೋಮಿ. ನಮೋ ಅರ್ಹತೆ ಸ್ವಾಹಾ. ಶ್ರೀ ಗುಮ್ಮಟೇಶ್ವರ ಬಾಹುಬಲಿ ಪ್ರಥಮ ಮನ್ಮತಾಯ ಕ್ಷೀರಾಭಿಷೇಕಂ ಕರೋಮಿ. ನಮೋ ಅರ್ಹತೆ ಸ್ವಾಹಾ. ಮಂ 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 ಸಂ ಸಂ ತಂ ತಂ ಪಂ ಪಂ ರಾಂ ರಾಂ ಶ್ರೀಂ ಶ್ರೀಂ ದ್ರಾವಯ ದ್ರಾವಯ. ಸಾಮಾನ್ಯ ಕೇವಲಿ ಗುಮ್ಮಟೇಶ್ವರ ಬಾಹುಬಲಿ ಪರಮಜಿನ ದೇವಾಯ ಕ್ಷೀರಾಭಿಷೇಕಂ ಕರೋಮಿ. ನಮೋ ಅರ್ಹತೆ ಸ್ವಾಹಾ. ಶುದ್ಧ ತೆಂಗಿನಕಾಯಿಯ ಹಾಲಿನ ಅಭಿಷೇಕ. ಕೆಲವರು ವೇಗನ್ ಅಂತ ಹೇಳ್ತಾರೆ, ಅಂದರೆ ದನದ ಹಾಲನ್ನು ಅಭಿಷೇಕ ಮಾಡಬಾರ್ದು ಅಂತ. ಅದಕ್ಕೆ ಈ ತೆಂಗಿನ ಶುದ್ಧ ಹಾಲಿನ ಅಭಿಷೇಕದಲ್ಲಿ ವೇಗನ್ನ ರೀತಿಯಲ್ಲಿ ಜೈನ ಶುದ್ಧ ಹಾಲಿನ ಅಭಿಷೇಕವನ್ನು ಮಾಡಿದಂಥ ಪುಣ್ಯ ಸಿಕ್ಕಿದೆ. ಅದು ಕೂಡ ತಪ್ಪಲ್ಲ. ಆದರೂ ವಿಶೇಷವಾದಂಥ ಸ್ನಿಗ್ಧವಾಗಿರ್ತಕ್ಕಂಥ ಈ ಹಾಲು ಸ್ವಲ್ಪ ಅಭಿಷೇಕವನ್ನು ಮಾಡಿದಾಗ ನಿಧಾನವಾಗಿ ಭಗವಂತನ ಕಪೋಲದಲ್ಲಿ, ನೇತ್ರದಲ್ಲಿ, ಹಾಗೆ ನಾಸಿಕದಲ್ಲಿ, ಭುಜದಲ್ಲಿ ಇಳಿಯುವುದನ್ನು ಕಾಣುವುದೇ ಒಂದು ಸೊಬಗು. ಮತ್ತು ಭಕ್ತಿಯಿಂದ ಆ ಅಭಿಷೇಕವನ್ನು ಮಾಡಿದಾಗ ಮತ್ತಷ್ಟು ಪುಣ್ಯ ಸಂಚಯನವಾಗುವುದರಲ್ಲಿ ಸಂಶಯವಿಲ್ಲ. ಇದೀಗ ಒಂದು ಹಾಡನ್ನು ಕೇಳೋಣ. ಆ ಮೂಲಕ ನಮ್ಮ ಭಕ್ತಿಯ ಸಾಗರದಲ್ಲಿ ಮಿಂದೇಳೋಣ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಚೆಲುವರ ಚೆಲುವ ಗೋಮಟೇಶ ಶ್ರೀ ಬಾಹುಬಲೀಶ ಗೋಮಟೇಶ. ಚೆಲುವರ ಚೆಲುವ ಬಾಹುಬಲೀಶ ಗೋಮಟೇಶ. ಯಾವುದಾದ್ರೂ ಬೇರೆ ಹಾಡಿ. ಚೆಲುವರ ಚೆಲುವ 3 ಸರಿ ಆಯಿತು. ಚಂದಿರ ತಾರೆಯರ ಕೂಟ ಬಾನು ತುಂಬ ಹರಡಿ ಹಬ್ಬಿ ನಿನಗೆ ಬೆಳಕ ಚಂದ್ರ ಹಿಡಿದೋ. ಚಂದಿರ ತಾರೆಯರ ಕೂಟ ಬಾನು ತುಂಬ ಹರಡಿ ಹಬ್ಬಿ ನಿನಗೆ ಬೆಳಕ ಚಂದ್ರ ಹಿಡಿದೋ. ಚಂದ್ರಿಯಿಂದ ಸ್ಫೂರ್ತಿ ಪಡೆದು ಶುದ್ಧ ಕ್ಷೀರ ತಾನು ಅವಳ ತೋಳಿಯ ನಾಡಿದೋ. ಬೆಳಕು ಛತ್ರಿಯಿಂದ ಸ್ಫೂರ್ತಿ ಪಡೆದು ಶುದ್ಧ ಕ್ಷೀರ ತಾನು ಅವಳ ತೋಳಿಯ ನಾಡಿದೋ. ನಮ್ಮ ಜನರ ತನುವ ಮುಂದೆ ಮಾಡಿಕೋ. ನಮ್ಮ ಜನರ ತನುವ ಮುಂದೆ ಮಾಡಿಕೋ.
ಮೂರ್ತಿಯೇ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ಬಾಹುಬಲಿ ಸ್ವಾಮಿ ಜಗಕ್ಕೆ ನಿಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ಜಯ ಹೋ ಬಾಹುಬಲಿ ಸ್ವಾಮಿ ಜಗಕ್ಕೆ ನಿಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ಬಾಹುಬಲಿ ಭಗವಾನ್ ಕೀ కొన్ని పైసా కూడా ఏం మళ్ళీ అన్న ఏదో తెలియ వెళ్ళండి ತನ ತಂದುಲ ಬನ್ಲೆ ನಿಗುಲೆ ಸುದಕ ಚಂದನ ತಂಡುಲ ಪುಷ್ಪಕೈ ಚರು ಸುದೀಪ ಸುಧೂಪ ಪಲಾಯಕೈ ಧವಳ ಮಂಗಳ ಕಾನರವಾಕುಲೈ ದಿನಗ್ರಹೇ ದಿನನಾಥ ಮಹಾಯಜೇ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿ ಪರಮಜಿನದೇವಾಯ ಕ್ಷೀರಾಭಿಷೇಕಪೂರ್ವಕೇನ ಜಲಾದಿಯರ್ಘ್ಯಂ ನಿರೂಪಾಮಿತಿ ಸ್ವಾಹ. ಲೇಪಾವಿಲೇಪನಾಯ ನಿಪತತ್ ಭೃಂಗಾಂಗನಾರಾಜಿವಿಚ್ಛಿದ್ ಭಕ್ತೋ ಉದ್ವರ್ತನ ನಾಮರಭೇ ಸುರಭೀಭಿಃ ಸದ್ಗಂಧಚೂರ್ಣೈಃ ವಿಭೋಃ. ಓಂ ಕರ್ಕೋಲ ಲವಂಗ ಪ್ರಿಯಂಗ್ವಾದಿ ಸುಗಂಧಾದಿದ್ರವ್ಯ ವ್ಯಸಕ್ಷೇಣ ಸಂಪಿಷ್ಟ ಶುಷ್ಕಚೂರ್ಣೈಃ ಜಿನಪ್ರತಿಮಾ ಲಗ್ನಘೃತಕ್ಷೀರದಧಿ ಪ್ರವಾಹಲೇಪಾನೋದಂ ವಿದದಾಮಿ ಮಮ ಭಗವದರ್ಹತಂ ಸಂತತಾನುಬದ್ಧ ದುರಿತಾಪಲೇಪನಂ ಅಪಾನಂದಂತು ಸ್ವಾಹ. ಓಂ ಹ್ರೀಂ ಪವಿತ್ರತರ ಸುಗಂಧ ಶಾಲಿಚೂರ್ಣೇನ ಜಿನೇಂಗ ಮುದ್ವರ್ತಯಾಮಿ ಸ್ವಾಹ. ಕರ್ಪೂರ ಧೂಳಿ ಮಿಳಿತೈ ಘನಸಾರವಂಕ ಸಮ್ಮಿಶ್ರೈತ ಕಲಮಷಂಡುಲ ಪಿಷ್ಟಪಿಂಡೈಃ ಉದ್ವರ್ತನಂ ಭಗವತೋ ವಿತನೋಮಿ ದೇಹ ಸ್ನೇಹಾಪಲೇಪಕಲನ ಪರಿಲೋಪನಾಯ. ಓಂ ಕರ್ಪೂರ ಚಂದನ ದ್ರವ ಸಮ್ಮಿಶ್ರ ಜಲಾದ್ರೈ ಶಾಲೇಯ ಧವಲ ತಂಡುಲ ಪಿಷ್ಟ ಪಿಂಡೈರಾಲಿಪ್ಯ ಭಗವದಂಗಂ ವಿಮಲೀಕರೋತು ಕರ್ಮಣ್ಯಗಣಯತು ಭಗವಾನಿತಿ ಸ್ವಾಹ. ಓಂ ಹ್ರೀಂ ಪವಿತ್ರತರ ಸುಗಂಧಶಾಲಿಪಿಷ್ಟೇನ ಜಿನೇಂಗ ಉದ್ವರ್ತಯಾಮಿ ಸಕಲಕಲಮಲಯಜ ಮಲ್ಲಿಕಾ ಪುಲ್ಲಜಾತೈರಿವ ಸಿತಸುಮೂರ್ಣೈ ಲಾಜಚೂರ್ಣ ಪ್ರಪೂರ್ಣೈ ಬಾಳ ಪರಿಮಳೌಗೈ ಹಾರಿಯಾರಾದ್ರಚೂರ್ಣೈ ಜಿನಪತಿ ಮಾಮುಚ್ಚೈ ಸಂಪ್ರಸಿಂಚೆ ರಜೋಭಿಃ. ಓಂ ಹ್ರೀಂ ಪವಿತ್ರತರ ಲಾಜಾದಿಚೂರ್ಣ ಸಹಿತೇನ ಕಲ್ಕಚೂರ್ಣ ಅಭಿಷೇಕಂ ಕರೋಮಿ. ವಾಲಗ ವಮ್ಮಂ ಅಮ್ಮಂ ಅಮ್ಮಂ ಸಂ ಸಂ ತಂ ತಂ ಪಂ ಪಂ ಧ್ರಾಂ ಧ್ರಾಂ ಧ್ರೀಂ ಮುಖಕ್ಕೆ ಧಾಂ ಧ್ರಾಂ ಧ್ರೀಂ ಧ್ರೀಂ ದ್ರಾವಯಧ್ರ ನಮೋ ಅರತೆ ಭಗವತೆ ಶ್ರೀ ಪವಿತ್ರತರ ಕಲ್ಕ
ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರವ ನಮೋ ಅರ್ಹತೆ ಭಗವತಿ ಶ್ರೀಮತಿ ಬಾಹುಬಲಿ ದೌರ್ಬಲೀಶ ಭಗವಂತಾಯ ಪೃಷ್ಠಚೂರ್ಣ ಶಾಲಿಚೂರ್ಣಾಭಿಷೇಕಂ ಕರೋಮಿ ನಮರತೆ ಸ್ವಾಹ ಕಲ್ಕಚೂರ್ಣಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಒಂದು ಬೇರೆ ಹಾಡು ಹೇಳಿ, ಒಂದೇ ಹಾಡಿದ್ದನ್ನು ಮತ್ತೆ ರಿಪೀಟ್ ಮಾಡಬೇಡಿ. ಬಾವಾಜ ವಿಜಯನೇ ಅಥವಾ ಹಳೆಯ ಹಾಡು ಯಾವುದಾಗ್ಬೋದು, ಅಥವಾ ನಿಮ್ಮದು ರಚನೆ ಇದ್ದರೆ ಅದನ್ನು ಹಾಡಿ. ಬಿಳುಪು ಹಿಮದ ರಾಶಿಯಂತೆ ಮೃದು ಮಲ್ಲಿಗೆ ಹೂವಿನಂತೆ ಕಲ್ಕಚೂರ್ಣ ಜಿನನ ತಬ್ಬಿತೋ. ಬಿಳುಪು ಹಿಮದ ರಾಶಿಯಂತೆ ಮೃದು ಮಲ್ಲಿಗೆ ಹೂವಿನಂತೆ ಕಲ್ಕಚೂರ್ಣ ಜಿನನ ತಬ್ಬಿತೋ. ಕಲ್ಕಚೂರ್ಣ ತಬ್ಬಿದಂತೆ ಮಗರಿ ಮಂತ್ರಸ್ಥಿಲವು ಮತ್ತೆ ಮುದ್ದು ಮಗುವ ರೂಪ ತಾಳಿತೋ. ಕಲ್ಕಚೂರ್ಣ ತಬ್ಬಿದಂತೆ ಮಗರಿ ಮಂತ್ರಸ್ಥಿಲವು ಮತ್ತೆ ಮುದ್ದು ಮಗುವ ರೂಪ ತಾಳಿತೋ. ಚೆನ್ನ ನಗುವೆ ಸಿಂಗಾರವಾಯಿತು, ಚೆನ್ನ ನಗುವೆ ಸಿಂಗಾರವಾಯಿತು. ರಾಜ ಸಂಪದವಾನಿಗೀದ ಕೈವಲ್ಯ ಸಾಮ್ರಾಜ್ಯ ಸಂಪದವಾನಾಡಿದ. ರಾಜ ಸಂಪದವಾನಿಗೀದ ಕೈವಲ್ಯ ಸಾಮ್ರಾಜ್ಯ ಸಂಪದವಾನಾಡಿದ. ಶ್ರೀನಿನರಾಜನೆ ಪರಮ ಪುನೀತನೇ, ಶ್ರೀನಿನರಾಜನೆ ಪರಮ ಪುನೀತನೇ, ಭೂಜಗದೊಡೆಯನೆ ತ್ಯಾಗದ ನಿಧಿಯೇ, ಪೂಜಿಪೆ ಮೋಕ್ಷ ಪ್ರದಾನನೆ ನಿನ್ನಯ ಪಾವನ ಪದಗಳ ಸುಮನೋಹರನೆ. ಸಂಪದವಾನಿಗೀದ ಕೈವಲ್ಯ ಸಾಮ್ರಾಜ್ಯ ಸಂಪದವಾನಾಡಿದ. ನೋಡಿ, ಕಲ್ಕಚೂರ್ಣದ ಅಭಿಷೇಕದ ಸುಂದರತೆ ಯಾವುದಂದ್ರೆ ಕಣ್ಣನ್ನು ಬಿಡಿಸುವುದು ಹಾಗೂ ತುಟಿಯನ್ನು ಬಿಡಿಸಿ ತೋರಿಸುವುದು. ಅಂದರೆ ಸುಂದರವಾದ ಮೂರ್ತಿಯನ್ನು ಕೆಡದಂತೆ ಭಾಸವಾಗುವ ಈ ಕಲ್ಕಚೂರ್ಣದ ಅಭಿಷೇಕದ ವಿಶೇಷ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಹರಿತ್ ಅಭಿಷೇಕ, ಹರಿಚೂರ್ಣ ಅಂದರೆ ಚಿನ್ನದ ಮೂರ್ತಿಯಾಗಿ ಭಗವಂತನನ್ನು ಕಾಣುವ ಸೌಭಾಗ್ಯ. ಇದೀಗ ಕಲ್ಕಚೂರ್ಣ ನಿಧಾನಕ್ಕೆ ಹತ್ತಿರದಲ್ಲಿ ನಿಂತು ಭಗವಂತನಿಗೆ ಉದ್ವರ್ತನ ಅಂದರೆ ನಿಧಾನಕ್ಕೆ ಆ ಸ್ಕಂದಗಳನ್ನು ಹುಡಿಗಳನ್ನು ಭಗವಂತನಿಗೆ ಸೇಚನ ಮಾಡುವುದಂತೆ. ದೇವತೆಗಳೆಲ್ಲ ಆಕಾಶದಲ್ಲಿ ಚಿನ್ನದ ಭಗವಂತನ ಜಿನಾಭಿಷೇಕವನ್ನು ಮಾಡತಕ್ಕಂಥ ಸಂದರ್ಭ ಕ್ಷೀರಾಭಿಷೇಕವನ್ನು ಮಾಡ್ತಾಯಿದ್ರು. ನಾವು ಸೌಧರ್ಮೇಂದ್ರನ ಭಾವನೆಯನ್ನು ಮಾಡಿಕೊಂಡು ಇದೀಗ ದೇವತೆಗಳ ಹಾಗೆ ಆ ಜಿನಬಾಲಕನಿಗೆ ಅಭಿಷೇಕ ಮಾಡಿದ ಭಾವನೆ ಮಾಡಿಕೊಂಡು ಆ ಸುಂದರವಾದ ಮೂರ್ತಿಯನ್ನು ಚಿನ್ನದ ರೂಪದಲ್ಲಿ ನೋಡೋಣ. ಆ ಸೌಭಾಗ್ಯ ಇದೀಗ ಹರಿಚೂರ್ಣ ಅಭಿಷೇಕ ಅಂದರೆ ಅರಶಿನ ಹುಡಿಯ ಅಭಿಷೇಕ. ವಾಲಗ
ಭಗವಂತನ ಅಭಿಷೇಕದ ಸೇಚನ ಮಾಡುವಾಗ ಕಲ್ಕಚೂರ್ಣವನ್ನು ನಿಧಾನಕ್ಕೆ ಕೆಳಗೆ ಪೂಸಿ ಆನಂತರ ಮುಖಾರವಿಂದದಲ್ಲಿ ಆ ಗಂಧವನ್ನು ಎರಡೂ ಕೈಯಲ್ಲಿ ಪೂಸಿದಾಗ ಅದು ಚೆನ್ನಾಗಿ ಅರಶಿನದ ಅಭಿಷೇಕವಾಗುತ್ತದೆ. ಹಾಗಾಗಿ ಎರಡೂ ಕೈಯಲ್ಲಿ ಮುಖಾರವಿಂದದ ಆ ಕಪೋಲದಲ್ಲಿ ಸರಿಯಾಗಿ ಗಂಧ ಹರಿತ್ ಅಭಿಷೇಕ ಆಗುವ ಹಾಗೆ ಕಪೋಲದಲ್ಲಿ, ಕಪೋಲ ಅಂದರೆ ಕೆನ್ನೆಗಳು, ಎರಡೂ ಕೆನ್ನೆಗೆ ಸರಿಯಾಗಿ ಆಗುವ ಹಾಗೆ ಮಾಡಿ. ಇದೀಗ ಹಾಡು. ರಂಗ ಮಾರೆ ರಂಗ ಮಾರೆ ಪ್ರಭು ತಾರಾ ಹಿ ರಂಗ ಗಯೋ ರೇ ರಂಗ ಮಾರೆ ಪ್ರಭು ತಾರಾ ಹಿ ರಂಗ ಗಯೋ ರೇ आया मंगल दिन मंगल अवसर आया मंगल दिन मंगल अवसर माता रे हो नाच गयो रे माता रे हो नाच गयो रे प्रभु तारा रे रंग गयो रे रंग मारे प्रभु तारा रे रंग गयो रे रे गाना तो मराम का रे गाना तो मराम का नवर देव बुलाए रहो रे नवर देव बुलाए रहो रे प्रभु तारा ही रंग गयो रे रंग मारे प्रभु तारा ही रंग गयो रे जलगंधाक्षते पुष्पांजरु दीपधूपा जलगंधाक्षते पुष्पांजरु दीपधूपा फलಗಳ ತಂದೇನ ನಿನಗೆ ಅರ್ಘ್ಯವ ಬೆಳಗೇನ ಫಲಗಳ ತಂದೇನ ನಿನಗೆ ಅರ್ಘ್ಯವ ಬೆಳಗೇನ ಓಂ ರೀಂ ಶ್ರೀಂ ಕ್ಲೀಂ ಐಮರಹಂ ಶ್ರೀ ಗುಮ್ಮಟೇಶ್ವರ ಬಾಹುಬಲಿ ಪರಮಜನದೇವಾಯ ಶ್ರೀ ಹರಿತ್ ಕಲ್ಕಚೂರ್ಣಾದಿ ಅಭಿಷೇಕ ಪೂರ್ವಕೇನ ಮಹಾ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಜವಲೋ ಬಾಹುಬಲಿ ಭಗವಾನ್ ಕಿ. ಇದೀಗ ಕಷಾಯ ಅಭಿಷೇಕ. ಕಷಾಯ ಅಂದರೆ ಕ್ರೋಧ ಮಾನ ಮಾಯ ಲೋಭ, ಅದನ್ನು ಗೆದ್ದ ಸ್ವಾಮಿ ನಮ್ಮ ಬಾಹುಬಲೀಶರು. ಹಾಗಾಗಿ ಆ ಕಷಾಯವು ಎಲ್ಲವೂ ಸಂಜ್ವಲನವಾಗಲಿ ಅಥವಾ ತೀರ್ಥಂಕರ ಕೇವಲಿ, ಆದರೆ ಅವರ ಅರ್ಹತೆಯೂ ಸಮಾನವಾಗಿದೆ. ಆದರೆ ಇವರು ತೀರ್ಥಂಕರರ ಹಾಗೆ ಧರ್ಮೋಪದೇಶವನ್ನು ವಿಹಾರ ಮಾಡುವುದಿಲ್ಲ, ಆದರೆ ಕೇವಲಿಯಾಗಿದ್ದಾರೆ. ಮತ್ತೊಬ್ಬರು ಮೂಕ ಕೇವಲಿ, ಅವರು ಕೇವಲ ಜ್ಞಾನವನ್ನು ಪಡೀತಾರೆ, ಧರ್ಮೋಪದೇಶವನ್ನು ಮಾಡುವುದಿಲ್ಲ. ಇವರು ವಿಶೇಷವಾಗಿ ಎಲ್ಲರಿಗೂ ಕೂಡ ಆದರ್ಶವಾದಂಥ ತ್ಯಾಗವೀರರಾಗಿ ಸಾಮಾನ್ಯ ಕೇವಲಿಯಾಗಿ 3 ಕಲ್ಯಾಣವನ್ನು ಮಾಡಿ ತೀರ್ಥಂಕರರಾದವರು, ಕೇವಲಿಯಾದವರು, ಕೇವಲ ಜ್ಞಾನವನ್ನು ಪಡೆದವರು ಅಂತ ಅರ್ಥ. ಹಾಗಾಗಿ ತೀರ್ಥಂಕರ ಕೇವಲಿ, ಸಾಮಾನ್ಯ ಕೇವಲಿ ಮತ್ತು ಮೂಕ ಕೇವಲಿ ಎಂದು ಕೇವಲಿಗಳಲ್ಲಿ 3 ವಿಧ ಇದ್ದು, ಇದೀಗ ಕಷಾಯಾಭಿಷೇಕ ಮಂತ್ರ.
ಜಂಬೂ ಉದುಂಬರ ಚೂತ ಪಿಪ್ಪಲವಟ ಪ್ಲಕ್ಷಾದಿವೃಕ್ಷಧ್ವಜಂ ಸಂಪರ್ಕೈಃ ಸೂಕಷಾಯತೈರಭಿಷವಂ ಜಿಷ್ಣೋರ್ಜ್ವಲೈಃ ಕುರ್ಮಹೇ ಕಷ್ಪಾಶೇಷಕಷಾಯ ವೈರಿವಿಜಯತಿ ಶ್ರೀಗೂಮಿನಿ ಸಂಗಮಂ ಸಂಸಾರಜ್ವರತಾಪಸಂತತಿರುಜಾ ಮೂರ್ಛಚ್ಛಿದಂ ಚೇಚ್ಛದಾಹ ಓಂ ಪ್ಲಕ್ಷ್ಮ ನ್ಯಾಗ್ರೋಧ ಅಶ್ವಥ ಉದುಂಬುರ ಆಮ್ರ ಕದಿರ ಜಂಬೂ ಪ್ರಭೃತಿ ಶುಭದುಂದ್ರುಮ ಸಮುತ್ಪನ್ನ ತ್ರಿಕ್ಕಷಾಯ ಪರಿಪೂರ್ಣ ಸುವರ್ಣಕಲಶೈರಭಿಷೇಚಯಾಮಿ ವಿಗತಕಷಾಯ ವಿಶೇಷಂ ವಿದದಾತು ನಃ ಸ್ವಾಹ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ವಾಲಗ ಪವಿತ್ರತರ ಕಷಯೋದಕೇನ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ 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 ಕ್ಲೀಂ 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 ಹಂಸಾತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಜನಮಭಿಷೇಚಯಾಮಿ ನಮಃ ಸ್ವಾಹ ಜಗೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ
ಈಗ ಹಾಡು ಭಕ್ತಿಗೀತೆ. ಮೋಹಮಾಯ ಸುಭಟ ವ್ಯಾಮೋಹಗೊಳಿಸಬೇಡ, ಕಾದಿ ಗೆಲುವೆ ನಿನ್ನ. ಓ ಮೋಹಮಾಯ ಸುಭಟ ವ್ಯಾಮೋಹಗೊಳಿಸಬೇಡ, ಕಾದಿ ಗೆಲುವೆ ನಿನ್ನ. ಬಹಳ ಸುಂದರವಾದಂಥ ಅಭಿಷೇಕದ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಕರ್ಣರಸಾಯನವಾದ ಭಕ್ತಿಗೀತೆಗಳನ್ನು ಶ್ರವಣಾನಂದ ಮಾಡುತ್ತಾ ಮನಸ್ಸಿನಲ್ಲಿ ಯಾವಾಗಲೂ ಇಂಥ ಅಭಿಷೇಕವನ್ನು ನೋಡಿದಾಗ ಉತ್ತಮವಾದಂಥ ಉದಾತ್ತ ಚಿಂತನೆಯು ಗುಣಸಂಪದವನ್ನು ಮಾಡಬೇಕಾದುದು ಪ್ರತಿಯೊಬ್ಬ ಶ್ರಾವಕನ ಕರ್ತವ್ಯ. ಭೂತಕಾಲದಲ್ಲಿ ಭಗವಂತ ನಿಮ್ಮೆಲ್ಲರ ಹಾಗೆ ಸಂಸಾರದ ತಾಪತ್ರಯಗಳಲ್ಲಿ ಮುಳುಗಿದ್ದರು. ಆದರೆ ಸ್ಮಿತಾ ಮತ್ತು ಅಸ್ಮಿತಾ ಹಾಗೆಯೇ ಭಾವಲೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಧ್ಯಾನವನ್ನು ಮಾಡಿ ಆರ್ತ ರೌದ್ರ ಧ್ಯಾನಕ್ಕೆ ತ್ಯಾಗವನ್ನು ಕೊಟ್ಟು ಯಾವಾಗ ಧರ್ಮನಿರತರಾದರೂ ಆಗ ಶುಕ್ಲ ಧ್ಯಾನ ಪೂರ್ಣರಾಗಿ ಎಲ್ಲ ರೀತಿಯ ಕಷಾಯಗಳಿಂದ ರಹಿತರಾಗಿ ಶುದ್ಧಾತ್ಮರಾದರು. ಅದೇ ಭಾವನೆಯನ್ನು ನಾವು ಮಾಡುತ್ತಾ ಭವಿಷ್ಯದಲ್ಲಿ ನಿಮ್ಮಂತೆ ನಾವು ಆಗುವ ಹಾಗೆ ಆಗಲಿ ಭಗವಂತ ಎಂದು ಹೇಳುತ್ತಾ ಈ ಅಭಿಷೇಕವನ್ನು ಮಾಡುತ್ತಾ ಕ್ರೋಧ, ಮಾನ, ಮಾಯ, ಲೋಭ ಈ ಕಷಾಯ ರಂಜಿತವಾದಂಥ ಮೋಹ
ಅಮೋಹನೀಯ ಕರ್ಮದಿಂದ ಒಳಗೊಂಡ ಈ ಆತ್ಮನು ಭವಸಮುದ್ರದಲ್ಲಿ ನಾನಾ ರೀತಿಯ ಯೋನಿಗಳಲ್ಲಿ ತಿರುಗಿ ಅನೇಕ ಹುಟ್ಟು ಸಾವುಗಳಿಗೆ ಒಳಪಟ್ಟು ದುಃಖವನ್ನು ಪಡುತ್ತಾನೆ. ಅಂಥವನು ಮತ್ತೆ ಸುಖದ ಸುಪ್ಪತ್ತಿಗೆ ಹೋಗುವುದಕ್ಕೆ ಸಮ್ಯಕ್ ದರ್ಶನ ಜ್ಞಾನಚಾರಿತ್ರರೇ ಕಾರಣವಾಗುತ್ತದೆ. ಅದೇ ರೀತಿಯಾಗಿ ಇವತ್ತು ಸ್ವರ್ಗಸ್ಥರಾದಂಥ 16 ದಿನಗಳ ಮುಂಚಿನ ರೋಹಿಣಿ ಅಮ್ಮನವರಿಗೆ ಉತ್ತಮ ಸದ್ಗತಿಯನ್ನು ಪ್ರಾಪ್ತಿಯನ್ನು ಪ್ರಾರ್ಥಿಸಿ ಈ ಕಷಾಯಾಭಿಷೇಕ ಮೊದಲಾದ ವಿವಿಧ ದ್ರವ್ಯಾಭಿಷೇಕಗಳನ್ನು ಈ ಆರೋಹ ಆದಿರಾಜರ ಮಕ್ಕಳು, ಕುಟುಂಬ ವರ್ಗ, ಪರಿವಾರದವರು ಭಕ್ತಿಯಿಂದ ನೆರವೇರಿಸಿದ್ದಾರೆ. ಇದೀಗ ಅರ್ಘ್ಯವನ್ನು ಮಾಡೋಣ. ಉದಕ ಚಂದನ ಜಲಗಂಧಾಕ್ಷತೆ ಸುಮಚಾರು ದೀಪವ ಪುಳೆವ ಸುಧೂಪ ಫಲಾದಿಗಳ ಚೆಲುತ್ತಾರ ದಿವ್ಯ ಮಾರ್ಗ್ಯವನೆತ್ತು ಚೆಲುತ್ತಾರ ದಿವ್ಯ ಮಾರ್ಗ್ಯವನೆತ್ತು ಬಲುಭಕ್ತಿಯಲ್ಲಿ ಜಿನೇಶ್ವರನೇ ಬಲುಭಕ್ತಿಯಲ್ಲಿ ಜಿನೇಶ್ವರನೇ. ಮೂಡ್ಬಿದ್ರಿ ಅಭಿಷೇಕ ಹೇಗೆ ಅಂತ ಡಾಕ್ಟರ್ SP ಪ್ರಸಾದ್ರವರು ಹಿರಿಯ ಸಾಹಿತಿ, ಜನಪದ ತಜ್ಞರು, ಹಾಗೆ ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿದ್ದು ಅನೇಕ ಗ್ರಂಥಗಳ ಅವಲೋಕನ ಮಾಡಿದವರು. ಇದೀಗ ಅವರಿಂದ 3 ನಿಮಿಷದ ವೀಕ್ಷಕ ವಿವರಣೆ. ಚತುಷ್ಕೋನ ಕಲಶ ಆಮೇಲೆ ಆಗುತ್ತೆ. ನಾವು ಬಕ್ಕ ಬೇರೆ ಕಡೆಯಲ್ಲಿ ನಾವು ನೋಡ್ತಕ್ಕಂಥ ಬಾಹುಬಲಿಯ ಮಸ್ತಕಾಭಿಷೇಕಕ್ಕೂ ಮೂಡುಬಿದಿರೆಯ ಈ ಅಪರೂಪದ ಮಸ್ತಕಾಭಿಷೇಕಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರ್ತವೆ. ಇದು ಪ್ರಥಮವಾಗಿ ರಜತ ವಿಗ್ರಹ. ಇದು ಬೇರೆ ಕಡೆ ನಮಗೆ ರಜತ ವಿಗ್ರಹದಲ್ಲಿ ಮಸ್ತಕಾಭಿಷೇಕವನ್ನು ಬಾಹುಬಲಿ ಸ್ವಾಮಿಗೆ ಮಾಡುವುದನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಇದು ಒಂದು ಅಪರೂಪದ ಅವಕಾಶ. ಇದು ಒಂದು ಕುಟುಂಬ ತಾನು ಮಾಡಬೇಕಾದ ಕರ್ತವ್ಯವನ್ನು ಸಾರ್ವಜನಿಕರಿಗೆ ಲಾಭವಾಗುವ ರೀತಿಯಲ್ಲಿ ಮಾಡುವುದು ಹೇಗೆ ಅನ್ನುವುದಕ್ಕೆ ಈ ನಮ್ಮ ರೋಹಿಣಿ ಅಕ್ಕನವರ ಕುಟುಂಬದ ಈ ಕಾರ್ಯ ಒಂದು ಮಾದರಿಯಾಗಿದೆ. ಈ ಇಷ್ಟು ಎತ್ತರವಾಗಿರ್ತಕ್ಕಂತಹ ರಜತ ವಿಗ್ರಹ, ಇದಕ್ಕೆ ನಡೀತಕ್ಕಂತಹ ಈ ರೀತಿಯ ಮಸ್ತಕಾಭಿಷೇಕ ಒಂದು ನಮ್ಮಲ್ಲಿ ತುಂಬ ಪ್ರಭಾವನೆಯನ್ನು ಉಂಟು ಮಾಡುವಂಥದ್ದು. ಬಾಹುಬಲಿ ಸ್ವಾಮಿ ಗೆದ್ದ ಮೇಲೆ ರಾಜ್ಯವನ್ನು ಅಣ್ಣನಿಗೆ ಕೊಟ್ಟು ತಾನು ಹೋಗ್ತೀನಿ ಅನ್ನುವಾಗ ಭರತ ಅವನನ್ನು ತಡೆಯೋದಕ್ಕೆ ನೋಡ್ತಾನೆ. ನೀನೋರ್ವನೈ ಮನುಜ ವಂಶಕ್ಕೆ ಲಲಾಮನೈ, ನೀನೇನೆ ಈ ನಮ್ಮ ಮನುವಂಶಕ್ಕೆ ಹಣೆಯ ತಿಲಕ ಇದ್ದ ಹಾಗೆ ನೀನು ತಪಸ್ಸಿಗೆ ಹೊರಟೋಗಿಬಿಟ್ರೆ ನಾನು ಯಾರಿಗೆ ಅಂತ ಮತ್ಪ್ರಾಜ್ಯ ಸಾಮ್ರಾಜ್ಯಮಂ, ನನಗೆ ಪ್ರಾಪ್ತವಾಗಿರ್ತಕ್ಕಂಥ ಈ ಸಾಮ್ರಾಜ್ಯವನ್ನು ಯಾರಿಗೆ ಅಂತ ನಾನು ಆಳಲಿ ಅಂತ ಹೇಳಿ ಅವನು ಶೋಕಿಸ್ತಾನೆ, ತಡೆಯೋದಕ್ಕೆ ನೋಡ್ತಾನೆ. ಆಗೋದಿಲ್ಲ. ಬಾಹುಬಲಿಯ ನಿಶ್ಚಯ ಪ್ರಬಲವಾಗಿರ್ತದೆ, ದೃಢವಾದದ್ದಾಗಿರ್ತದೆ. ಯಾರು ಕೇವಲ ಜ್ಞಾನವನ್ನು ಸಾಧಿಸಬೇಕು, ಆತ್ಮಶುದ್ಧಿಯನ್ನು ಸಾಧಿಸ್ಕೊಂಡು ಮುಕ್ತಿಗೆ ಹೋಗಬೇಕು ಅಂತ ಪ್ರಯತ್ನಿಸ್ತಾರೆ, ಅವರ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಸಾಧನೆಗಳಲ್ಲಿ ಅನೇಕ ಅಡ್ಡಿಗಳು, ಪ್ರಲೋಭನೆಗಳು, ವಿಘ್ನಗಳು, ಪರಿಶಹಗಳು ಉಂಟಾಗುವುದನ್ನು ನಾವು ನೋಡ್ತೇವೆ. ಬಾಹುಬಲಿ ಅಂಥದ್ದೆಲ್ಲವನ್ನು ಕೂಡ ದೃಢವಾಗಿ ಎದುರಿಸಿ ತಾನು ತಪಸ್ಸಿಗೆ ನಿಲ್ತಾನೆ. ಆಗ ಆ ಪಾದದ ಬಳಿಯಲ್ಲಿ ಹುತ್ತಗಳು ಬೆಳೀತವೆ, ಅದರಿಂದ ವಿಷಸರ್ಪಗಳು ಬಂದು ಫೂತ್ಕರಿಸ್ತವೆ, ಆಮೇಲೆ ಬಳ್ಳಿಗಳು ಹಬ್ಕೊಳ್ತವೆ. ಆದರೆ ಪಂಪ ವರ್ಣನೆ ಮಾಡ್ತಾನೆ, ಅವನ ಆ ತಪಸ್ಸಿನ ಮಹಾಗ್ನಿಯಿಂದ ಆ ವಿಷಸರ್ಪಗಳ ಬಾಯಿಂದ ಬರ್ತಕ್ಕಂಥ ವಿಷದ ಅಗ್ನಿ ಕಿಡಿಗಳು ಯಾವ ಲೆಕ್ಕಕ್ಕೂ ಬರದೇ ಇದ್ದ ಹಾಗೆ ತಣ್ಣಗಾಗಿ ಹೋದವು ಅಂತ ಹೇಳಿ. ಈ ಪರಮಪಾವನಾಗಿರ್ತಕ್ಕಂಥ ರಜತ ಬಾಹುಬಲಿಯ ಮೂರ್ತಿಯ ಈ ಅಭಿಷೇಕವನ್ನು ನಾವು ನೋಡ್ತಾ ನೋಡ್ತಾ ನಾವು ಪಾವನರಾಗ್ತಾ ಇದ್ದೇವೆ. ನಮ್ಮ ಮನಸ್ಸು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಭಾವನೆಯನ್ನು ನಾವು ಹೊರಗಡೆ ಹೋದ ಮೇಲೂ ಕೂಡ ಸ್ಥಿರವಾಗಿ ಇಟ್ಕೋಬೇಕು. ನಾವು ದೇವ ಸನ್ನಿಧಿಯಲ್ಲಿ ಒಂದು ಭಾವನೆ, ಹೊರಗಡೆ ಹೋದ ಕೂಡಲೇ ಮತ್ತೆ ಯಥಾ ಪ್ರಕಾರ ಇದು ಲೌಕಿಕ ಭಾವನೆಯನ್ನು ಇಟ್ಕೊಂಡ್ರೆ ಈ ಪ್ರಭಾವದ ಅಂಶ ಏನು ಉಳಿಯೋದಿಲ್ಲ. ಇದನ್ನು ಮನಸ್ಸಿನಲ್ಲಿ ಸದಾ ಇಟ್ಕೊಂಡು ಲೌಕಿಕ ವ್ಯವಹಾರ ನಿಶ್ಚಯ, ನಮ್ಮಲ್ಲಿ 2 ಹೇಳ್ತಾರೆ, ವ್ಯವಹಾರ ನಿಶ್ಚಯ ವರಿತು ತಮ್ಮ ಆತ್ಮತತ್ವವನ್ನೆಮ್ಮಿ ನಿಜವ ಸಾಧಿಸಿದ ನವಕೋಟಿ ಮುನಿಗಳು 3 ಉಂಟು ಅವರಡಿಗಳಿಗೆ ರಘುವೇನು. ಹಾಗೆ ಈ ವ್ಯವಹಾರವನ್ನು ನಾವು ಯಾವ ಮಟ್ಟಕ್ಕೆ ಇಡಬೇಕೋ ಆ ಮಟ್ಟಕ್ಕೆ ಇಟ್ಕೊಂಡು ನಿಶ್ಚಯದಲ್ಲಿ ನಾವು ಆತ್ಮತತ್ವದ ರುಚಿಯನ್ನು
ಅನುಭವಿಸ್ತಾ ಇದ್ದರೆ ತನುಜೀನ ಗೃಹವೆಂದು ಮನಸಿಂಹ ಪೀಠವೆಂದನುಪಮಾತ್ಮನೇ ಜಿನನೆಂದು ನೆನಹನೆಲ್ಲವ ಬಿಟ್ಟು ಮನ ಮುಟ್ಟಿ ನೋಳ್ಪಾಗ ಜಿನನಾಥ ತೋರುವನೊಳಗೆ. ಬಾಹುಬಲಿ ಸ್ವಾಮಿ ನಮ್ಮ ಎದೆಯಲ್ಲಿ ನೆಲೆಸ್ತಾನೆ, ಚಂದ್ರನಾಥ ಸ್ವಾಮಿ ನಮ್ಮ ಎದೆಯಲ್ಲಿ ನೆಲೆಸ್ತಾನೆ, ಪಾರ್ಶ್ವನಾಥ ಸ್ವಾಮಿ ನಮ್ಮ ಎದೆಯಲ್ಲಿ ನೆಲೆಸ್ತಾನೆ. ಇದರಿಂದ ನಾವು ಭವದಲ್ಲಿ ಇದ್ದರೂ ಕೂಡ ಅಭವರಾಗ್ತೇವೆ. ಅಂಥ ಪುಣ್ಯ ನಮ್ಮಲ್ಲಿ ಪ್ರಾಪ್ತವಾಗ್ತದೆ, ಬೆಳೀತಾ ಹೋಗುತ್ತೆ. ಇದು ಕರ್ಮ ನಿರ್ಜರಿಗೆ ಕಾರಣವಾಗುತ್ತೆ. ಅಂಥ ಒಂದು ಪುಣ್ಯ ಸನ್ನಿವೇಶ ಇಲ್ಲಿ ಈಗ ಸೃಷ್ಟಿಯಾಗಿದೆ. ಇದನ್ನು ನಾವು ನೋಡ್ತಾ ಧನ್ಯರಾಗ್ತಾ ಇದ್ದೇವೆ, ಲೌಕಿಕವನ್ನು ಮರಿತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಇದೀಗ ಮಂತ್ರವನ್ನು ಹೇಳ್ತೇವೆ, ಆನಂತರ ಬಾಲಗ ಮಂತ್ರ. ಖ್ಯಾತಂಬೂದ ಪ್ರಭೇದ ಕಿಮು ಅದ್ಭೀಃ ಸಂತಾಪಹೃದ್ಭಿರ್ನವ ಮಲಯ ಋಷೈ ಪ್ರಾಣಿತಾಗ್ರಾಣರಂಗೈ ರಕ್ಷೋಣ್ಯೈ ರಕ್ಷಿತೌಗಶ್ಚಲದಲಿ ಕಲಿತೈ ಮಲ್ಲಿಕಾದಿ ಪ್ರಸೂಸೈ ಅನ್ನೈರ್ಭಾಷಯಮಾರ್ಣೈರ್ನಿರುಚಿ ನಿಹಿತದ್ವಾಂತಾಜಾಲೈ ಪ್ರದೀಪೈ ಸಾಂದ್ರೈರ್ಧೂಪೈ ಫಲೈರಪ್ಯತಿ ಮಧುರರಸ ಶ್ರೀಖಂಡಯುಗ್ಮ ಪ್ರಭೃತಿ ತೀರಪ್ಲುತ ಹೇಮಕುಂಭ ಸಂಧಾರಿತೈರ್ಜಿತದಿಗ್ಮಿ ಪದಾನಗಂಧೈ ಬಂಧು ಪ್ರಭುಂ ಭವಭೃತಂ ಹತಭಾತಿ ಬಂಧಂ ಗಂಧೋದಕೈರ್ಜಿನಪತಿಂ ಸ್ನಪಯಾಮಿ ಶಾಂತೈ ಚತುಷ್ಕೋಣಕುಂಭಕಲಶಾಭಿಷೇಕಂ ಕರೋಮಿ ನಮರತಿ ಸ್ವಾಹ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಚತುರ್ದಿಕ್ಷು ಚತುಷ್ಕೋಣ ಕುಂಭಕಲಶಾಭಿಷೇಕಂ ಕರೋಮಿ ನಮರತಿ ಸ್ವಾಹ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಭ್ರಾಂ ಭ್ರಾಂ ದ್ರೀಂ ದ್ರೀಂ ಝೀಂ ಝೀಂ ಖೀಂ ಖೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಜಿನಮಭಿಷೇಚಯಾಮಿ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಹಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಭ್ರಾಂ ಭ್ರಾಂ ದ್ರೀಂ ದ್ರೀಂ ಝೀಂ ಝೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಬಾಹುಬಲಿ ಪರಮಜಿನಿಂದೇವಾಯ ಚತುಷ್ಕೋಣ ಕುಂಭಕಲಶಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಭ್ರಾಂ ಭ್ರಾಂ ದ್ರೀಂ ದ್ರೀಂ ಝೀಂ ಝೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿ ಪರಮಜಿನ ದೇವಾಯ ದಿನಮಭಿಷೇಚಯಾಮಿ ನಮಃ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಗೊಮ್ಮಟೇಶ್ವರ ಬಾಹುಬಲಿ ಪರಮಜನ ದೇವಾಯ ಜಲಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಭ್ರಾಂ ಭ್ರಾಂ ದ್ರೀಂ ದ್ರೀಂ ಝೀಂ ಝೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಜಲಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಇದೀಗ ಒಂದು ಸಂಕ್ಷಿಪ್ತ ಚಿಕ್ಕ ಗೀತೆಯನ್ನು ಕೇಳೋಣ. ಚತುಷ್ಕೋಣ ಕುಂಭಕಲಶಾಭಿಷೇಕ 4 ದಿಕ್ಕಿನಿಂದ ದೇವತೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ರಾಗಿ ಬಹಳ ಭಕ್ತಿಯಿಂದ ಭಗವಂತನ ಜಿನಾಭಿಷೇಕವನ್ನು ಮಾಡ್ತಾ ಇದ್ರು. ಇದೀಗ ಜಿನಗಾನ. ಇದಾದ ಮೇಲೆ ಕಾಶ್ಮೀರ ಕೇಸರಿ ಅಭಿಷೇಕಕ್ಕೆ ತಯಾರಾಗಬೇಕು. ಇದೀಗ ಒಂದು ಜಿನಗಾನ. ಹೇ ಗೋಮಟೇಶ ನಿನ್ನಯ ಸ್ಥೈರ್ಯ, ಹೇ ಗೋಮಟೇಶ ನಿನ್ನಯ ಸ್ಥೈರ್ಯವೇ ಚಿನ್ಮಯ ಚಿದಾನಂದ ವೃಷಭೇಶ್ವರನ ಕಂದ ಇನ್ನು ನೀಡೆನಗೆ ಮುಕ್ತಿಯಾನಂದ ಹೇ
ಕಾಶ್ಮೀರದಲ್ಲಿ ಮಾತ್ರ ಸಿಗುವ ಬೇರಿನಂತಿರುವ ಈ ಕೇಸರಾಭಿಷೇಕ ಅಲ್ಲಿಂದಲೇ ತರಿಸಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ನಾವು ವೇಣೂರು ಮತ್ತು ಮೂಡುಬಿದ್ರಿಯ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕವನ್ನು ಮಾಡಿದ್ದೆವು. ಸುವಾಸನಯುಕ್ತವಾದಂಥ ಈ ಕಾಶ್ಮೀರಿ ಕೇಸರದಿಂದ ಭಗವಂತನು ಅತ್ಯಂತ ಶ್ರೇಷ್ಠವಾದ ತಮ್ಮ ಗುಣದಿಂದ ಸುಶೋಭಿತರಾಗುತ್ತಾರೆ. ಹಾಗೆಯೇ ಈ ಅಭಿಷೇಕವನ್ನು ಮಾಡಿದಂತೆ ನಮ್ಮ ಕರ್ಮದ ನಿರ್ಜರೆಯಾಗಲಿ ಭಗವಂತ ಎಂದು ಹೇಳುತ್ತಾ ಈ ಅಭಿಷೇಕವನ್ನು ನೋಡೋಣ. ಜೈ ಬೋಲೋ ಬಾಹುಬಲಿ ಭಗವಾನ್ ಕಿ. ಸಂಸಿದ್ಧ ಶುದ್ಧೈ ಪರಿಹಾರ ಶುದ್ಧೈ ಕರ್ಪೂರ ಸಮ್ಮಿಶ್ರಿತ ಚಂದನ ನಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತಿ ಶ್ರೀಮತಿ ವಾಲಗ. 2 ನಿಮಿಷ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ರಂ ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಶಿರಪುಷ್ಟಲಕ್ಷ್ಮೀಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ ಇದೇ ಕಾಶ್ಮೀರಿ ಕೇಸರಿ ಅಭಿಷೇಕಂ ಕರೋಮಿ ನಮೋ ರತೆ ಸ್ವಾಹಾ. ಚಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಒಂದು ಹಾಡನ್ನು ಕೇಳೋಣ. ಕಾಶ್ಮೀರಿ ಕೇಸರಿ ಅಭಿಷೇಕ ಬಹಳ ಸುಂದರವಾದಂಥ ಅಭಿಷೇಕ. ಇದನ್ನು ನೋಡ್ತಾ ಕಣ್ತುಂಬಿಕೊಳ್ಳುತ್ತಾ ಕಿವಿಯಿಂದ ಇಂಪಾದ ಭಕ್ತಿಗೀತೆಯನ್ನು ಕೇಳೋಣ. केसरिया केसरिया आज हमारे रंग केसरिया 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 आज हमारे रंग केसरिया मन केसरिया मन केसरिया मन केसरिया मन केसरिया 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 आज हमारे रंग केसरिया 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 आज हमारे रंग केसरिया बाहुबली भगवान केसरिया मूडबिदिरे ममटेश केसरिया बाहुबली भगवान केसरिया मूडबिदिरे ममटेश केसरिया 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 आज हमारे रंग केसरिया 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 आज हमारे रंग केसरिया आदिनाथ का पुत्र केसरिया औदनपुर पतिजिन केसरिया आदिनाथ का पुत्र केसरिया औदनपुर पतिजिन केसरिया 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 आज हमारे रंग
ಗಂಧೋದಕೈ ಭ್ರಮರಭೃಂಗ ಸಂಗೀತ ಧ್ವನಿಬಂಧುರೈ ಅಭಿಷಿಂಚಯಾಮಿ ಸಮ್ಯಕ್ತ ರತ್ನಾಕರ ಜಗತ್ಪ್ರಭಂ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಮಧ್ಯಸ್ಥಾಪಿತಪೂರ್ಣಕುಂಭೋದ್ಧರಣಂ ಕರೋಮಿ ನಮಃ ಸ್ವಾಹ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಬಾಹುಬಲಿಜಿನ ದೇವಾಯ ಪವಿತ್ರದರ ಗಂಧಾಭಿಷೇಕಂ ಕರೋಮಿ ನಮಃ ಸ್ವಾಹ. ವಾಲಗ
ಚಂದನಾಭಿಷೇಕ ಆಗಿದೆ. ಇದೀಗ ಅಷ್ಟಗಂಧದ ಅಭಿಷೇಕ ಆಗಲಿಕ್ಕಿದೆ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ ಇತಿ ಚಂದನಾನುಲೇಪನಂ ಕರೋಮಿ ನಮರತೆ ಸ್ವಾಹ. ಅಷ್ಟಗಂಧದ ಅಭಿಷೇಕ ಕೆಂಪಾಗಿ ಕೆಂಬಣ್ಣದಲ್ಲಿರುವ 8 ರೀತಿಯ ಚಂದನಾದಿ ದ್ರವ್ಯಗಳನ್ನು ಹಾಕಿ ಮಾಡಿದಂಥ ಅಭಿಷೇಕ. ಸಂಸಾರದ ತಾಪಗಳೆಲ್ಲವೂ ದೂರ ಹೋಗಿ ನಮಗೆಲ್ರಿಗೂ ಮುಕ್ತಾತ್ಮನಾದಂಥ ಸರ್ವಜ್ಞನಾದಂಥ ಹಿತೋಪದೇಶಿಯಾದಂಥ ಅರ್ಹತ್ ಕೇವಲಿಯಾಗತಕ್ಕಂಥ ಯೋಗ್ಯತೆ ನಮಗೆಲ್ರಿಗೂ ಆ ಪುಣ್ಯ ಸಿಗಲಿ ಅಂತ ಹೇಳುತ್ತಾ ಈ ಭಗವಂತನಿಗೆ ಮಾಡತಕ್ಕಂಥ ಶ್ರೇಷ್ಠ ಅಭಿಷೇಕ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ. ಅಷ್ಟಗಂಧ ಹೆಚ್ಚಾಗಿ ಕೆಂಪು ಬಣ್ಣದಲ್ಲಿ ಬರ್ತದೆ. ಆದರೆ ಇದು 8 ರೀತಿಯ ದ್ರವ್ಯದಿಂದ ಒಂದು ರೀತಿಯ ಹರಿತ್ ವರ್ಣದಲ್ಲಿರುವಂಥ ಒಂದು ಅಭಿಷೇಕ. ವಿಶಿಷ್ಟವಾಗಿ ತಯಾರು ಮಾಡಿದಂಥ ಈ ಅಭಿಷೇಕವನ್ನು ಈಗ ಮಾಡ್ತಾ ಇದ್ದಾರೆ. ಇದೀಗ ವಾಲಗದೊಂದಿಗೆ ಈ ಅಭಿಷೇಕವನ್ನು ನೋಡೋಣ. ಸಂಸಿದ್ಧ ಶುದ್ಧ ಕರ್ಪೂರ ಸಿದ್ಧ ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ ಇತಿ ಚಂದನಾನುಲೇಪನಂ ಕರೋಮಿ ನಮರತೆ ಸ್ವಾಹ. ಹಾಡನ್ನು ಕೇಳುವ ಕೊನೆಯ ಹಾಡು, ಆನಂತರ ಶಾಂತಿದಾರ ಆಗುತ್ತೆ. ಹಾಗಾಗಿ ಒಳ್ಳೆಯ ಹಾಡನ್ನು ಇದೀಗ ಕೇಳೋಣ. ಕಂಡು ನಾ ಧನ್ಯನಾದೆ ಚಂಡಾರ್ಕತಿಗತೆ ಜನ ಕಂಡು ನಾ ಧನ್ಯನಾದೆ
ಬಹಳ ಸುಂದರವಾದ ವದನದಿಂದ ಭಗವಂತನನ್ನು ಕಣ್ತುಂಬಿಕೊಳ್ಳುವಂತ ಭಾಗ್ಯ. ಕೇವಲ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ಈಗ ನೋಡಿ ಹೇಗೆ ಸುಂದರವಾಗಿ ಕಾಣ್ತಾ ಇದ್ದಾರೆ ಬಾಹುಬಲಿ ಸ್ವಾಮಿ. ಇದು ಮಾಣಿಕ್ಯದ ದೀಪ್ತಿಯನ್ನು ಸುಂದರವಾದ ಮಾಣಿಕ್ಯದ ಮೂರ್ತಿಯಾಗಿ ಕಾಣುವಂತ ಭಾಗ್ಯ. ನಿಧಾನವಾಗಿ ಭಗವಂತನ ಕಪೋಲ ನಿಧಾನವಾಗಿ ಅಭಿಷೇಕ ಮಾಡಿದಾಗ ಭಗವಂತನ ಮೂರ್ತಿಯನ್ನು ಕಾಣುವುದು ಮಾಣಿಕ್ಯದ ದೃಷ್ಟಿಯಂತೆ ಭಗವಂತನ ಸುಂದರ ಮೂರ್ತಿ ನಮ್ಮೆಲ್ಲರ ಕಂಡುಕೊಳ್ಳುವಂತಹ ಮಹಾಭಾಗ್ಯ. ಮಾಣಿಕ್ಯ ಹೇಗಿರ್ತದೆ ಅಂದರೆ ಹೀಗೆ ಇರುತ್ತದೆ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ ಇತಿ ಚಂದನಾನುಲೇಪನಂ ಕರೋಮಿ ನಮರತೆ ಸ್ವಾಹ. ಮಾಧವೀಲತಾ ಮತ್ತು ಭುಜಗಳು, ಕಿವಿ, ಹಾಗೆ ಕರ್ಣಕುಂಡಲ, ಮೂಗು, ನಾಸಿಕಾಗ್ರ, ಹುಬ್ಬು, ಭುಜ ಎಲ್ಲದಕ್ಕೂ ಈ ಅಭಿಷೇಕವು ತೊಯ್ದಾಗ ಕಾಣುವಂಥ ಕೆಂಬಣ್ಣದ ಮೂರ್ತಿಯನ್ನು ಕಾಣುವುದೇ ಸೊಬಗು. ಮತ್ತು ನಮಗೆಲ್ರಿಗೂ ಆ ಭಕ್ತಿಯಿಂದ ಮುಕ್ತಿಗೆ ಹೋಗತಕ್ಕಂಥ ಭಗವಂತ ಸುಂದರವಾಗಿ ಕಂಡಾಗ ನಮ್ಮೆಲ್ಲ ಕರ್ಮಗಳು ನಿರ್ಜರೆಯಾಗುವುದರಲ್ಲಿ ಸಂಶಯವಿಲ್ಲ. ಜೈವಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಅದನ್ನು ಸ್ನಿಗ್ಧವಾಗಿ
ಈ ಪರಿಯ ಸೊಬಗಾವ ದೇವರಲ್ಲಿ ಕಾಣೆ. ಈ ಪದ್ಯವನ್ನು ಹಾಡುವುದರ ಮೂಲಕ ಇದರ ಮತ್ತಷ್ಟು ಆನಂದವನ್ನು ಪಡೆಯೋಣ. ಹೇಗಿದ್ದಾನೆ ಸುಂದರವಾಗಿ ಬಾಹುಬಲಿ ಅಂತ ಆ ಹಾಡನ್ನು ಕೊನೆಯ ಹಾಡು ಈ ಪರಿಯ ಸೊಬಗಾವ ದೇವನಲ್ಲಿ ನಾ ಕಾಣೆ ಅಂತ ಕನ್ನಡ ರಾಗದಲ್ಲಿ. ರಾಗ ಗೊತ್ತಿದ್ರೆ ಕನ್ನಡ ರಾಗ ಕೀಬೋರ್ಡ್ನವರಿಗೆ. ಈ ಪರಿಯ ಸೊಬಗಾವ ದೇವರೊಳು ಕಾಣೆ, ಶ್ರೀಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ. ಈ ಪರಿಯ ಸೊಬಗಾವ ದೇವರೊಳು ಕಾಣೆ. ಲಾವಣ್ಯದಲ್ಲಿ ನೋಡೆ ಪ್ರಥಮ ಮನ್ಮಥನಿವನು, ಕಾಮಗುಣದಲ್ಲಿ ನೋಡೆ ಮೊಮ್ಮನಡುಗ, ಈವ ಗುಣದಲ್ಲಿ ನೋಡೆ ಹೂವಿಯ ತೋರೆ ಹನಯ್ಯ, ಆವಸರಿ ತಣಿಗೆ ಶ್ರೀ ಬಾಹುಬಲಿಗೆ. ಈ ಪರಿಯ ಸೊಬಗಾವ ದೇವರೊಳು ನಾಗೆ. ಅರಸುತನದಲ್ಲಿ ನೋಡೆ ಭರತನಾಟ್ಯ ಅನುಜ, ಗುರುತನದಲ್ಲಿ ನೋಡೆ ಪುರದೇವ ಸುತನು, ಹಿರಿಯತನದಲ್ಲಿ ನೋಡೆ ಸುರರಾಜ ಪೂಜಿತನು, ಮೆರವೇ ಪುರದರ್ಶನ ಶ್ರೀ ಬಾಹುಬಲಿಯು. ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ. ಸೌಂದರ್ಯದಲ್ಲಿ ನೋಡೆ ಚೆಲುವರೊಳು ಚೆಲುವನಿವ, ಔನ್ನತ್ಯದಲ್ಲಿ ನೋಡೆ ಲೋಕಾಗ್ರಸಿತನು, ಮಾನ್ಯತನದಲ್ಲಿ ನೋಡೆ ಲೋಕ ಪೂಜಿತನಯ್ಯ, ಉನ್ನತನು ನೆಲೆಸಿಹನು ವಿಂಧ್ಯಾದ್ರಿಯೊಳಗೆ. ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ, ಶ್ರೀಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ. ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ. ಸರಿ ಅಲ್ಲ. ಈಗ ಸುರೇಂದ್ರ ಕುಮಾರ್ ಅವರು ಹಾಡ್ತಾರೆ. ಐನೇ 400 ರೂಪಾಯಿ ఇంక ಬರ್ಪುಂಡು ಮೇಲ್ ವಾಯ್ಸ್ ಎಲ್ಲೇ ಹಾಕೊಂಡಿತ್ತು ಅಣ್ಣ ನೀವು ಲೇಟ್ ಜನ ಅಲ್ಲ ರೋನ್ ಬಾರು ಚಲೋ ಲೆಟ್ ಸಿಂಗ್ ಪಲ್ಲೆ ಪಲ್ಲೆ ಈ ಪರಿಯ
ದೇವರೊಳು ನಾ ಕಾಣೆ ಶ್ರೀಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ ಲಾವಣ್ಯದಲ್ಲಿ ನೋಡೆ ಪ್ರಥಮ ಮನ್ಮಥನಿವನು ಕಾವಗುಣದಲ್ಲಿ ನೋಡೆ ಬೊಮ್ಮನಣುಗ ಇವ ಗುಣದಲ್ಲಿ ನೋಡೆ ಭುವಿಯ ತೊರೆದಿಹನಯ್ಯ ಆವ ಸರಿತನಿಗೆ ಶ್ರೀ ಬಾಹುಬಲಿಗೆ ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ ಅರಸುತನದಲ್ಲಿ ನೋಡೆ ಅರ್ಧ ಶಕ್ತಿಯ ಅನುಜ ಗುರುತನದಲ್ಲಿ ನೋಡೆ ಗುರುದೇವ ಸುತನು ಹಿರಿಯತನದಲ್ಲಿ ನೋಡೆ ಸುರರಾಜ ಪೂಜಿತನು ಮೆರವ ಬೇಕುಳಪುರದ ಶ್ರೀ ಬಾಹುಬಲಿಯು ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ ಸೌಂದರ್ಯದಲ್ಲಿ ನೋಡೆ ಚೆಲುವರೊಳು ಚೆಲುವನಿವ ಔನ್ನತ್ಯದಲ್ಲಿ ನೋಡೆ ಲೋಕಾರಕ್ಷಿತನು ಮಾನ್ಯತನದಲ್ಲಿ ನೋಡೆ ಲೋಕ ಪೂಜಿತನಯ್ಯ ಉನ್ನತನು ನೆಲೆಸಿಹನು ವಿದ್ಯಾದ್ರಿಯೊಳಗೆ ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ ಶ್ರೀಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ ಎಲ್ಲ ನಿಕ್ಲೆ ಬರಲಿ ನಿಜವಾದಲ್ಲ ಜಿನ ಭಜನ ಸ್ಪರ್ಧೆಗೆ ಇದು ಆ ಥರ ಬಲ್ಲೆ 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 ಟ್ರೈನಿಂಗ್ ಲಾಂಡಿತ್ತೆ ಇದು ಇಡೀ ದಿನ ಕುಂದುಲಾಂಡೆ ಸೆಲೆಕ್ಟ್ ಆಗ್ತಾರೆ ಅದು ಸ್ವಾಮಿಲ ಆಶೀರ್ವಾದ ಮಾಡಿ ತೊಂದಿಲ್ಲ ಎಲ್ಲ ಸೆಮಿಫೈನಲ್గా ಬಲ್ಲೆ ಈಜಪ್ಪ ಇನ್ಫ್ಲೂಯೆನ್ಸ್ ದೇವರ ಅನುಗ್ರಹ ಆಯ್ತು ಆಂಡ ಆಂಡತ್ತೆ ಅದೆಲ್ಲ ಪೋಪು ನಾನು ಇಲ್ಲ ಭಾಳ ಸಂತೋಷದ ಒಂದು ಸುಸಮಯ ಜನಭಜನೆಯನ್ನು ಸಂಘಟನೆ ಮಾಡ್ತಾ ಇರುವಂಥ ಸುರೇಂದ್ರ ಕುಮಾರರು ಈ ಒಂದು ಸುಸಂದರ್ಭದಲ್ಲಿ ಈ ಪರಿಯ ಗೂಡಿಸಿದ್ದಾರೆ ಮತ್ತು ಇಲ್ಲಿಯ ಹಾಡುಗಳನ್ನು ಹಾಡಿದಂಥ ನಮ್ಮ ಶ್ರಾವಿಕೆಯರ ಹೆಮ್ಮೆಯ ಶ್ರಾವಿಕೆಯರ ಜಿನಗಾನದಲ್ಲಿ ಅವರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಈಗಾಗಲೇ ಜಿಲ್ಲೆಯ ರಾಜ್ಯದ ಯಾರೇ ಶ್ರಾವಕರು ಅದು ಬಹುಮಾನ ಪಡೆದರೂ ನಮ್ಮ ಕ್ಷೇತ್ರ ಖುಷಿ ಪಡ್ತದೆ, ಸಂತೋಷ ಪಡ್ತದೆ. ಹಾಗೆ ನಮ್ಮ ತಂಡದಿಂದ ನಾಳೆ ಭಾಗವಹಿಸಲಿರುವಂಥ
ಎಲ್ಲ ಸ್ಪರ್ಧಿಗಳಿಗೆ ಆಶೀರ್ವಾದ ಮತ್ತು ಕರ್ನಾಟಕ ರಾಜ್ಯದ 54 ತಂಡಗಳಿಗೂ ಕೂಡ ಇಲ್ಲೇ ಪ್ರಾರ್ಥನೆ ಮಾಡ್ತೇವೆ. ತುಂಬ ಸುಂದರವಾದಂಥ ಗೀತೆಗಳು ನಾಳೆ ಮತ್ತು ನಾಡಿದ್ದು ಪಿಲಿಕುಳದಲ್ಲಿ ನಡೆಯುವಂಥ ಭಜನಾ ಸ್ಪರ್ಧೆ, ರಾಜ್ಯ ಮಟ್ಟದ ಈ ಸ್ಪರ್ಧೆ ನಮ್ಮ ಜಿಲ್ಲೆಗೆ ಆ ಭಾಗ್ಯ ಸಿಕ್ಕಿದೆ. ಅದು ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ರೋಹಿಣಿ ಅಮ್ಮನವರ ಸ್ಮೃತಿಯಲ್ಲಿ ನಡೆಯತಕ್ಕಂಥ ಒಂದು ಬಹು ಸುಂದರವಾದಂಥ ಅಭಿಷೇಕ. ಸುರೇಂದ್ರ ಕುಮಾರರ ತಾಯಿಯ ಹಿರಿ ಮನೆತನದ ಪರಂಪರೆಗೆ ಸಂಬಂಧಪಟ್ಟ ಮನೆತನವೂ ಹೌದು. ತಮ್ಮ ಹಿರಿಯರು ಯಾವ ಸಂಸ್ಕಾರವನ್ನು ನೀಡಿದ್ದಾರೋ ಅದನ್ನು ಅನವರತ ಚಾಚೂ ತಪ್ಪದೆ ಪರಿಪಾಲಿಸಿಕೊಂಡು ಬರುವವರು ಆರೋಹ ಮನೆತನದ ಕುಟುಂಬಸ್ಥರು. ಬಹಳ ಸುಂದರವಾದಂಥ ಒಂದು ಕೊನೆಯ ಕ್ಷಣದಲ್ಲಿ, ಹೇ ಜಿನೇಂದ್ರ, ನೀವು ಹೇಗೆ ಹುಟ್ಟು ಮಾತ್ರವನ್ನು ಪಡೆದು ಸಾವನ್ನು ಪಡೆಯದ ಅಮರರಾಗಿದ್ದೀರೋ ಅಂಥ ಅಮರತೆ ನಮ್ಮ ಅಬ್ಬೆ ತಾಯಿಗೆ ಸಿಗಲಿ ಅನ್ನುವುದೇ ಈ ಸಂದರ್ಭದಲ್ಲಿ ಮಾಡುವಂಥ ಪ್ರಾರ್ಥನೆ ಮತ್ತು ಸಮಾಧಾನ. ಈ ನೆಲೆಯಲ್ಲಿ ಆರೋಹ ಆದಿರಾಜರ ಧರ್ಮಪತ್ನಿಯಾದ ರೋಹಿಣಿ ಅಮ್ಮನವರ ಸದ್ಗತಿ ಕೋರಿ ಇದೀಗ ಪುಷ್ಪಾರ್ಚನೆಯೊಂದಿಗೆ ಭಗವಂತನಿಗೆ ಅತ್ಯಂತ ಶ್ರೇಷ್ಠವಾದ ಕುಸುಮಗಳನ್ನು ಗಗನದೆತ್ತರದಲ್ಲಿ ಆ ದೇವತೆಗಳು ಹೇಗೆ ಭಗವಂತನಿಗೆ ವೃಷ್ಟಿ ಮಾಡುತ್ತಾ ಮಳೆಗರೆಯುತ್ತಾ ಸಂತಸವನ್ನು ಪಡಿತಾ ಇದ್ದರು ಅನ್ನೋದನ್ನು ನಾವು ಕಣ್ತುಂಬ ನೋಡೋಣ. ಇದೀಗ ಪುಷ್ಪವೃಷ್ಟಿ ಮಂತ್ರದೊಂದಿಗೆ. ವಿಶೇಷವಾದ ರೋಹಿಣಿ ಅಮ್ಮನವರು ನಮಗೆ ಇತ್ತೀಚೆಗೆ, ಅಂದರೆ 1-2 ತಿಂಗಳ ಮೊದಲು ಪುಸ್ತಕವನ್ನು ಕೊಟ್ಟು ಕಳಿಸಿದರು. ಅದು ತನ್ನ ತಾಯಿಯ ರಚನೆಯ ಪುಸ್ತಕಗಳು. ಅದಕ್ಕಿಂತ ಮೊದಲು ಅವರು ವರ್ಧಮಾನ ಚರಿತೆ ಅನ್ನುವ ಪುಸ್ತಕವನ್ನು ಕೂಡ ಕೊಟ್ಟು ಕಳಿಸಿದರು. ಶೈಲೇಂದ್ರರಿಗೆ, ನಾಗೇಂದ್ರಿಗೆ ಹೇಳಬೇಡಿ ನಾನು ಕೊಟ್ಟಿದ್ದೇನೆ ಅಂಥೇಳಿ. ಅವರು ಮತ್ತು ನಾವೇ ಕೊಡ್ತಾ ಇದ್ವಲ್ಲ, ನೀವ್ಯಾಕೆ ಕಷ್ಟಪಟ್ರಿ ಅಂಥೇಳಿ ನಮಗೆ ಬೈಬೋದು ಅಂತ ಹೇಳಿ ಭೋಜರ ಕೈಯಲ್ಲಿ ಆ ಪುಸ್ತಕವನ್ನು ಕೊಟ್ಟು ಕಳಿಸಿದರು. ಭೋಜರು ಕೂಡ ಹೆದರಿಕೆಯಿಂದಲೇ ನಮಗೆ ಆ ಪುಸ್ತಕವನ್ನು ನೀಡಿ, ಶೈಲೇಂದ್ರಿಗೆ ಹೇಳಬೇಡಿ ಮತ್ತು ನನಗೆ ಬೈಬೋದು ಅಂತ. ಯಾಕಂದರೆ ಶೈಲೇಂದ್ರ ನಮಗೆ ಆಪ್ತವಾಗಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನನ್ನು ಹೇಳಿದರೂ ಅವರು ತಕ್ಷಣ ಕೊಡ್ತಾರೆ. ಆದರೆ ಅದರೊಟ್ಟಿಗೆ ಒಂದು ದಕ್ಷಿಣೆಯನ್ನು ಕೊಟ್ಟು ಪುಸ್ತಕವನ್ನು ಇವರಿಗೆ ಗೊತ್ತಿಲ್ಲದ ಹಾಗೆ ಅವರು ಕೊಡೋದು. ಇವರು 1000 ಕೊಟ್ಟರೆ ಅವರು 100 ಕೊಟ್ಟು 1000ಕ್ಕಿಂತಲೂ ಹೆಚ್ಚು ಭಾವದಿಂದ ಕೊಡುವವರು ಮತ್ತು ಸಂತಸ ಪಡುವವರು ಅವರ ತಾಯಿ. ಅಂಥ ರೋಹಿಣಿ ಅಮ್ಮ ನಮ್ಮ ಜೊತೆಗೆ ಇವತ್ತು ಇಲ್ಲ. ಆದರೆ ಅವರು ಕೊಟ್ಟ ಸಂಸ್ಕಾರ ಇವತ್ತು ಮಕ್ಕಳಲ್ಲಿದೆ. ಆ ಮೂಲಕ ನಾವು ಸಮಾಧಾನವನ್ನು ಪಡುತ್ತಾ ಈ ಪುಷ್ಪವೃಷ್ಟಿಯನ್ನು ಮಾಡೋಣ. ನಾಗೇಂದ್ರ, ಶೈಲೇಂದ್ರ ಮತ್ತು ಅವರ ಸಹೋದರಿಯರಾದ ಎಂಚಬುದರ ಮಾಲ ಮತ್ತು ರೇಖಾ ಅವರು ಮತ್ತು ಅವರ ಮಕ್ಕಳು, ಮೊಮ್ಮಕ್ಕಳು ಎಷ್ಟು ಸಂತಸದಿಂದ ತಮ್ಮ ಅಜ್ಜಿಯನ್ನು ನೆನೆಸ್ಕೊಳ್ತಾರೆ. ಮೊಮ್ಮಕ್ಕಳಂದರೆ ಅವರಿಗೆಲ್ಲ ಅವರ ಜೊತೆಗಿದ್ದ ನೆನಪುಗಳು ಯಾವಾಗಲೂ ಮರೆಮಾಚುವುದಿಲ್ಲ. ಇದನ್ನೆಲ್ಲ ನೆನಪಿನಲ್ಲಿಟ್ಟುಕೊಟ್ಟು ವಿಶೇಷವಾದಂಥ ವಿದ್ವತ್ಮಣಿಗಳಾದ, ತುಂಬ ವಿಶೇಷವಾಗಿ ಭಗವಂತನ ಶ್ರದ್ಧೆಯನ್ನಿದ್ದಂಥ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೂ ಕೂಡ ಅವರ ಅಗಲುವಿಕೆಯಿಂದಾಗಿರುವ ದುಃಖವನ್ನು ಸಹಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ. ಸೊಸೆಯಂದ್ರಿಗೆ, ಎಲ್ರಿಗೂ, ಕುಟುಂಬಸ್ಥರಿಗೆ, ಹಿತೈಷಿಗಳಿಗೆ, ಮಿತ್ರರಾದ ಮತ್ತು ಬಂಧುವರ್ಗದವರಾದ ಮತ್ತು ಹಿತೈಷಿಗಳಾದ ತಮಗೆಲ್ಲರಿಗೂ ಆ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ಸುಂದರ ಕ್ಷಣವನ್ನು ನಮಗೆಲ್ಲ ಒದಗಿಸಿಕೊಟ್ಟ ಆರೋಹ ಮನೆತನದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯ ಮಠದ ಶಿಷ್ಯರಾದ ಅವರ ಹಿರಿಯ ಪರಂಪರೆಯವರು ಒಬ್ಬರು ಸ್ವಾಮೀಜಿಯಾಗಿದ್ದರು. ಆ ಋಣಕ್ಕಾಗಿ ಅವರಿಗೆ ಏನೋ ಒಂದು ಬೇಸರವಾಗದ ಹಾಗೆ ಈ ಪರಿಸರವನ್ನು ಮುಕ್ತವಾಗಿ ಮಠದಿಂದ ನೀಡಿದ್ದೇವೆ. ಹಾಗಾಗಿ ಮಠದ ಯಾವ ಕೆಲಸದಲ್ಲೂ ಅವರು ಹಿಂದೇಟು ಹಾಕುವುದಿಲ್ಲ, ಮುಂದೆ ನಿಂತು ಅದನ್ನು ನಡೆಸಿಕೊಡ್ತಾ ಇದ್ದಾರೆ ನಮ್ಮದೇ ಮಠ ಅನ್ನುವ ಭಾವನೆಯಿಂದ. ಹಾಗಾಗಿ ಮೂಡುಬಿದ್ರಿಯ ಮಹಾಜನತೆಯ ಪರವಾಗಿ, ಮುಕ್ತೇಶ್ವರರ ಪರವಾಗಿ, ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅಮ್ಮನ ಸ್ಮೃತಿಯಲ್ಲಿ ಇದೀಗ ಪುಷ್ಪಾರ್ಚನೆಯ ಕ್ಷಣ. ಪುಷ್ಪಾರ್ಚನೆ. ತಾಪತಾಪ ವರ್ಣಿಸಿ ಪರಿಯ ವರ್ಣನೀಯ ಗುಣ ಪೂರ್ಣ ದೇವನೆಂದು ವರ್ಣಿಗೆ ಚೂರ್ಣ.
सिद्धेभ्यः ओम श्री वीतरागाय नमः। श्रीखंडोद्भवकर्दमैः सुरुचिरैः कर्पूरचूर्णमितैः सम्मिश्रैरतगन्धभिर्नदनदी कासारकूपादिभिः पातोभिः परिपूरितेन कलशैर्नाथस्थितैर्नात्मानम् ओम नमो अर्हते भगवते श्रीमते प्रक्षिणाशेषदोषकल्मषाय दिव्यतेजोमूर्ते द्वाशगणपरिवेष्टिताय शुक्लध्यानपवित्राय सर्वज्ञाय सिद्धाय बुद्धाय त्रैलोक्यवशङ्कराय सत्यज्ञानाय सत्यब्रह्मणे धरणेन्द्रप्रणमण्डलमण्डिताय उपसर्गविनाशनाय घातीकर्मक्षयङ्कराय अजराय अमराय अभवाय अस्माकं श्रीमती रोहिणी आदिराज उत्तम सद्गति प्राप्त्यार्थं तस्य कुटुम्बवर्गपरिवारस्य मृत्युं चिंचिंदी बिंदी रतिकामं ಹೇಳಿ ಚಿಂಚಿಂದಿ ಬಿಂದಿ ಬಲಿಕಾಮಂ ವಾಯುಧಾರಣಂ ಮೈಕದಲ್ಲಿ ಹೇಳಿ ಶತ್ರುಭಯಂ ರಾಜಭಯಂ ಮಂತ್ರಿಭಯಂ ಚೋರಭಯಂ ವಿರೋಧಿಭಯಂ ಸರ್ವಕರ್ಮಾಷ್ಟಕಂ ದರ್ಶನಾವರಣೆ ಕರ್ಮಂ ಜ್ಞಾನಾವರಣೆ ಕರ್ಮಂ ವೇದನೀಯ ಕರ್ಮಂ ಮೋಹನೀಯ ಕರ್ಮಂ ಆಯುಷ್ಯ ಕರ್ಮಂ ನಾಮಕರ್ಮಂ ಗೋತ್ರಕರ್ಮಂ ಅಂತ್ರಾಯ ಕರ್ಮಂ ಶಿರೋರೋಗಂ ಅಕ್ಷಿರೋಗಂ ಕರ್ಣರೋಗಂ ಕುಷ್ಠರೋಗಂ ಆದಿವ್ಯಾಧಿಂ ಕ್ಷಾಮಡಾಮರಂ ಪತ್ರಮಾರಿಂ ಪುಷ್ಪಮಾರಿಂ ಸಸ್ಯಮಾರಿಂ ಲತಾಮಾರಿಂ ವೃಕ್ಷಮಾರಿಂ ಫಲಮಾರಿಂ ದೇಶಮಾರಿಂ ರಾಷ್ಟ್ರಮಾರಿಂ ಸರ್ಪಭಯಂ ವೃಶ್ಚಿಕಭಯಂ ವಿಷಭಯಂ ಶೂಲಭಯಂ ಗ್ರಹಭಯಂ ಗಜಮಾರಿಂ ಗಜಮಾರಿಂ ಮಹಿಷಮಾರಿಂ ಶಾರ್ದೂಲಭಯಂ ಸಿಂಹಭಯಂ ವ್ಯಾಘ್ರಭಯಂ ನಾನಾ ಜಂತುಭಯಂ ನಾನಾ ವ್ಯಾಧಿಂ ಕ್ಷಾಮಡಾಮರಂ ಭೂತವೇತಾಲ ಶಾಕಿನಿ ಡಾಕಿನಿ ಭಯಂ ಓಂ ಸುದರ್ಶನ ಮಹಾರಾಜ ಚಕ್ರ ವಿಕ್ರಮ ತೇಜೋಬಲ ಶೌರ್ಯ ವೀರ್ಯ ವಶಂ ಕುರು ಕುರು ಸರ್ವರಾಜಾನಂದಂ ಜನಾನಂದಂ ಜೀವಾನಂದಂ ಭವ್ಯಾನಂದಂ ಗೋಕುಲಾನಂದಂ ಸರ್ವಗ್ರಾಮ ನಗರ ಕೇಟ ಕರ್ವಟ ಮಠಂ ಬಪ್ಪತ್ತಣ ದ್ರೋಣಮುಖ ಜನಾನಂದಂ ಸರ್ವ ದುಃಖಂ ಹನ ಹನ ದಹ ದಹ ಪಚ ಪಚ ಪಾಚಯ ಪಾಚಯ ಕುಟ ಕುಟ ಶೀಘ್ರಂ ಶೀಘ್ರಂ ದೂರಂ ದೂರಂ ಸರ್ವಂ ವಶಮಾನಯ ಓಂ ಪಟ್ ಸ್ವಾಹ ಓಂ ನಮೋ ಅರತೆ ಭಗವತೆ ಸುವಿಧಿ ನವಗ್ರಾಧ ಹೇಳಿ ಓಂ ನಮೋ ಅರತೆ ಭಗವತೆ ರಕ್ಷಣ ಶೇಷು ದೋಷಕಲ್ಮಷಾಯ ಶ್ರೀ ಪದ್ಮಪ್ರಭತೀರ್ಥಂಕರ ಪರಮಜನ ದೇವಾಯ ಯಕ್ಷ ಯಕ್ಷಿ ಸಹಿತಾಯ ರವಿಗ್ರಹದೋಷ ಪರಿಹಾರ್ಥಂ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರತೆ ಭಗವತೆ ಶ್ರೀ ಚಂದ್ರಪ್ರಭತೀರ್ಥಂಕರ ಶ್ಯಾಮೇಕ್ಷ ಜ್ವಾಲಮಾನ್ಯಕ್ಷಿತಾಯ ಚಂದ್ರಕರ ಅರಿಷ್ಟ ದೋಷ ನಿವಾರಣಾಯ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರ್ಹತೆ ಭಗವತೆ ಶ್ರೀ ವಾಸ್ಪೂಜ್ಯ ತೀರ್ಥಂಕರ ಪರಮಜನ ದೇವಾಯ ಮಂಗಳಗ್ರಹದೋಷ ಪರಿಹಾರ್ಥಂ ಯಕ್ಷಯಕ್ಷಿತಾಯ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರ್ಹತೆ ಭಗವತೆ ಮಲ್ಲಿನಾಥ ತೀರ್ಥಂಕರ ಕುಬೇರಕ್ಷ ಅನುಜಾತಿನಿ ಯಕ್ಷಿತಾಯ ಬುಧಗ್ರಹದೋಷ ಪರಿಹಾರ್ಥಂ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರ್ಹತೆ ಭಗವತೆ ಮಹಾವೀರ ತೀರ್ಥಂಕರ ಮಾತಂಗ ಯಕ್ಷಿದಾನಿ ಯಕ್ಷಿತಾಯ ಗುರುಗ್ರಹ ದೋಷ ಪರಿಹಾರ್ಥಂ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರ್ಹತೆ ಭಗವತೆ ಪುಷ್ಪದನ್ ತೀರ್ಥಂಕರ ಅಜಿತ ಯಕ್ಷ ಮಹಾಕಾಳಿ ಯಕ್ಷಯಿತಾಯ ಶುಕ್ರಗ್ರಹ ದೋಷ ಪರಿಹಾರ್ಥಂ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರ್ಹತೆ ಭಗವತೆ ಮುನಿಸೂರ ತೀರ್ಥಂಕರ ವರ್ಣಯಕ್ಷ ಸುಗಂಧಿನಿ ಯಕ್ಷಯಿತಾಯ ಶನಿಗ್ರಹ ದೋಷ ಪರಿಹಾರ್ಥಂ ಸರ್ವಶಾಂತಿಂ ಕುರು ಕುರು ನಮಃ ಸ್ವಾಹ ಓಂ ನಮೋ ಅರ್ಹತೆ ಭಗವತೆ ಶ್ರೀ ನೇಮಿನಾಥ ತೀರ್ಥಂಕರಾಯ गोमेदयक्ष कुष्माण्यक्षेताय राहुग्रहदोष परिहार्थं सर्वशांतिं कुरु कुरु नमः स्वाहा ओम नमो अरहते भगवते श्रीमत् चंडोग्र पार्श्वनाथ तीर्थंकराय धरणेन्द्रयक्ष पद्मावतीक्षेताय केतुग्रहदोष परिहार्थं सर्वशांतिं कुरु कुरु नमः स्वाहा सूर्य चंद्र मंगल बुध गुरु शुक्र शनि राहु केतु नामना ग्रहदोष परिहार्थं पद्मप्रभाय चंद्रप्रभाय वासपूज्याय मल्लिनाथाय वर्धमान तीर्थंकर पुष्पदन तीर्थंकर मुनिसूर तीर्थंकर नेमिनाथ तीर्थंकर पार्श्वनाथ तीर्थंकर यक्ष यक्षिताय सर्वग्रह अरिष्ट दोष निवारण स्वरूपाय सर्वशांतिं कुरु कुरु तुष्टिं कुरु कुरु पुष्टिं कुरु कुरु नमः स्वाहा संपूजकानं प्रतिपालकानं यतीन्द्र सामान्य तपोधनानं देशस्य राष्ट्रस्य पुरस्य राज्ञः करोतु शांतिं भगवान् जिनेन्द्र क्षेमं सर्वप्रजानां प्रभोतु बलवान् धार्मिको भूमिपालः
ಕಾಲೇ ಕಾಲೇ ಚ ಸಮ್ಯಕ್ ವರ್ಷತು ಮಘವಾ ವ್ಯಾಧಿವು ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿ ಕ್ಷಣೋಪಿ ಜಗತಾಂ ಆಸ್ಮಭೂರ್ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಪ್ರಸರತು ಸರ್ವಸೌಖ್ಯಪ್ರದಾಯಿನಿ ಪ್ರಧ್ವಸ್ತಿಗಾತಿ ಕರ್ಮಾಣ ಕೇವಲ ಜ್ಞಾನಭಾಸ್ಕರ ಕುರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯಾಜಿನೇಶ್ವರ ಓಂ ಶಾಂತಿ 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 ಓಂ ಶಾಂತಿ ಸ್ನಾನಾನಂತರಮರ್ಹತ ಸ್ವಯಮಪಿ ಸ್ನಾನಂ ವಿಶೇಷಾದೃತೋ ವಾರ್ಗಂಧಾಕ್ಷತಪುಷ್ಪಧಾಮಚರುಕೈರ್ದೀಪೈಶ್ಚ ಧೂಪೈಫಲೈ ಕಾಮೋದ್ದಾಮಕಜಾಂಕುಶಂ ಜನಪತಿಂ ಸ್ವಭ್ಯರ್ಚ ಸಂಸ್ತುತೀಯಃ ಸಸ್ಯಾಧಾರವಿಚಂದ್ರಮಕ್ಷಯಸುಖಂ ಪ್ರಖ್ಯಾತಕೀರ್ತಿಧ್ವಜಃ ಉದಕಚಂದನತಂದುಲಪುಷ್ಪಕೈ ಚರಸುದೀಪಸುಧೂಪಫಲಾರ್ಘ್ಯಕೈ ಧವಲಮಂಗಲಗಾನರ್ವಾಂಕುಲೆ ಜಿನಗ್ರಹೇ ಜಿನನಾಥಮಹಂ ಮೇಜೆ ಓಂ ಹ್ರೀಂ ಶ್ರೀ ಕೈಲಾಸಗಿರಿ ಚಂಪಾಪುರಿ ಪಾವಪುರಿ ಗಿರಿನಾರ್ಜಿ ಸಮೇಶಿಖರ್ಜಿ ಶ್ರವಣಬೆಳಗೊಳ ಮೂಡುಬಿದ್ರಿ ಆದಿ ಸಕಲಾತಿಶಯ ಕ್ಷೇತ್ರ ಸಿದ್ಧಕ್ಷೇತ್ರ ತೀರ್ಥಕ್ಷೇತ್ರ ಕಲ್ಪವಾಸಿ ವೆಂತ್ರವಾಸಿ ಭವನವಾಸಿ ಜ್ಯೋತಿಷ್ಕವಾಸಿ ದಾತಕಿ ಕಂಡ ಪುಷ್ಕರಾರ್ಧ ಜಂಬೂದ್ವೀಪ ಪಂಚಮೇರು ಸಂಬಂಧಿ 80 ಜನಸ್ಥ ಸರ್ವೇ ಜಿನಬಿಂಬೇಭ್ಯೋ ನಂದೀಶ್ವರ ಸಂಬಂಧಿ 52 ಜನಸ್ಥ ಸರ್ವೇ ಜಿನಬಿಂಬೇಭ್ಯೋ ರಾತ್ರಿಯ ಕಾಲ ಅಭಿಷೇಕಪೂರ್ವಕೇನ ಮಹಾ ಉತ್ತಮ ಸದ್ಗತಿ ಪ್ರಾಪ್ತ್ಯರ್ಥಂ ರೋಹಿಣಿ ನಾಮಧೇಯಸ್ಯ ಮಹಾಶಾಂತಿದಾರಪೂರ್ವಕೇನ ಮಹಾ ಅರ್ಘ್ಯಂ ನಿರುಪಾಮಿತಿ ಸ್ವಾಹ ಶಾಂತಿಂ ಶಾಂತಿದಾರಂ ದ್ವಿಮಃ ಪುಷ್ಪಾಂಜಲಿ
दिवन्मोहदा जय जया देवेन्द्र वृन्दवन्दितचरणा अम्बोजनेत्रं वरगुणकुम्भं बाहुबलिदेवाय महादेवं तुपाञ्जलिं निरोभामि नमस्वाहा तुर्म्यनिर्देशाञ्जलोर्गति निवृत्तिर्षपादि महावीरपर्यन्तां नमाम्यहम् धर्म की, विश्व धर्म की, श्रमण धर्म की, ज्वालमालिनी माता की, कुष्मांडिनी माता की, सरस्वती माता की, संपूजकानं प्रतिपालकानं यतीन्द्र सामान्य तपोधनानं देशस्य राष्ट्रस्य पुरस्य राज्ञा करोतु शांतिं भगवान् जिनेन्द्र क्षेमं सर्वप्रजानां प्रभोतु बलवान् धार्मिको भूमिपालः काले काले च सम्यक् वर्षतमको व्याधयो यान्तु नाशं दुर्भिक्षं चोरमारीक्षणपि जगतामास्मभूर्जीवलोके जैनेन्द्रं धर्मचक्रं प्रभोतु प्रसरतु सर्वसौख्यप्रदायिनी प्रध्वस्तीघातिकर्माणा केवलज्ञानभास्करः कुर्वन्तु जगतां शान्तिं वृषभाद्य जिनेश्वर ओं शान्ति शान्ति शान्तिः आह्वानं स्थापनं चैव सन्निधीकरणं तथा पूजनं तु विसर्जनं सर्वे देवता स्वास्थानं गच्छता गच्छता जह 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 पूजनं तु विसर्जनम्